राम म्हणा घनश्याम म्हणा मेघश्याम म्हणा राधे श्याम म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरे म्हणा तुम्ही गोविंद म्हणा तुम्ही गोपाल म्हणा हरे नारायण गोविंद गोपाल हरे नारायण गोविंद गोपाल हरे नारायण राम म्हणा राजा राम म्हणा सीताराम म्हणा आत्माराम म्हणा राम म्हणा राजा राम म्हणा सीताराम म्हणा आत्माराम म्हणा राम म्हणा राजा राम म्हणा सीताराम म्हणा आत्माराम म्हणा राम म्हणा राजा राम म्हणा सीताराम म्हणा आत्माराम म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरे म्हणा तुम्ही गोविंद म्हणा तुम्ही गोपाल म्हणा हरे नारायण गोविंद गोपाल हरे नारायण गोविंद गोपाल हरे नारायण दत्त म्हणा गुरु दत्त म्हणा श्रीपाद म्हणा गुरुदेव म्हणा दत्त म्हणा गुरु दत्त म्हणा श्रीपाद म्हणा गुरुदेव म्हणा दत्त म्हणा गुरु दत्त म्हणा श्रीपाद म्हणा गुरुदेव म्हणा दत्त म्हणा गुरु दत्त म्हणा श्रीपाद म्हणा गुरुदेव म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरे म्हणा तुम्ही गोविंद म्हणा तुम्ही गोपाल म्हणा हरे नारायण गोविंद गोपाल हरी नारायण गोविंद गोपाल हरे नारायण ईश म्हणा जगदीश म्हणा सर्वेश म्हणा परमेश म्हणा येश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरे म्हणा
ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಬಂದಲ್ ನೋಡಿ ಮಂದಿರದೋಳು ಬಂದಲ್ ನೋಡಿ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಬಂದಲ್ ನೋಡಿ ಮಂದಿರದೋಳು ಬಂದಲ್ ನೋಡಿ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಅಂದುಗೆ ಕಿರುಗೆಜ್ಜೆ ಗಿಲ್ 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 ಎನ್ನುತ್ತಾ 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 ಹೆಜ್ಜೆಯನಿಕ್ಕುತ್ತಾ ಮುದ್ದು ಪಾದದೆ ಹೆಜ್ಜೆಯನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಲ್ ನೋಡೆ ಮಂದಿರದೋಳು ಬಂದಲ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಎಡಬಲದಲ್ಲಿ ಗಜಗಾಲಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲಾದಿ ಅಭಯ ಕೊಡುತ್ತಾ ಬಿಡದೆ ತನ್ನ ಕರಕಮಲದೆ ಅಭಯ ಕೊಡುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಲ್ ನೋಡೆ ಮಂದಿರದೋಳು ಬಂದಲ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಾಗ್ಯ
ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅತಿ ಹರುಷಾದಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರುಷಾದಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರುಷಾದಿ ಹಿತದಿ ತನ್ನ ಪತಿಯ ಸಹಿತಾಗಿ ವಾರೆ ನೋಟ ಬೀರಿ ತನ್ನ ವರವ ಕೊಡುತ್ತಲೀ ವಾರೆ ನೋಟ ಬೀರಿ ತನ್ನ ವರವ ಕೊಡುತ್ತಲೀ ಭಾಗ್ಯದ ಲಕ್ಷ್ಮೀ ಬಂದಲೋ ನೋಡಿ ಭಾಗ್ಯದ ಭಾಗ್ಯದ ಲಕ್ಷ್ಮೀ ಬಂದಲೋ ನೋಡಿ ಸೌಭಾಗ್ಯದ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟಾದರಸಿ ಅತ್ತಿಯಿಂದಳಿ ಭಕ್ತ ರಾಮನಿಗೆ ಪಟ್ಟದರಸೆ ಅತ್ತಿಯಿಂದಲೇ ಭಕ್ತ ರಾಮನಿಗೆ ಭಾಗ್ಯದ ಲಕ್ಷ್ಮೀ ಬಂದಲೋ ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಲ್ ನೋಡೆ ಮಂದಿರಾದೋಳು ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ
ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ ನೀಡೋ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಮಾಗುವುದು ನನ್ನ ಕಾಯ ಮಾಗುವುದು ನನ್ನ ಕಾಯ ನೀಡೋ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನಂತೂ ನಿನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನಂತೂ ನಿನ್ನಲಾರೆ ಸಾರಂಗ ವನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ತಂದಿಟ್ಟು ರಮಿಸೋದು ನಾ ಕಾಣೆನೆ ನೀಡೋ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಮಾಗುವುದು ನನ್ನ ಕಾಯ ಮಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ
ಅದಕ್ಕೆ ಕೊರಸ್ ಅನ್ಕೊಂಡು ಏರಿಯಾಗಳು ಗೊತ್ತಿತ್ತು ಏನು ಓದ್ತೀವ ನೋಡು ಇಟ್ಟಿದ್ದು ಹಾಂ ಹರಿ ಕುನಿದಾನಮ್ಮ ಹರಿ ಕುನಿದಾ ಹರಿ ಕುನಿದಾನಮ್ಮ ಹರಿ ಕುನಿದಾ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದಾನಮ್ಮ ಹರಿ ಕುಣಿದಾ ಹರಿ ಕುಣಿದಾನಮ್ಮ ಹರಿ ಕುಣಿದಾ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಅಕಳಂಕ ಚರಿತ ಮಕರ ಕುಂಡಲಧರ ಅಕಳಂಕ ಚರಿತ ಮಕರ ಕುಂಡಲಧರ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುನಿದ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುನಿದ ನಮ್ಮ ಹರಿ ಕುನಿದ ಹರಿ ಕುನಿದ ನಮ್ಮ ಹರಿ ಕುನಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳಿಲೆ ಮಾಂಗಾಯಿ ಕೊರಳ ಮುತ್ತಿನ ಸರ ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಅಂದುಗೆ ಅರಳೆಲೆ ಬಿಂದುಳಿ ಬಾಪುರೆ ಅಂದುಗೆ ಅರಳೆಲೆ ಬಿಂದುಲೆ ಬಾಪುರೆ ಅಂದುಗೆ ಅರಳೆಲೆ ಬಿಂದುಳಿ ಬಾಪುರೆ ಅಂದುಗೆ ಅರಳೆಲೆ ಬಿಂದುಲೆ ಬಾಪುರೆ ಚಂದದಿ ನಲಿಯುತ ಹರಿ ಕುಣಿದ ಚಂದದಿ ನಲಿಯುತ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ದಾಮ ಹುಟ್ಟ ಪಟೆಯ ದಟ್ಟಿ ಇಟ್ಟ ಕಾಂತಿಯ ಧಾಮ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ
ಕೇರಿಯೋಳಾಡುವ ಪರಮ ಭಗವತರ ಕೇರಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಶೃಂಗಪುರದವರ ತುಂಗ ತೀರದ ಶೃಂಗಪುರದವರ ತುಂಗ ತೀರದ ಮಂಗಳಾಗೆ ಪರಬ್ರಹ್ಮನ ರಾಣಿ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಮಾಣಿಕ್ಯ ವೀಣೆಯ ನುಡಿಸುತ್ತಲೀ ಮರೆತೆಯ ಮಮತೆಯ ಮಕ್ಕಳನು 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 ಮಧುರ ಭಾಷಿಣಿ ಸದಯ ರೂಪಿಣಿ ಮಧುರ ಭಾಷಿಣಿ ಸದಯ ರೂಪಿಣಿ ಮಧುರ ಭಾಷಿಣಿ ಸದಯ ರೂಪಿಣಿ ಮಧುರ ಭಾಷಿಣಿ ಸದಯ ರೂಪಿಣಿ ಮಂಜುಳ ಭಾಷಿಣಿ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ
ಮಮತೆಯ ಮಕ್ಕಳನು ಮುಡಿಯಲಿ ಚಂದ್ರನ ಧರಿಸುತ್ತನಿ ಮರೆತೆಯ ಮಮತೆಯ ಮಕ್ಕಳನು ಮುಡಿಯಲಿ ಚಂದ್ರನ ಧರಿಸುತ್ತನೆ ಮರೆತೆಯ ಮಮತೆಯ ಮಕ್ಕಳನು ಮುಡಿಯಲಿ ಚಂದ್ರನ ಧರಿಸುತ್ತನಿ ಮರೆತೆಯ ಮಮತೆಯ ಮಕ್ಕಳನು ಶಶಿ ವಿಭೂಷಿಣಿ ಅಮೃತವರ್ಷಿಣಿ ಶಶಿ ವಿಭೂಷಿಣಿ ಅಮೃತವರ್ಷಿಣಿ ಶಶಿ ವಿಭೂಷಿಣಿ ಅಮೃತವರ್ಷಿಣಿ ಶಶಿ ವಿಭೂಷಿಣಿ ಅಮೃತವರ್ಷಿಣಿ ಮಂಗಳ ರೂಪಿಣಿ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಕರದಲ್ಲಿ ಗೆಳೆಯನ್ನು ಹಿಡಿಯುತ್ತಲಿ ಮರೆತೆಯ ಮಮತೆಯ ಮಕ್ಕಳನು ಕರದಲ್ಲಿ ಗಿಳಿಯನ್ನು ಹಿಡಿಯುತ್ತನಿ ಮರೆತೆಯ ಮಮತೆಯ ಮಕ್ಕಳನು ಕರದಲ್ಲಿ ಗೆಳೆಯನ್ನು ಹಿಡಿಯುತ್ತಲಿ ಮರೆತೆಯ ಮಮತೆಯ ಮಕ್ಕಳನು ಕರದಲ್ಲಿ ಗಿಳಿಯನ್ನು ಹಿಡಿಯುತ್ತನಿ ಮರೆತೆಯ ಮಮತೆಯ ಮಕ್ಕಳನು ಅಕ್ಷರೂಪಿಣಿ ಅಕ್ಷಯ ವರ್ಷಿಣಿ ಅಕ್ಷರೂಪಿಣಿ ಅಕ್ಷಯ ವರ್ಣಿನಿ ಅಕ್ಷರೂಪಿಣಿ ಅಕ್ಷಯ ವರ್ಣಿನಿ ಅಕ್ಷರೂಪಿಣಿ ಅಕ್ಷಯ ವರ್ಣಿನಿ ಮೋಕ್ಷ ಪ್ರದಾಯಿಣಿ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಶೃಂಗಪುರದವರ ತುಂಗೆ ತೀರದ ಶೃಂಗಪುರದವರ ತುಂಗೆ ತೀರದ ಶೃಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯೋ ಕೇಳದೆ ನಿನಗೆ ಶಾರದೆ ದೇವ
ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ 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 ಪಾಲ್ ಬೆಣ್ಣೆ ಕದ್ದ ಮೊಸರೆಲ್ಲ ಮೆದ್ದ 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 ತಾಯಿಗೆ ಬಾಯಲ್ಲಿ ಜಗವ ತೋರಿದ ತಾಯಿಗೆ ಬಾಯಲ್ಲಿ ಜಗವ ತೋರಿದ ತಾಯಿಗೆ ಬಾಯಲ್ಲಿ ಜಗವ ತೋರಿದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ಖಗಪತಿ ವಾಹನ ಜಗದೋದ್ಧಾರ ಖಗಪತಿ ವಾಹನ ಜಗದೋದ್ಧಾರ ಖಗಪತಿ ವಾಹನ ಜಗದೋದ್ಧಾರ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಹಂಸವಾಹನ ಪೂಜಿತ ಚರಣ ಹಂಸವಾಹನ ಪೂಜಿತ ಚರಣ ಹಂಸವಾಹನ ಪೂಜಿತ ಚರಣ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ವರವೇಲಾಪುರ ಚೆನ್ನ ಪ್ರಸನ್ನ ವರವೇಲಾಪುರ ಚೆನ್ನ ಪ್ರಸನ್ನ ವರವೇಲಾಪುರ ಚೆನ್ನ ಪ್ರಸನ್ನ ವರವೇಲಾಪುರ ಚೆನ್ನ ಪ್ರಸನ್ನ ಪುರಂದರ ವಿಠಲನ ಗುಣಪೂರ್ಣ ಪುರಂದರ ವಿಠಲನ ಗುಣಪೂರ್ಣ ಪುರಂದರ ವಿಠಲನ ಗುಣಪೂರ್ಣ
ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ಅಲ್ಲಿ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಎಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಇಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಎಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಎಲ್ಲೇ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಇರಬಾರದೆಂದೆನಿಸೆ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ಈ ವೇಳೆ ನರನಾಗಿ ಇರಬಾರದೆಂದೆನಿಸೆ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಇವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯುಳಿ ಪರಿ ರೂಪವುಂಡೆ ಅವನಿಯೊಳೆ ಬರೆ ರೂಪವುಂಡೆ ಅವನಿಯೊಳೆ ಪರಿ ರೂಪವುಂಡೆ ಅವನಿಯೊಳೆ ಬರೆ ರೂಪವುಂಡೆ ಲವ ಮಾತ್ರದಿ ಅಸುರ ದುರುಳರೆಲ್ಲರೂ ನವ ಮಾತ್ರ ದಿಯಸುರ ದುರುಳರೆಲ್ಲರೂ
ಮಾಡಿ ಹೋದರು. ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ. ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ. ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. 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 ಕ್ಷಣದಲ್ಲಿ ಪುರಂದರ ವಿಠಲರಾಯನು. ಕ್ಷಣದಲ್ಲೇ ಪುರಂದರ ವಿಠಲರಾಯನು. ಕ್ಷಣದಲ್ಲಿ ಪುರಂದರ ವಿಠಲರಾಯನು. ಕ್ಷಣದಲ್ಲಿ ಪುರಂದರ ವಿಠಲರಾಯನು. ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ. ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಎಲ್ಲೇ ನೋಡಲು ರಾಮ. ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲೇ ನೋಡಲು ರಾಮ. ನಂಬಿ ಒಂದೇ
ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಗೊಲ್ಲನಂತೆ, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಗೊಲ್ಲನಂತೆ, ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಗೋಕುಲದಲ್ಲೇ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲೇ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲೇ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲೇ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳ್ಳಲನೂದೆ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ಕೊಳ್ಳಲನೂದೆ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳನೆಗಹೆ ಮರವ ಕಡಿದು ಮತ್ತೆ ಹಾರೆ, ತರಳತನದಿ ವರಳನೆಗಹೆ ಮರವ ಕಡಿದು ಮತ್ತೆ ಹಾರೆ, ತೆರೆದು ಬಾಯೊಳಗೆರಳು ಲೋಕವ ಎರೆಸಿ ತಾಯಿಗೆ ತೋರ್ದನಂತೆ, ತೆರೆದು ಬಾಯೊಳಗೆರಳು ಲೋಕವ ಎರೆಸಿ ತಾಯಿಗೆ ತೋರ್ದನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಗೊಲ್ಲತೆಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲತೆಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲತೆಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲತಿಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ, ಒಲ್ಲದ ಪುತನೆಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣವ ತೋರ್ದನಂತೆ, ಒಲ್ಲದ ಪುತನೆಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ, ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ
ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಳೆದನಂತೆ ಎರಡು ಲೋಕದ ಒಡೆಯನಂತೆ ಧರಣಿಯನ್ನು ಬೆಳೆದನಂತೆ ಎರಡು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡಿಯಲ್ಲಿ ನಿಂದನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡಿಯಲ್ಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಭೂವಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು 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 ವಾರಿ ಜಲಯಪತಿ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯ ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದರೆಯೇ ಬಾರಯ್ಯ ಬಾ ಪಾ 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 ಬಾ ಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ ಬಾಬಾ
ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದಾನವೇರೆ ಬಾಪರಂಗ ದೇವೋ ಶೃಂಗಾನಂದ ನಂದನ ಹರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಹ ಕಂದ ವಿನಂದಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದನೆಂದು ಬಂದು ದಿಮ್ಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗೆ ಧರಿಸಿದ ಮುಕುಂದ ಭಕ್ತರ ಮನಗೆ ಜಗ ಜಗೆ ಸೋತ ಪೊಳೆವನಂದ ನಿಗಮಾವಳಿಯಿಂದ ಜಗಜ್ಜನ್ಮದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಗೆ ಜಗ ಜಗೆ ಸೋತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಗಗ ಮೃಗ ಶಶಿ ಗಗನ ಮನ್ಯಾದರು ಸಗ ಸಗೆ ಬಗೆ ಬಗೆ ಮೊಗಳು ತಲೆ ಬೆಗ ಜಗೆ ಜಗೆ ದಾಡಲು ಮೊಗಳು ನಗೆಯ ಮಹಾವರಗ ಗೆರೆವಾ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡವೋ ಹೇನಲ್ಲ ವಾಕಲಾಲೆ ಸೆನ್ನೊಡೆಯ ಗೋಪಾಲ ವಿಠಲ ದೇವಾಪರಾಗು ಅಡಿಯೇಡು ಭಕ್ತ ವತ್ಸಲ ನೀಲಕುಮೇನಲ್ಲ ತಡ ಮಾಡ ಬ್ಯಾಡವೋ ಹೇನಲ್ಲ ವಾಕುಲಾಲಿ ಸೆನ್ನೊಡೆಯ ಗೋಪಾಲ ವಿಠಲ ದೇವಾಪರಾಕು ಅಡೇರು ಭಕ್ತ ವತ್ಸಲ ನೀಲಕುಮೇನಲ್ಲ ಮಡುವೆನೊಳಗೆ ಗಜ ಮರ ಎಡಲಾಕ್ಷಣ ಮಡದಿಗೆ ಹೇಳದೆ ದೊಡ್ಡ ದೊಡ್ಡನೆ ಹಿಡಿದು ನಗ್ನ ಭಯ ಕಡಿದು ಬಿಡಿಸಿದನೆ ಸಗರದಲ್ಲಿ ರಮೆ ಬೊಡವೆಯಡ ಗೋಡೆ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪತ್ರ ವಾರಿ ಜನಾಭನೆ ವಾರಿ ಜ ಭವ ಪಿತ ವಾರಿ ಜನೇತ್ರನೆ ವಾರಿ ಜ ಮೇತ್ರ ಅಪಾರ ಪ್ರಭಾವನೆ ವಾರಿ ಜ ಜಾಂಡತ ಕಾರಣ ದರೆಯೇ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಯ ಬಾರಯ್ಯ ಬಾಬಾ 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 ಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ
मङ्गलम् शङ्करे मनोहराय शाश्वताय मङ्गलम् अचञ्चलाय मङ्गलम् अकिञ्चनाय मङ्गलम् अचञ्चनाय मङ्गलम् अकिञ्चनाय मङ्गलम् अचञ्चलाय मङ्गलम् अकिञ्चनाय मङ्गलम् अचञ्चलाय मङ्गलम् अकिञ्चनाय मङ्गलम् जगत् शिवाय मङ्गलं नमः शिवाय 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 मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करे मनोहराय शाश्वताय मङ्गलम् शङ्करे मनोहराय शाश्वताय मङ्गलम् सदाशिवाय मङ्गलम् उमामहेश मङ्गलम् सदाशिवाय मङ्गलम् उमामहेश मङ्गलम् सदाशिवाय मङ्गलम् उमामहेश मङ्गलम् सदाशिवाय मङ्गलम् उमामहेश मङ्गलम् बेट्टंपाडि पुराधीश महालिङ्गेश मङ्गलम् बेट्टंपाडि पुराधीश मङ्गलेश मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करे मनोहराय शाश्वताय मङ्गलम्
शङ्करी मनोहराय शाश्वताय मङ्गलम् शङ्करे मनोहराय शाश्वताय मङ्गलम् शङ्करी मनोहराय शाश्वताय मङ्गलम् शङ्करे मनोहराय शाश्वताय मङ्गलम् मया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु जटाधरं पाण्डुरङ्गं शूलहस्तं कृपानिधिं सर्वरोगहरं देवं दत्तात्रेयमहं भजे. ಈ ಒಂಜಿ ಪುಣ್ಯ ಕಾಲಡು ನಮ್ಮ ಮಾತ ಮೂಲು ಸೇರೊಂದ ಪ್ರಾತಃ ಸಂಧ್ಯಾ ಕಾಲಡು ಸಂಕಲ್ಪ ಮಂತ್ರ ಕಾಲಡು ಈ ಒಂಜಿ ಕಾರ್ಯನು ನಡಪಾವಡೊಂದು ವೈದಿಕರ ಮುಖಾಂತರಕ್ಕೇನ ಪ್ರಕಾರ ಅಕ್ಲೇನಿ ವಿಧಿವತ್ತಾದ ಮಲ್ತದು ಇತ್ತೆ ಮಹಾಪೂಜೆನ ಬೆಳಗಾದು ಐತ ಒಟ್ಟಿಗೆ ಪ್ರಸನ್ನ ಕಾಲ ಅಂದು ಈ ಸಮಯಡು ಪ್ರಾರ್ಥನೆ ಮಲ್ತರುಣು ಒಂದು ಪ್ರಾರ್ಥನೆ ಇನ್ಪಿನಕ್ಕೆ ಬಾರಿ ಮಲ್ಲ ಶಕ್ತಿ ಉಂಡು. ಪ್ರಾರ್ಥನೆ ಹಿಡಿದು ಆತ್ಮಶುದ್ಧಿ ಆಪಣೆ ಇನ್ಪಿನ ಒಂದು ವಿಚಾರಗಳು ಉಂಟು. ದಾನೊಡ್ದು ಸಂಪತ್ತು ಶುದ್ಧಿ ಆಪಣಂದೆಲ್ಲ ವಿಷಯಗಳು ಉಂಟು. ಬೇತೆ ಬೇತೆ ವಿಧಾನಗಳು ಏನು ಪಂತೇರು. ಇನಿ ಅಪರೂಪವಾದ ದೇವರೇ ಸಾನ್ನಿಧ್ಯದ ಎದುರುಡೆ ದತ್ತಾತ್ರೇಯರನ್ನು ಕಲಶಂ ಕೊಟ್ಟ ಆಹ್ವಾನ ಮಲ್ತೊಂದು ಯಥಾಸಾಧ್ಯವಾದ ಅರ್ಚನೆ ಮಲ್ತರಂಚಿನ ಪುಣ್ಯಕಾಲ. ಉದ್ದೇಶ ಮುಲ್ಪ ನಡಪಿಂಚಿ ಲೇಸದ ಸಂಬಂಧವಾದ ಆರಂಭೋಡು ಈ ಗುರುಪೂಜೆಯನ್ನು ಮನ್ಪೊಡೊಂದು ಕೆನ್ನ ಪ್ರಕಾರ ಒಂದು ಸಂಪನ್ನತೆ ಆವೊಂದುಂಡು. ಗುರು ಇನಿಪಿನವು ಬಾರಿ ಶ್ರೇಷ್ಠವಾಯಿನ ಒಂಜಿ ಶಕ್ತಿ ಒಂಜಿ ತತ್ವ ಬದುಕಡು ಗುರು ಇನ್ಪಿನವು ಏತ ಅನಿವಾರ್ಯ ಅಂದು ಅವು ಅನುಭವಂತನಗಳಿಗೆ ಮಾತ್ರ ಗೊತ್ತುಪ್ನೆ. ಗುರು ಗುಕಾರಶ್ಚ ರುಕಾರಶ್ಚ ಅಂದು ರಡ್ಡು ಅಕ್ಷರಗಳುಲ್ಲ. ಒಂಜಿ ಅಜ್ಞಾನ ಬೊಕೊಂಜಿ ಸುಜ್ಞಾನ. ಅಂಧಕಾರ ಇತ್ತನಲ್ಪ ನಂಗೆ ಬೊಲ್ಪು ಬೋಡು ಒಂದು ಗುರು ಅಂತ ಪಂಡ ಒಂಜಿ ಬೊಲ್ಪು ಒಂದರ್ಥ. ಅಜ್ಞಾನದ ಕತ್ತಲಿನ ಗಿಡಪೊಡು ಒಂದಾಂಡ ಸುಜ್ಞಾನ ಇನ್ಪಿನ ಗುರುಕುಲಿನ ಅಗತ್ಯತೆ ಉಂಡು ಒಂದು. ಅವು ಅಂಚಿಂಚು ಗುರುಕುಲು ಒಂದತ್ತು ವಿಶೇಷವಾದ ತ್ರಿಮೂರ್ತಿಗಳು ಏಕೀರು ಪಡ್ತೋಜಿನ ಅಂಚಿನ ದತ್ತಾತ್ರೇಯರನ್ನ ಅವು ಗುರು ಆರಾಧನೆದ ಒಂದು ಸಮಯ ಅಂತ. ದತ್ತಾತ್ರೇಯರನ ಅವತಾರ ಭಾರಿ ವಿಶೇಷವಾಯಿನವು ಒಂಜಿ ಅಪೂರ್ವವಾಯಿನ ಒಂಜಿ ಸಂಗತಿಯಿಂದಲ ಪನೋಳಿ. ತ್ರಿಮೂರ್ತಿಗಳು ಒಟ್ಟಿಗೆ ಅದು ಎಂಚ ಬತ್ತನೆ ಮೂರನ್ನು ಬಿಟ್ಟಂಥ ಅತ್ರಿಯಿಂದ ನೆನಪಿನಕ್ಕೆ ಮೂಜಿ ವಿಷಯಗಳೇನು ಬಿಡೋಳಿ. ಕಾಮ ಕ್ರೋಧ ಲೋಭವನ್ನು ಬಿಟ್ಟ ಅತ್ರಿ ಮಹರ್ಷಿಗೆ ಮಗನಾಗಿ ಜನಿಸಿದನು ದತ್ತಾತ್ರೇಯರು ಅಂತ. ಅಂಡ ಅಸೂಯೆ ರಹಿತಳಾದಂಥ ಅನಸೂಯ ದೇವಿಗೆ ಜನಿಸಿ ಬಂದನು ಭಗವಂತನು ಒಂದು. ಸೋಮಾತ್ರೇಯ ದತ್ತಾತ್ರೇಯ ದುರ್ವಾಸಾತ್ರೇಯ ಅಂದು ಮೂಜಿ ಮೂರ್ತಿಗಳು ಲೇರು. ಅವು ಮೂಜಿ ವಿಚಾರಗಳೇನ ಇಟ್ಟು ದೆತ್ತೊಂಡ್ರಿಗೆ ಸಾಧ್ಯತೆ ನಮ್ಮ ತೂನಾಗ ಮಾತ್ರ ಮೂಜಿ ಮೋನೆ ತೋಜು ನಂಗೆ ದೇವರನ್ನ ಮೂಜಿ ತರಕಲಿಂದ ದೆತ್ತೊಂಡು ಮಾನಮ್ಮ. ಅಂಡ ಏಕೀರೂಪವಾದ ಭಗವಾನ್ ದತ್ತಾತ್ರೇಯ ರೂಪುನಂಚಿನವು ಅವು ಸೋಮಾತ್ರೇಯ ಸೋಮಲೋಕೊಡು ಸೇರೋಣ್ ಬೇರೆ ಅಂಚ ಅಂದು ದೂರ್ವಾಸಾತ್ರೇಯ ಅವು ಬಾಗೋಡು ಬೇರೆ. ಅವಾಗ ದತ್ತಾತ್ರೇಯ ಎಂದು ಮೂಜಿ ಅಂಶಗಳು ಒಟ್ಟಾದು ಸೇರಿದಿತ್ತನೇ ದತ್ತಾತ್ರೇಯರು ಅಂತ. ಆತ್ರೇಯ ಅಂತ ಪಂಡ ಅತ್ರಿನ ಮಗರಾದುದರಿಂದ ಆತ್ರೇಯ ಅಂದು ಪುದರುಂಡು ದತ್ತಾತ್ರೇಯರಿಗೆ. ದತ್ತ ಅಂತ ಪಂಡ ಇತ್ತನು ಒಂದ್ರ ಅರ್ಥ, ಕೊಡಲ್ಪಟ್ಟದ್ದು ಒಂದ್ಲ ಅರ್ಥ. ಮೂಜಿ ಮೂರ್ತಿಗಳು ತನ್ನನ್ನು ಕೊರೊಂದು ನಂಚಿನ ಒಂದು ವಿಶೇಷವಾಯಿನ ಒಂಜಿ ಕತೆ ನೆಟ್ಟು ನಂಗೆ ಮಾತ ತೂನಾಗ ಸತ್ಯನಾರಾಯಣ ದೇವರನ್ನ ಪೂಜೆದ ಒಂದು ಆತ ಅನುಭವ ಅವು ಅವೇ ಮಾತ ಸಿಂಗಾರ ಮಲ್ತೀರು ಅವೇ ಮಂತ್ರಗಳುಂಡು ಮಾತಕ್ಕೇನೊಂದುಂಡು ದಾನೆ ಅಂತೆ. ಅಂಡ ವಿಶೇಷತೆ ದಾದ ಅಂದ್ಕೆಂಡ ಸತ್ಯನಾರಾಯಣ ಪೂಜೆ ಇಡ್ಲ ಆ ಕಥೆ ಇಟ್ಟು 5 ಅಧ್ಯಾಯಗಳುಂಡು. ಇಂದಿಟ್ಲ 5 ಅಧ್ಯಾಯಗಳುಂಡು. ಐಟು ಮಾತೆರೆಗಳು ಗೊತ್ತುಂಡು. ಕಲಾವತಿನ ಕತೆ ಬರ್ಪುಂಡು, ರಾಜನ ಕತೆ ಬರ್ಪುಂಡು, ಕಡವನ ಕತೆ ಬರ್ಪುಂಡು, ಬೊಕ ದೇವರಿಂಚ ಪ್ರಸನ್ನ ಪೇರು ಮಾತ ಕಥೆಲ್ಲ ಉಂಡೈಟ್. ಆರಂಭದ ಅಧ್ಯಾಯ ಕಡೆತ ಅಧ್ಯಾಯ ಅಂತ ಅಂಚನೆ ನೆಟ್ಲ ಈ ಪೂಜೆನ ಮಾತ ಮಂತುಂಡ ದಾದ ಆಪುಂಡು. ಐಟ್ಲ ಕೆಲವು ರಾಜನ ಕತೆ ಬರ್ಪುಂಡು. ಪಾಂಡು ರೋಗಗಳು ಬೊಲ್ದುದ ಕಲೆತ್ತ ಕಾಯಿಲೆಗಳು ಬತ್ತನ ನಿವೃತ್ತಿಗೆ ದತ್ತಾತ್ರೇಯರನ್ನ ಪೂಜೆ ಮನ್ಪುಲೆ.
ಕಲ್ಯಾಣ ಕಾರ್ಯಗಳಿಗೆ ಮಾತ್ರ ಇಷ್ಟಾರ್ಥ ಸಿದ್ಧಿಗೆ ಬೋಡಾದ ಈ ಪೂಜೆನ ಮನ್ಪಲೆ ಆರಂಭಡು ಸಾಹಿತ್ಯಗಳನ್ನು ಸೇರ್ಪಾವಣಂಚಿನ ವಿಷಯಗಳಾಯಿತು ಉಂಡು ಒಂದಂಡ 2-3-4ನೇ ಅಧ್ಯಾಯಡು ಈ ಕಥೆಗಳು ಮಾತಾ ಬರ್ಕೊಂಡು ಏನು ಕತೆ ಮಂಡಂದುಗಳು ನಿಂಜ ಪೊರ್ತು ಪೋವು ಏನು ಪನೇರು ತಯಾರಾಪಜಿ ಇತ್ತೇನಕ್ಲೇನು ಮಾತಾ ಪೂರೈಕೆ ಮಲ್ತದೇರು ಒಟ್ಟು ಕಡೇತ ಅಧ್ಯಾಯಡು ದಾದ ಮಾಡ್ಕೊಂಡು ಕೇಂಡ ಕ್ಷಿಪ್ರ ಸಮಯದಲ್ಲಿ ಮಹತ್ತರವಾದ ಫಲವನ್ನು ಕೊಡುವಂತಹ ಏಕೈಕ್ಯ ಒಂದು ಕಥೆ ಭಗವಂತನ ಗುಣಗಾನ ಅವು ಈ ದತ್ತಾತ್ರೇಯನ ಪೂಜೆ ಇಡ್ತಿಕೊಂಡು ಕಥೆ ಓದು ಪಾವಡು ಇಂಪಿನ ವಿಷಯಗಳು ಐತುಳಾಯಿ ಉಂಡು ಆಂಡ ಸತ್ಯನಾರಾಯಣ ದೇವರನ್ನ ಪೂಜೆ ಒಂಜಿ ಪ್ರಸಾದ ತಿಕ್ಕೊಂಡು ಅವು ಸಪಾದ ಇನ್ಪಿನೊಂಜಿ ಭಕ್ಷ್ಯ ತಿಕ್ಕೊಂಡು ಆಂಡ ನಿಟ್ಟು ಸಂಯಾಮಿ ಇನ್ಪಿನೊಂಜಿ ಭಕ್ಷ್ಯ ತಿಕ್ಕೊಂಡು ನೆಟ್ಟು ಪರಂದು ಸೇರ್ಪಾವಜರು ಐಟು ಪರಂದು ಸೇರ್ಪಾವರು ಪ್ರಮಾಣ ಮಾತ್ರ ಅವೇ ಪ್ರಮಾಣದ ಅವು ತಯಾರಾಪುಂಡು ನಿಕ್ಲೆ ಕೈಗೆ ತಿಕ್ಕೊಂಡಂಚಿನ ಪುಣ್ಯಕಾಲ ಇತ್ತೆ ಈ ಒಂಜಿ ಸಂದರ್ಭಡು ಕೂಟದಕ್ಕೆ ಮಾತ್ರ ಸೇರೊಂದು ನೀನು ಪೊರ್ಲುವಂತನಂಚಿನ ಸಂದರ್ಭ ಅಂದೆ ದಾಲಾಂಡ ನಮ್ಮ ದೇವರಿಗೆ ನಮ್ಮದಾದೇನು ಕೊರರಿಗೆ ಸಾಧ್ಯತೆ ನಾರು ಕೊರನೇ ನಾರಿಗೆ ಕೊರಳಾತೆ ಅಂಚಾದೆ ಇನಿ ಸೇರ್ಪಾಂಚ ಸಾಹಿತ್ಯಡ ಭಕ್ತಿಡ ಶ್ರದ್ಧೆಡ ಮಂತ್ರೋಡ ತಂತ್ರೋಡ ಅಲ್ಲಿ ಅಕ್ಷರಾದಿ ದೋಪೋಳಿತ್ತು ನನ್ನ ಇನ್ನು ದೋಷನ ಮಾತ್ರ ನಿವಾರಣೆ ಮಂತು ದುನ್ಮುಗುತ್ತರೋತ್ತರ ಅಭಿವೃದ್ಧಿ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊರ್ರು ಒಂದು ಈ ಸಂದರ್ಭದ ಪ್ರಾರ್ಥನೆ ಮಂತೊಂದು ಗ್ರಾಮದ ಪುಣ್ಯ ಅಂದ್ರೆ ನಮಗೆ ರೈತ ನೋಡು ಇಂಥದಿನಟ್ಟು ಒಂದು ಕಾರ್ಯಕ್ರಮ ಸಂಪನ್ನತೆ ಆವೊಂದುಂಡು ಎಡ್ಡೆ ವಿಧಿವತ್ತಾದ ಮುಲ್ಪ ಅಲಂಕಾರದ್ದು ನಂಗೆ ಕೊಂಚ ಆತು ಮನಸ್ಸಿಗೆ ಉಡಲ್ ದಿಂಜುದು ಬರಡು ಕಾರ್ಯಕ್ರಮಕ್ಕೂ ಕಾರ್ಯಕ್ರಮ ಆತು ಅವು ಸರಿಯಾದ ವಿಧಿ ಪ್ರಕಾರವಾದ ಮುಲ್ಪ ನಡಪಣಿಂಪಿನ ವೈದಿಕ ಪರಂಪರೆ ಮುಲ್ಪ ತೋಜ್ಪಾದೇರು ಆಯ್ತಾ ಎಂಚ ನಡಪಣಿಂಪಿನೊಂಜಿ ಪ್ರಕ್ರಿಯೆ ಮುಲ್ಪ ನಡತದನ್ನು ನಾನು ತೆರೆಯೋಣ್ಬೆ ಮಾತ್ರ ನಮ್ಮ ಮನಸ್ಸಿಗೆ ಸಂತೋಷ ಆಪನಂಚಿನ ಪುಣ್ಯಕಾಲ ಈ ಒಂಜಿ ಸಮಯಡು ದೇವರಿಗೆ ನಾವು ಮಲ್ತಿಂಚಿ ಕಿಂಚಿತ್ ಸೇವೆಯನ್ನು ಸಂತೋಷ ಸ್ವೀಕಾರ ಮಲ್ತೊಂದು ದುಮ್ಮುಗು ಉತ್ತರೋತ್ತರ ಅಭಿವೃದ್ಧಿ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊರದು ದುಮ್ಮು ನಡಪಾಲೆ ದೇವರೇ ಎಂದು ನಮ್ಮ ಒಟ್ಟಾದ ಪ್ರಾರ್ಥನೆ ಮಲ್ತುಂಗ ಹರಿ ಓಂ. ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಸಂಚಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇರ್ದೆ ಉಪ್ಪಳಿಗೆ ಬೆಟ್ಟಂಪಾಡಿ ನಿಟ್ಪಳ್ಳಿ ಪಾನಾಜೆ ಘಟ ಸಮಿತಿಯ ಜಂಟಿ ವಾರ್ಷಿಕೋತ್ಸವದಲ್ಲಿ ನಾವಿದ್ದೇವೆ. ಈಗಾಗಲೇ ಸಾಮೂಹಿಕ ಶ್ರೀ ಸತ್ಯದತ್ತರಥ ಪೂಜೆ ಕಕ್ಕೂರಿನ ಶ್ರೀ ರಾಧಾಕೃಷ್ಣ ಭಟ್ ಇವರ ಪೌರೋಹಿತ್ಯದಲ್ಲಿ ನಡೆದಿದೆ. ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಜೊತೆ ಪೂಜೆ ನಡೆದು ಹೋಗಿದೆ. ಇದೀಗ ವೇದಿಕೆಯ ಕಾರ್ಯಕ್ರಮಗಳಿಗೆ ಘಟ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಇದೀಗ ಧರ್ಮ ಸಭೆ ನಡೀಲಿಕ್ಕಿದೆ. ವೇದಿಕೆಗೆ ಪರಮ ಪೂಜನೀಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹಾಗೆ ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯನ್ನು ವೇದಿಕೆಯಲ್ಲಿ ಪರಮ ಪೂಜನೀಯ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ವಿರಾಜಮಾನರಾಗಿದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರು ವೇದಿಕೆಯನ್ನು
ಶ್ರೀಮತಿ ವಿದ್ಯಾಶ್ರೀ ಸುರೇಶ್ ಸರಳಿಕಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶಶಿಕುಮಾರ್ ರೈ ಬಾಲ್ಯಟ್ಟು ನಿರ್ದೇಶಕರು, DCC ಬ್ಯಾಂಕ್, ಪ್ರಕಾಶ್ ರೈ ಬೈಲಾಡಿ ಸದಸ್ಯರು, ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ, ನವೀನ್ ರೈ ಚೆಲ್ಯಡ್ಕ ಸದಸ್ಯರು, ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ, ಸೀತಾರಾಮ್ ರೈ ಕೈಕಾರ MRPL, ಲಯನ್ PMJF ಎ ಸುರೇಶ್ ರೈ ಅಧ್ಯಕ್ಷರು, ಶ್ರೀ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ನಿಯಮಿತ, ಶ್ರೀ ವಿಠಲ್ ರೈ ಬೈಲಾಡಿ, ಸದಾಶಿವ ರೈ ಸೂರಂಬೈಲು, ಯು ದೇವಪ್ಪ ನಾಯ್ಕ, ಶ್ರೀಯುತ ಕಿರಣ್ ಉರ್ವ, ಯತೀಶ್ ದೇವ, ಜಗನ್ನಾಥ್ ರೈ ಅರಂತ ನಡ್ಕ, ಪ್ರಜ್ವಲ್ ರೈ ತೊಟ್ಲ, ಉದಯ್ ಕುಮಾರ್ ರೈ ಸೂರಂಬೈಲು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಾಲಕೃಷ್ಣ ಭಟ್ ಇವರು ಕೂಡ ವೇದಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ದತ್ತಾಂಜನೇಯ ಸ್ವಾಮಿ ಮತ್ತು ಸ್ಥಳದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಹಾಗೂ ದೈವದೇವರುಗಳನ್ನು ಸ್ಮರಿಸುತ್ತಾ ಪರಮ ಪೂಜ್ಯನೀಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಮತ್ತು ಸಾಧ್ವಿ ಶ್ರೀ ಮಾತಾನಂದಮಯಿ ಮಾತೆಯವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ದೇವತೆಗಳ ಆಶೀರ್ವಾದದ ಜೊತೆಗೆ ನಮ್ಮ ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಂತ ಹೇಳಿದರೆ ಈಗಾಗಲೇ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಅದೇ ರೀತಿ ಆ ಆಶಯದೊಂದಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಗೀತಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸೂತ್ರಂ ಮಹಾದೇವಸೂತ್ರಂ ಗುರುಗುಹನುತಂ ಮಹಾದೇವಸೂತ್ರಂ ಗುರುಗುಹನುತಂ ಮಾರಕೋಟೆ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದೆ ಪ್ರಿಯಂ ಮಹಾಕಾವ್ಯನಾಟಕಾದೆ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದೆ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಪಾಪ ಮರೆ ರೆ ಗರೆ ರೆ ಸನಿ ಪ ಮಮ ಗಮ ಪಾಪ ನಿ ಸರಿ ಗಮ ರಿ ಸನಿ ರಿ ಸನಿ ಪ ಸನಿ ಪ ಮ ಗಮ ನಿ ಪ ಮ ಗಮ ರಿ ರಿ ಸ ಸನಿ ಪ ಮ ಗಮ ರೆ ಸರಿ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ವಂದನೆಗಳು ಶ್ರೀಮತಿ ಗೀತಾ ಇವರಿಗೆ. ಮುಂದಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ಧರ್ಮ ಪಾಲನೆ, ಆದ್ದರಿಂದ ಆಧಾರದಿಂದ ಸ್ವಾಗತಿಸಬೇಕಾಗಿ ಉಪ್ಪಳಿಗೆಯ ಘಟ ಸಮಿತಿಯ ಅಧ್ಯಕ್ಷರಾದಂಥ ಪ್ರಜ್ವಲ್ ರೈ ತೊಟ್ಲ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ದೇವರ ನೆಂಚಿನ ದತ್ತಾಂಜನೇಯ ಸ್ವಾಮಿ ಅಂಚನೆ ಪೂಜ್ಯ ಸ್ವಾಮೀಜಿ ಬುಕ್ಕ ಸಾಧ್ವಿ ಮಾತಿನ ಆಶೀರ್ವಾದ ಪಡೆಯೊಂದು. ಅವೇ ರೀತಿಡು ಈ ಕ್ಷೇತ್ರದ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದ ಪಡೆಯೊಂದು ನಮೈನಿ ಒಡಿಯೂರು ಕ್ಷೇತ್ರದ ಲೆಕ್ಕಡು ಸತ್ಯದತ್ತ ವೃತ ಪೂಜೆ
ಈ ಕಾರ್ಯಕ್ರಮ ಮಲ್ತೊಂದುಲ್ಲ. ಈ ಕಾರ್ಯಕ್ರಮಡ್ ಇರ್ದೆ ಉಪ್ಪೊಳಿಗೆ ನಿಡ್ಪಲ್ಲಿ ಪಾನಾಜೆ ಈ ಮಾತ ಘಟ್ಟ ಸಮಿತಿಗಳಿನ ಸಹಯೋಗಡ್ ಈ ಕಾರ್ಯಕ್ರಮ ನಮ್ಮ ಮಲ್ತೊಂದುಲ್ಲ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ದೀರ್ದು ನಮಕ್ ಆಶೀರ್ವಚನ ಕೊರಿಯರೆ ಬತ್ತಂಚಿನ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಗೆ ಉಡಲ್ ದಿಂಜಿನ ಸ್ವಾಗತ ಬಯಸೊಂದುಲ್ಲ. ಅಂಚನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಸೇರ್ದಿಂಚಿನ ಶ್ರೀ ಶಶಿಕುಮಾರ್ ರೈ ಬಾಳ್ಯಟ್ಟು ನಿರ್ದೇಶಕರು SDCC ಬ್ಯಾಂಕ್ ಮೇರೆಗಳ ಪ್ರೀತಿ ಜಿಂಜಿನ ಸ್ವಾಗತ ಬಯಸೊಂದುಲ್ಲ. ಅವೇ ರೀತಿಡ್ ನಮ್ಮ ಈ ಘಟ ಸಮಿತಿದ ಸುರೂತ ಅಧ್ಯಕ್ಷರಾಯನಂಚಿನ ಅವೇ ರೀತಿಡ್ ಈ ಗ್ರಾಮ ಪಂಚಾಯತಿದ ಸದಸ್ಯರಾಯನಂಚಿನ ಪ್ರಕಾಶ್ ರೈ ಬೈಲಾಡಿ ಮೇರೆಗಳ ಪ್ರೀತಿದ ಸುಳ್ಮೇಲು. ಅವೇ ರೀತಿಡ್ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾಯನಂಚಿನ ಸುರೇಶ್ ರೈ ಅಧ್ಯಕ್ಷರು ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಮೇರೆಗಳ ನಮ್ಮ ಪ್ರೀತಿ ಜಿಂದಿನ ಸುಳ್ಮೇಲ್ ಸಂದಾಯಿತ ಮಲ್ತದಲ್ಲ. ಅಂಚನೆ ನಮ್ಮ ಈ ಕಾರ್ಯಕ್ರಮ ಕುಡರಿ ಬಿನ್ನೆರಾದ ಬೈದನಂಚಿನ ನವೀನ್ ರೈ ಚೆಲ್ಯಡ್ಕ ಸದಸ್ಯರು ಗ್ರಾಮ ಪಂಚಾಯತ್ ಮೇರೆಗಳ ಪ್ರೀತಿದ ಸ್ವಾಗತ. ಅವೇ ರೀತಿಡ್ ವಿದ್ಯಾಶ್ರೀ ಸುರೇಶ್ ಸರೋಳಿಕಾನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಮೇರ್ಲ ಈ ಒಂಜಿ ಚಾವಡಿಡ್ ಉಲ್ಲೇರ ಮೇರೆಗಳ ಪ್ರೀತಿದ ಸ್ವಾಗತ. ಅಂಚನೆ ವಿಠಲ್ ರೈ ಬೈಲಾಡಿ ಮಾಜಿ ಮುಕ್ತೇಶ್ವರರು ಮೇರ್ಲ ಈ ಕಾರ್ಯಕ್ರಮದಲ್ಲಿ ಮೇರೆಗಳ ಪ್ರೀತಿದ ಸ್ವಾಗತ. ಬುಕರಿ ಮಲ್ಲ ಬಿನ್ನೆರಾದ ಬರ್ತದೇರು ಸೀತಾರಾಮ್ ರೈ MRPL ಮೇರೆಗಳ ಪ್ರೀತಿದ ಸ್ವಾಗತ. ಅಂಚನೆ ಯೋಜನಾ ನಿರ್ದೇಶಕರು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಕಿರಣ್ ಉರ್ವ ಮೇರ್ಲ ನಮ್ಮೊಟ್ಟಿಗೆಲ್ಲರೆ ಮೇರೆಗಳ ಪ್ರೀತಿದ ಸ್ವಾಗತ. ಬುಕರಿ ಬಿನ್ನೆರಾದ ಬತ್ತದಿರು ಯತೀಶ್ ದೇವ ಸಂಟ್ಯಾರ್ ಗ್ರಾಮ ಪಂಚಾಯತ್ ಸದಸ್ಯರು ಆರ್ಯಾಪ್ ಮೇರೆಗಳ ಪ್ರೀತಿದ ಸ್ವಾಗತ. ಜಗನ್ನಾಥ್ ರೈ ಅರಂತನಡ್ಕ ನಿವೃತ್ತ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಮೇರೆಗಳ ಪ್ರೀತಿದ ಸ್ವಾಗತ. ಅಂಚನೆ ಉದಯ್ ಕುಮಾರ್ ರೈ ಸೂರಂಬೈಲ್ ಅಧ್ಯಕ್ಷರು ಪಾನಾಜೆ ಘಟ್ಟ ಸಮಿತಿ ಮೇರೆಗಳ ಪ್ರೀತಿದ ಸ್ವಾಗತ. ಅಂಚನೆ ಕುಡೋರಿ ನಮ್ಮೊಟ್ಟಿಗೆಲ್ಲರು ಸದಾಶಿವರೈ ಸೂರಂಬೈಲ್ ಸಾಮಾಜಿಕ ಕಾರ್ಯಕರ್ತರು ಮೇರೆಗಳ ಈ ಕಾರ್ಯಕ್ರಮಕ್ಕೆ ಪ್ರೀತಿದ ಸ್ವಾಗತ ಮಲ್ತೊಂದುಲ್ಲೆ. ಅಂಚನೆ ನಮ್ಮ ಆತ್ಮೀಯರೇ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಮಲ್ತೊಂದು ಬತ್ತನಂಚಿನ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಬ್ಯಾಂಕ್ದ ನಿರ್ದೇಶಕರಾಯನಂಚಿನ ದೇವಪ್ಪಯ್ಯು ಮೇರುಲ್ಲೇರೆ ಮೇರೆಗಳ ಸ್ವಾಗತ. ಅಂಚನೆ ಮೇಲ್ವಿಚಾರಕರು ಸಂಯೋಜಕರು ಸೇವಾಧೀಕ್ಷಿತರು ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಪುತ್ತೂರು ತಾಲೂಕದ ಮಾತ ಸಿಬ್ಬಂದಿ ವರ್ಗ ಮಾತೆರೆಗಳ ಒಂಜೇ ಪಾತ್ರೆರಡು ಸ್ವಾಗತ ಪಂಡೊಂದು ಎನ್ನ ಸ್ವಾಗತ ಪಾತ್ರನ ಕೊನೆಗೊಳಿಸುವಂದುಳ್ಳೆ. ಅಂಚನೆ ಒಂಜಿ ಕ್ಷಮೆ ಪಡೆ ಬಾಲಕೃಷ್ಣ ಭಟ್ ಈ ದೇವಸ್ಥಾನದ ಮುಕ್ತೇಶ್ವರ ಅರ್ನ ಒಂಜಿ ಸ್ವಾಗತ ಪಂಡಿರ ಮರತಂಡೆ ಐಕೊಂಜಿ ಕ್ಷಮೆ ಪಡೆ ಆರೆಗ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಯಿನ ಸ್ವಾಗತ ಪಂಡೊಂದುಳ್ಳೆ. ಎಲ್ಲರಿಗೂ ಸ್ವಾಗತವನ್ನು ನೀಡಿದಂಥ ಪ್ರಜ್ವಲ್ ರೈ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ
ಸ್ವಾಗತ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಹತ್ತೂರಿಗೆ ತಲುಪಿಸುವಂಥ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇದೀಗ ಪರಮಪೂಜ್ಯ ಸ್ವಾಮಿಗಳಿಗೆ ತುಳಸಿ ಮಾಲೆ ಮತ್ತು ಫಲತಾಂಬೂಲವನ್ನು ನೀಡಿ ಗೌರವವನ್ನು ಸಮರ್ಪಿಸಬೇಕು ಅಂತೇಳಿ ಘಟ ಸಮಿತಿಯ ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅತಿಥಿಗಳಿಗೆ ವೀಲ್ಯ ನೀಡಿ ಶಾಲು ಹಾಕಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾ ಸುರೇಶ್ ಅವರಿಗೆ ಸರೋಜಿನಿ ಅವರು, ಹಾಗೆ ಶಶಿಕುಮಾರ ಬಾಲೋಟು ಅವರಿಗೆ ದಾಮೋದರ್ ಪಾಟೀಲ್ ಅವರು ವೀಲ್ಯ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪ್ರಕಾಶ್ ರೈಗಳಿಗೆ ಪದ್ಮನಾಭ ಇವರು, ನವೀನ್ ರೈ ಚೆಲ್ಲೆಡ್ಕ ಇವರಿಗೆ ಉದಯ್ ಕುಮಾರ್ ರೈ, MRPLನ ಉದ್ಯೋಗಿಯಾಗಿರ್ತಕ್ಕಂಥ ಸೀತಾರಾಮ್ ರೈ ಇವರಿಗೆ ಪ್ರಜ್ವಲ್ ರೈ ಅವರು, ಸಹಕಾರಿ ರತ್ನ ಪುರಸ್ಕೃತ ಸುರೇಶ್ ರೈ ಅವರಿಗೆ ಭರತೇಶ್ರು, ಮಾಜಿ ಆಡಳಿತ ಮುಕ್ತೇಸರಾಗಿರ್ತಕ್ಕಂಥ ವಿಠಲ್ ರೈ ಬಾಲ್ಯುಟ್ಟುಗುತ್ತು ಇವರಿಗೆ ಸವಿತಾ ಎಂ ಇವರು, ಸೂರಂಬೈಲು ಸದಾಶಿವರೈಗಳಿಗೆ ವಿಜಯಲಕ್ಷ್ಮಿ ಇವರು, ನಿವೃತ್ತ ಮುಖ್ಯ ಗುರುಗಳು ದೇವಪ್ಪ ಇವರಿಗೆ ಸುನೀತಾ ಇವರು, ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಕಿರಣ್ ಉರ್ವ ಇವರಿಗೆ ಜ್ಯೋತಿ ಇವರು, ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಯತೀಶ್ ದೇವ ಇವರಿಗೆ ಲೀಲಾವತಿ ಅವರು, ಜಗನ್ನಾಥ ರೈ ಅರಂತನಡ್ಕ ಅವರಿಗೆ ಗೋಪಾಲ ನಾಯ್ಕ ಇವರು, ಪ್ರಜ್ವಲ್ ರೈ ಅವರಿಗೆ ಚಂದ್ರಶೇಖರ್, ಹಾಗೆ ಆಡಳಿತ ಮುಕ್ತೇಸರಾಗಿರತಕ್ಕಂಥ ಬಾಲಕೃಷ್ಣ ಭಟ್ ಅವರಿಗೆ ಸದಾಶಿವ ರೈ ಅವರು, ಉದಯ್ ಕುಮಾರ್ ಅವರಿಗೆ ಮಂಜುನಾಥ್ ರೈ ಅವರು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ತುಳುನಾಡಿನ ಸಂಪ್ರದಾಯದಲ್ಲಿ ವೀಲ್ಯವನ್ನು ನೀಡಿ ಗೌರವವನ್ನು ಕೊಡುವುದು ನಮ್ಮೆಲ್ಲ ಹಿರಿಯರು ಹೇಳಿಕೊಟ್ಟಂಥ ಪದ್ಧತಿ. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಿರುವವರು ಪರಮ ಪೂಜನೀಯ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ಹಸ್ತದಿಂದ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ಅಭ್ಯಾಗತಕರು ತಾವೆಲ್ಲರೂ ಜೊತೆ ಸೇರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ज्योतिर्नमोस्तुते दीपज्योतिर्नमोस्तुते
ಕಾರ್ಯಕ್ರಮದ ಮುಂದಕ್ಕೆ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಘಟ ಸಮಿತಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಯೋಜನೆಯ ನಿರ್ದೇಶಕರಾದಂಥ ಕಿರಣ್ ಉರ್ವ ಇವರು. ಜೈ ಗುರುದೇವ್. ದತ್ತಾಂಜನೇಯ ಸ್ವಾಮಿನ ಮನಸಾರ ಸ್ಮರಿಸೊಂದು ಪರಮ ಪೂಜ್ಯ ಸ್ವಾಮೀಜಿ ಬಕ ಮಾತಿನ ಆಶೀರ್ವಾದ ಪಡೆಯೊಂದು ಶ್ರೀ ಕ್ಷೇತ್ರದ ಈ ಕ್ಷೇತ್ರದ ದೇವರನ್ನ ಮನಸಾರ ಸ್ಮರಿಸೊಂದು ಇರ್ದೆ ಉಪ್ಪಳಿಗೆ ಬೆಟ್ಟಂಪಾಡಿ ನಿರ್ಪಳ್ಳಿ ಪಾಣಾಜೆ ಈ ಘಟ ಸಮಿತಿಲು ಸೇರಿದು ಇನಿ ಒಂಜಿ ಸಾಮೂಹಿಕ ಶ್ರೀ ಸತ್ಯದತ್ತ ವ್ರತ ಪೂಜೆ ಬೊಕ ವಿಕಾಸವಾಹಿನಿ ಸ್ವಸಹಾಯ ಸಂಘದ ಲಾಭಾಂಶ ವಿತರಣೆ ಮಲ್ತೊಂದುಂಡು ಮಾತ ವೇದಿಕೆ ಎತ್ತಿನ ಮಾತ ಬೆನ್ನೆರೆಲ್ಲ ನನ್ನ ಸ್ವಾಗತ ಮಲ್ತೊಂದು ಈ ಘಟ ಸಮಿತಿಲು 24/12/2001 ಇರ್ದೇಡ್ ಪ್ರಗತಿಪರ ಕೃಷಿಕ ದಾಸ್ ಪ್ರಕಾಶ್ ರೈ ಬೊಕ ಯುವಕ ಮಂಡಲದ ಅಧ್ಯಕ್ಷೆ ಶಿವಪ್ರಸಾದ್ ಉಪ್ಪಳಿಗೆ ಬೊಕ ಅಪಗದ ವಿಸ್ತರಣಾಧಿಕಾರಿ ಸದಾಶಿವ ಅಳಿಕೆ ಸೇರಿದು ಈ ಒಂಜಿ ವಿಕಾಸವಾಹಿನಿ ಘಟ ಸಮಿತಿನ ಶುರು ಮಲ್ತೀರು. ಆಜಿ ವಿಕಾಸವಾಹಿನಿ ಸ್ವಸಹಾಯ ಸಂಘ ಶುರು ಮಲ್ತೀನಿ ಅಂಚಿನ ಘಟ ಸಮಿತಿ 52 ವಿಕಾಸವಾಹಿನಿ ಸ್ವಸಹಾಯ ಸಂಘ ಈ ಭಾಗಡು ನಡತೊಂದುಂಡು 275 ಪೊಂಜೋಲು ಉಳ್ಳೇರು 204 ಮಹಿಳಾ ಪುರುಷ ಸದಸ್ಯರು ಉಳ್ಳೇರು. ಒಟ್ಟು ಉಳಿತಾಯ 29,066 2,96,733 ಉಳಿತಾಯ ಉಂಡು. ಅಂಚನೆ 2021 ವರ 1,08,273 ಲಾಭಾಂಶ ವಿತರಣೆ ಆತನು ಆಂಡ ಇನ್ನಿಲ ಆ ಲಾಭಾಂಶ ವಿತರಣೆ ಆಯರುಂಡು. ಒಟ್ಟು ಪುತ್ತೂರು 1,020 ಸ್ವಸಹಾಯ ಸಂಘಲು ವಿಕಾಸವಾಹಿನಿ ಸ್ವಸಹಾಯ ಸಂಘಲು ನಡತೊಂದುಂಡು. ಬಂಟ್ವಾಳದ ಮೂಜಿ ಗ್ರಾಮಡ್ ಶುರು ಮಲ್ತಿನ ಅಂಚಿನ ಸ್ವಸಹಾಯ ಸಂಘಲು ವಿಕಾಸವಾಹಿನಿ ಸ್ವಸಹಾಯ ಸಂಘಲು ಇತ್ತೆ ಮೂಜಿ ಜಿಲ್ಲೆಡ್ ದಕ್ಷಿಣ ಕನ್ನಡ ಉಡುಪಿ ಬೊಕ ಕಾಸರಗೋಡು ಮೂಜಿ ಜಿಲ್ಲೆಡ್ 6,500 ಸ್ವಸಹಾಯ ಸಂಘಲು ನಡತೊಂದುಂಡು. ಆಯ್ತೊಟ್ಟಿಗೆ 4ನೇ ಜಿಲ್ಲೆ ಕೊಡಗು ಜಿಲ್ಲೆ ಎಲ್ಲ ಇಂಕಲು ಪೋಂದುಲ್ಲ ಘಟ ಸಮಿತಿ ಒಂಜಿ ಕೊಡಗು ಜಿಲ್ಲೆ ಎಲ್ಲ ಐತೆ ಉದ್ಘಾಟನೆ ಆತನ ನಡತೊಂದುಂಡು. ನಮ್ಮ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆದ ಮುಖ್ಯ ಒಂದು ಇಂಚಿನ ಪಂಡ ವಿಕಾಸವಾಹಿನಿ ಸ್ವಸಹಾಯ ಸಂಘಲು ಆಯ್ನಾತ್ ಬುಳೆವುಡು ಆಯ್ನಾತ್ ಜಾಸ್ತಿ ಅವಡು ಸಂಘಲು ಐತ ಬಗ್ಗೆ ನಮ್ಮ ಆಯ್ನಾತ್ ಒತ್ತು ಕೊರೊಂದಿಲ್ಲ. ಆಯ್ತ ಮುಖ್ಯ 4 ಉದ್ದೇಶ ಪಂಡ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ. ಪೂಜ್ಯ ಸ್ವಾಮಿಲು ಈ ದೇಯಂದಿ ಒಂದು ಈ ಉದ್ಘಾಟನೆ 2001 ಒಡಿಯೂರು ಉದ್ಘಾಟನೆ ಮಲ್ತಿದ್ದಿನ ಈ ಸ್ವಸಹಾಯ ಸಂಘಲು 6,500 ಸ್ವಸಹಾಯ ಸಂಘಲು ಆತಂಡು. ಆ 6,500 ಸ್ವಸಹಾಯ ಸಂಘಲು ಬೇತೆ ಬೇತೆ ಕಾರ್ಯಕ್ರಮ ನಡತೊಂದುಂಡು. ಪಂಡ ಸಾಮಾಜಿಕವಾದ ಒಗ್ಗಟ್ಟಾದ ಒಂಜಿ ಕಡೆ ಇಟ್ಟು ಕುಲ್ದು ಸ್ವಸಹಾಯ ಸಂಘಲೇನು ನಡಪಾಂದು ಇಂದುವೇ ಸಮಯ ಇಂಚಿನ ಸಮಯಗೆ ಸಮಾನ ಮನಸ್ಕರ ಒಟ್ಟು ಸೇರಿದು ಒಂಜಿ ಕಡೆ ಇಟ್ಟು ಕುಲ್ಲುದು ಸ್ವಸಹಾಯ ಸಂಘಲು ಮಲ್ತೊಂದು ನಡಪಾಂದು ಪೋಯಿನ ಅಂಚಿನ ಸ್ವಸಹಾಯ ಸಂಘಲು 2011 ಆನಗ ಅಕ್ಲೆ ಪಣವಳ ಬೋರ್ಡ್ ಅಂಡ ಸುರುಕು ಸಾಮಾಜಿಕವಾದ ಭಜನೆ ಇಂಚಿನ ಪೂರ ಕಾರ್ಯಕ್ರಮಗಳು ಭಗವದ್ಗೀತೆ ಕೊರ್ಪಿನ ಅಂಚಿನ ಪಟ್ಟಣ ಇಂಚಿನ ಕಾರ್ಯಕ್ರಮಗಳು ನಡ್ತಂಬೋದು. 2011 ಪಣವ್ ಬೋರ್ಡ್ ಅಂಡ ದಯಪಂಡ ಖಾಲಿ ಸಾಮಾಜಿಕವಾದ ಬುಳೆಯಿಂದಲೇ ಯಾವುದು ಐತೊಟ್ಟಿಗೆ ನಮ್ಮ ಆರ್ಥಿಕವಾದ ಬುಳೆ ಉಡಂದು ಆದೇಶ ಸ್ವಾಮೀಜಿ 2011 ವಿವಿಧೋದ್ದೇಶ ಸಹಕಾರಿ ಸೌಹಾರ್ದ ಸಹಕಾರಿ ನಿಯಮಿತನ ಒಂಜಿ ಪುಟ್ಟುಪಾಡೀರು ಐಟ್ ನಮಕ್ ಲೋನ್ ತಿಕ್ಕೊಂದುಂಡು ಸಾಲ ಸೌಲಭ್ಯ ತಿಕ್ಕೊಂದುಂಡು ನಂಗೆ ಒಂದೇಟು ಸಾಮಾಜಿಕವಾದಲ ಇತ್ತೆ ಸ್ಕೂಲ್ ಫೀಸ್ ಅಥವಾ ಅಡಿಕೆದ ವ್ಯವಹಾರ ಬೇತೆ ಹೆಂಚಿನ ಸಾಮಾಜಿಕ ವ್ಯವಹಾರ ತಂದೆ ಆರ್ಥಿಕ ವ್ಯವಹಾರ ಸ್ವಉದ್ಯೋಗ ಬೊಕ ಬೇತೆ ಬೇತೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಇಂಚಿನ ಪೂರ ಕಾರ್ಯಕ್ರಮ ನಡ್ತೊಂದುಂಡು. ಅಂಚದ ಐಕ್ ಬೋರ್ಡಿನ ಸಾಲಂದೆ ತೊಂದುಲ್ಲೇರು ಎಂಕುಲ್ಲ ಆಯ್ನಾತ ಸ್ವ ಉದ್ಯೋಗ ಎಂಚಿನ ಆಂಡ್ಲ ಮಲ್ಪೊಡೊಂದು ಎಂಕುಲ್ಲ ಮೀಟಿಂಗ್ ಹೆಚ್ಚದು ಪನೊಂದುಪ್ಪ ಸ್ವ ಉದ್ಯೋಗ ಪಂಡ ಕೆಲವು ಕಡೆ ಇಟ್ಟು ಅಡಿಗೆ ಹಾಳೆ ಮಲ್ತೊಂದುಲ್ಲೇರು ಒಂಜಿ ಘಟ ಸಮಿತಿ ಅಡಿಕೆ ಹಾಳೆ ಮಲ್ತೊಂದುಂಡು ಅಂಚ ಒಂಜೊಂಜಿ ಕಾರ್ಯಕ್ರಮ ಮಲ್ತೊಂದುಂಡು. ಅಂಚ ಈ ಭಾಗಡು ಒಂಜಿ ಟೈಲರಿಂಗ್ ಟ್ರೈನಿಂಗ್ ಎಂಚನ ಮಲ್ಪೊಲಿ ಆಪಂದ ನಿಕುಲು ಸ್ವಸಹಾಯ ಸಂಘದಲ್ಲೂ ಆಲೋಚನೆ ಮಲ್ಪೊಲಿ ಐಕ್ ಬೋರ್ಡತ್ತಿನ ಸಹಕಾರ ಎಂಕುಲು ಪೂರ ಕೊರಪೆ ಅಂಚದ ಐತ ಬಗ್ಗೆ ಎಲ್ಲ ಒಂಜಿ ಆಲೋಚನೆ ಮಲ್ಪೊಲಿ ನಿಕುಲು ಘಟ ಸಮಿತಿದ ಆಲೋಚನೆ ಮಲ್ಪೊಲಿ ಬೊಕ ಸಾಮಾಜಿಕ ಕಾರ್ಯಕ್ರಮ ಐತೆ ಸ್ವಚ್ಛತೆ ಬೊಕ ಬ್ರಹ್ಮಕಲಶೋತ್ಸವ ಸಮಯಡ್
ಸಹಾಯ ಮಲ್ಪುನ ಅಂಚನ ದೇವಸ್ಥಾನದ ಒಂದೇಕ ಇದು ಅಕ್ಲು ಒಟ್ಟಿಗೆ ಸೇರಿ ಕೆಲಸ ಮಲ್ಪುನ ಇಂಚಿನ ಪೂರ ಕಾರ್ಯಕ್ರಮ ಎಲ್ಲ ನಡ್ತೊಂದುಂಡು. ಅಂಚನೆ ಆರ್ಥಿಕವಾದ ಕಾರ್ಯಕ್ರಮ ಎಲ್ಲ ನಡ್ತೊಂದುಂಡು. ಅಂಡ್ ಆರ್ಥಿಕವಾದ ಕೆಲವು ಸಲ ಭಂಗ ಅನಾಗ ನಮ್ಮ ಈ ಘಟ ಸಮಿತಿ ಆಯ್ಕೆ ಒತ್ತಿಗೆ ಉಂತೊಡು ಅನ್ಪೇನಿ. ಘಟ ಸಮಿತಿ ಎಂಚಿನ ಅನ್ಕೊಂಡು ಸ್ವಸಹಾಯ ಸಂಘಗಳು ಉಳಿತಾಯ ಬೊಕ ಒಂದೇನು ಎಂಚಿನ ಆರ್ಥಿಕ ವ್ಯವಹಾರ ಮಲ್ತೊಂಪೋಂಡ ಘಟ ಸಮಿತಿ ಉಳಿತಾಯ ಮಲ್ಪೊಡು ಇಜ್ಜಿ ಘಟ ಸಮಿತಿ ಎಂಚಿನ ಅವಡು ಸ್ವಸಹಾಯ ಸಂಘಕ್ಕೆ ಸಹಾಯ ಮಲ್ಪೊಡು. ಇತ ಒಂಜಿ ಏರಂಡ್ಲ ಸ್ವಉದ್ಯೋಗ ಮಲ್ಪನಾಗ ಆಕ್ಲಿಗೆ ಒಂಚೂರು ಭಂಗ ಅಂಡ ಪತ್ತನ ಆಯ್ಕೆ ಇಂಚ ಮಾರ್ಗದರ್ಶನ ಕೊರಡು ಪಣ ಬೇತೆ ಬೇತೆ ಟ್ರೈನಿಂಗ್ಲ ಮಲ್ಪಲೆ ಆಕಲೆ ಟ್ರೈನಿಂಗ್ ದತ್ತೋನಲ್ಲಿ ಬಿಡ್ತಾನೆ. ರೋಡ್ ಶೇಡ್ ಪಂದು ಒಂಜಿ ಸಂಸ್ಥೆ ಉಂಡು ಉಜಿರೆಡ್ ಅಲ್ಪಡ್ದ ನಿಕ್ಲೆ ಪೋಂಡ ನಿಕ್ಲೆಗೆ ಒಂಜಿ ಟ್ರೈನಿಂಗ್ಲ ಕೊರ್ಪಾವಲಿ ಅಲ್ಪ ಪಣ ಆ ಘಟ ಸಮಿತಿ ಆ ಒಂದೇನು ಮಲ್ಪೊಡು ಒಂದು ಎನ್ನ ಅಭಿಪ್ರಾಯ. ಅವೇನು ಮಲ್ತೊಂಪೋಂಡ ನಮ್ಮ ಸ್ವಸಹಾಯ ಸಂಘಲ ಈ ಬಾಗಡು ಕೂಡ ಜಾಸ್ತಿ ಮಲ್ಪೊಲಿ ಸುಮಾರು ಒಂಜಿ ಎನ್ನ ಲೆಕ್ಕೊಡು ಒಂಜಿ 500 ಸ್ವಸಹಾಯ ಸಂಘಲು ಈ ಬಾಗಡು ಮಲ್ತನ ನಮ್ಮ ವಿವಿಧ ದೇಶದ ಅಧ್ಯಕ್ಷರು ಸಹಕಾರ ರತ್ನ ಲೈನ್ ಅಧ್ಯಕ್ಷರು ಎಂಚಿನ ಬಂತ ಇರ್ಬಂಡ ಒಂಜಿ 500 ಸಂಘಲು ಒಂಜಿ ಕಡೆ ಇಟ್ಟಾಂಡ ಒಂಜಿ ಕಡೆ ಇತ್ತನ ಒಂಜಿಗೆ ಬಾಗಡ್ ಇತ್ತನ ಅವಳು ಒಂಜಿ ಬ್ಯಾಂಕೆಲ್ಲ ಒಂಜಿ ನಮ್ಮ ವಿವಿಧ ಸಹಕಾರಿ ನಿಯಮಿತ ಬ್ಯಾಂಕೆಲ್ಲ ಒಂಜಿ ಒಂದು ಮಲ್ಪೊಲಿ ಅಪಗ ನಿಖಿಲ್ನ ವ್ಯವಹಾರ ಎಲ್ಲ ಅಂತ ಸುಲಭ ಆಪುಂಡು ದಾಯಪಣ್ಣ ನಿಖಿಲು ಒಂಜಿ ಕಡೆ ಇರ್ಬೋದು ಕಲೆಕ್ಷನ್ ಕೊನೋದು ಕಟ್ಟೋಡೊಂದು ಇಚ್ಚಿ ಆ ಬ್ಯಾಂಕ್ ಕಡೆ ಪಾಡ್ದು ನಿಖಿಲನ ಸ್ವಸಹಾಯ ಸಂಘದ ನಿರ್ವಹಣೆ ನಿಖುಲೆ ಮಲ್ತೊಂದು ಪೋಲಿ ಮುಂದೀತು ಪಂಡದು ಆಯ್ನಾತ್ ಘಟ ಸಮಿತಿಲ ಸ್ವಸಹಾಯ ಸಂಘಲ ಎಡ್ಡೆಣ್ಣು ನಡಪಾರು ಆಯ್ನಾತ್ ಘಟ ಸಮಿತಿ ಸ್ವಸಹಾಯ ಸಂಘಗಳು ಜಾಸ್ತಿ ಆವಡು ಪಂಡದೆ ಏನೋ ಪಾತ್ರ ಮುಗಿಪೇನೆ ಪ್ರಸ್ತೆ. ಧನ್ಯವಾದಗಳು. ಮುಂದಕ್ಕೆ ಉಪ್ಪಳಿ ಘಟ ಸಮಿತಿಯ ವರದಿಯನ್ನು ನಾವು ಮಂಡನೆ ಮಾಡಲಿಕ್ಕಿದ್ದಾರೆ ಘಟ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸವಿತಾ ಎಂ ಇವರು. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ಮೂರ್ತಿ ದತ್ತಾಂಜನೇಯ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಸ್ಥಳ ಸಾನ್ನಿಧ್ಯ ದೇವರುಗಳನ್ನು ಪ್ರಾರ್ಥಿಸುತ್ತಾ ಪೂಜ್ಯ ಸ್ವಾಮೀಜಿ ಮತ್ತು ಸಾಧ್ವಿ ಮಾತೆಯವರ ಪಾದಪದ್ಮಗಳಿಗೆ ವಂದಿಸುತ್ತಾ ನಮ್ಮ ಇರ್ದೆ ಬೆಟ್ಟಂಪಾಡಿ ಘಟ ಸಮಿತಿ ಮತ್ತು ಪಾನಾಜ ಘಟ ಸಮಿತಿಯ ಕಿರುವರದಿಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಅಡಿಯಲ್ಲಿ ದಿನಾಂಕ 24/12/2012ರಂದು ಇರ್ದೆ ಉಪ್ಪಳಿಗೆ ಘಟ ಸಮಿತಿಯ ರಚನಾ ಸಭೆಯನ್ನು ಅಂದಿನ ಮೇಲ್ವಿಚಾರಕರಾದ ಸದಾಶಿವ ಅಳಿಕೆ, ಪ್ರಗತಿಪರ ಕೃಷಿಕರಾದ ದಾಸ್ ಪ್ರಕಾಶ್ ರೈ ಉಪ್ಪಳಿಗೆ, ಯುವಕ ಮಂಡಲ ಅಧ್ಯಕ್ಷರಾದ ಶಿವಪ್ರಸಾದ್ ಉಪ್ಪಳಿಗೆ ಇವರುಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಅಧ್ಯಕ್ಷರಾಗಿ ಪ್ರಕಾಶ್ ರೈ ಬೈಲಾಡಿ, ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಎಸ್ ರೈ, ಕಾರ್ಯದರ್ಶಿಯಾಗಿ ಸದಾಶಿವ ರೈ, ಸಂಘಟನಾ ಕಾರ್ಯದರ್ಶಿಯಾಗಿ ಸರೋಜ ರೈ ಇವರುಗಳನ್ನು ಆಯ್ಕೆ ಮಾಡಲಾಯಿತು. ಅಂದು ಒಟ್ಟು 6 ವಿಕಾಸವಾಹಿನಿ ಸ್ವಸಹಾಯ ಸಂಘಗಳಿಂದ ಪ್ರಾರಂಭಗೊಂಡು ಕಾರ್ಯನಿರ್ವಹಿಸುತ್ತಿತ್ತು. ಪ್ರಸ್ತುತ ಇರ್ದೆ ಬೆಟ್ಟಂಪಾಡಿ ಗ್ರಾಮದಲ್ಲಿ 34 ಮತ್ತು ನಿಡ್ಪಲ್ಲಿ ಗ್ರಾಮದಲ್ಲಿ 9 ಹಾಗೂ ಪಾನಾಜೆ ಗ್ರಾಮದಲ್ಲಿ 28 ವಿಕಾಸವಾಹಿನಿ ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಒಟ್ಟು 275 ಮಹಿಳೆಯರು ಮತ್ತು 204 ಪುರುಷರು ಸದಸ್ಯರಿರುತ್ತಾರೆ. ಇದುವರೆಗಿನ ಒಟ್ಟು ಉಳಿತಾಯ 29,66,733 ರೂಪಾಯಿ ಆಗಿರುತ್ತದೆ. ಸಾಲದ ಕಂತು ಸರಿಯಾಗಿ ಸದಸ್ಯರು ಪಾವತಿಸುತ್ತಿದ್ದು ಒಟ್ಟು ಸಾಲ ಬಾಕಿ 83,80,615 ರು ಆಗಿರುತ್ತದೆ. 2020-21ರಲ್ಲಿ ರೂಪಾಯಿ 1,08,322 ಲಾಭಾಂಶ ವಿತರಿಸಲಾಗಿದೆ. ಕೈಗೊಂಡ ಕಾರ್ಯಕ್ರಮಗಳು: ಇರ್ದೆ ಬೆಟ್ಟಂಪಾಡಿ ಮತ್ತು ಪಾನಾಜ ಘಟ ಸಮಿತಿ ಸದಸ್ಯರು ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಈ ಕೆಳಗಿನಂತಿವೆ. ಒಡಿಯೂರು ಶ್ರೀ ಕ್ಷೇತ್ರದಲ್ಲಿ ನಡೆದ ರಥೋತ್ಸವ, ದತ್ತ ಜಯಂತಿ, ಹನುಮ ಜಯಂತಿ, ಗ್ರಾಮೋತ್ಸವ ಕಾರ್ಯಕ್ರಮಗಳಲ್ಲಿ ನಮ್ಮ ಘಟ ಸಮಿತಿ ಸದಸ್ಯರು ಭಾಗವಹಿಸಿರುತ್ತಾರೆ. ಘಟ ಸಮಿತಿ ಸಭೆಯಲ್ಲಿ ಮಹಿಳಾ ಕಾನೂನು, ಆರೋಗ್ಯ, ಕೃಷಿ ಮಾಹಿತಿಯನ್ನು ನೀಡಿರುತ್ತೇವೆ. ಗ್ರಾಮೋತ್ಸವದ ಪೂರ್ವಭಾವಿಯಾಗಿ ನಡೆದ ಕ್ರೀಡಾಕೂಟದಲ್ಲಿ ನಮ್ಮ ಘಟ ಸಮಿತಿ ಸದಸ್ಯರು ಭಾಗವಹಿಸಿರುತ್ತಾರೆ. ಹಾಗೂ ಗ್ರಾಮೋತ್ಸವದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಇರ್ದೆ ವಿಷ್ಣುಮೂರ್ತಿ ದೇವಾಲಯ, ಕೈಕಾರ ಉಲ್ಲಾಲಕುಲು ದೈವಸ್ಥಾನ, ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಇರ್ದೆ ಉಪ್ಪಳಿಗೆ ಸರಕಾರಿ ಪ್ರಾಥಮಿಕ ಶಾಲೆ, ಕೈಕಾರ ಪ್ರಾಥಮಿಕ ಶಾಲೆ, ಸೂರಂಬೈಲು ಪ್ರಾಥಮಿಕ ಶಾಲೆ ಮುಂತಾದ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಂಡಿರುತ್ತೇವೆ. ಅದೇ ರೀತಿ ನಮ್ಮ ಘಟ ಸಮಿತಿಯ ವತಿಯಿಂದ ಮಡಿಕೇರಿಯ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಂಡಿರುತ್ತೇವೆ. ಪ್ರಸ್ತುತ ಘಟ ಸಮಿತಿಯ ಅಧ್ಯಕ್ಷರಾಗಿ ಪ್ರಜ್ವಲ್ ರೈ ತೊಟ್ಲ, ಉಪಾಧ್ಯಕ್ಷರಾಗಿ ಲೀಲಾವತಿ,
ಕಾರ್ಯದರ್ಶಿಯಾಗಿ ಸವಿತಾ ಎಂ, ಜತೆ ಕಾರ್ಯದರ್ಶಿಯಾಗಿ ಚೆನ್ನಮ್ಮ, ಸಂಘಟನಾ ಕಾರ್ಯದರ್ಶಿಯಾಗಿ ಸದಾಶಿವ ರೈ ಮತ್ತು ಪಾನಾಜ ಘಟ ಸಮಿತಿಯ ಅಧ್ಯಕ್ಷರಾಗಿ ಉದಯಕುಮಾರ್ ರೈ ಸೂರಂಬೈಲು, ಉಪಾಧ್ಯಕ್ಷರಾಗಿ ಭರತೇಶ್, ಕಾರ್ಯದರ್ಶಿ ಸುನೀತಾ, ಜತೆ ಕಾರ್ಯದರ್ಶಿ ವೀಣಾ, ಸಂಘಟನಾ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದೆಯೂ ನಮ್ಮ ಘಟ ಸಮಿತಿಯ ಶ್ರೇಯಾಭಿವೃದ್ಧಿಗಾಗಿ ಪೂಜ್ಯ ಸ್ವಾಮೀಜಿ ಮತ್ತು ಸಾಧ್ವಿ ಮಾತೆಯ ಕೃಪಾಶೀರ್ವಾದ ಮತ್ತು ಎಲ್ಲ ಯೋಜನೆಯ ಮೇಲಾಧಿಕಾರಿಗಳ ಸಹಕಾರವನ್ನು ಬೇಡುತ್ತಾ ಈ ಕಿರು ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಹಕಾರಿಯ ನಿರ್ದೇಶಕರಾಗಿರ್ತಕ್ಕಂಥ ಮೋನಪ್ಪ ಪೂಜಾರಿ ಹಾಗೂ ಭವಾನಿ ಶಂಕರ್ ಇವರನ್ನು ಕೂಡ ಇವರ ಇರುವಿಕೆಯನ್ನು ಗಮನಿಸುತ್ತಿದ್ದೇವೆ. ಗುರುದೇವ ಸೇವಾ ಬಲಗದ ಅಧ್ಯಕ್ಷರಾದ ಸುಧೀರ್ ನೋಂಡ, ಸಹಕಾರಿಯ ವ್ಯವಸ್ಥಾ ಪ್ರಮುಖರಾದ ಪವಿತ್ರ ಹಾಗೂ ಸಿಬ್ಬಂದಿ ಹರ್ಷಿತಾ, ಪೆರ್ಲಂಪಾಡಿ ಘಟ ಸಮಿತಿ ಅಧ್ಯಕ್ಷರಾದ ಸೀತಾರಾಮ್ ರೈ ದೇಲಂಪಾಡಿ, ಕೆದಂಬಾಡಿ ಘಟ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ರೈ, ಅದೇ ರೀತಿ ಪ್ರಗತಿಪರ ಕೃಷಿಕರಾದಂಥ ದಾಸ್ ಪ್ರಕಾಶ್ ರೈ ಉಪ್ಪಳಿಗೆ, ಬಾಲಪ್ರೈ ಅನಂತನಡಕ ಇವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ DCC ಬ್ಯಾಂಕ್ನ ನಿರ್ದೇಶಕರು, ಈ ಊರಿನ ಪ್ರಮುಖರಾಗಿರ್ತಕ್ಕಂಥ ಶಶಿಕುಮಾರ್ ರೈ ಬಾಲ್ಯುಟ್ಟುಗುತ್ತು ಇವರು ಶುಭ ಹಾರೈಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೈವದೇವರಿನ ಮನಸಾರೆ ಎಣ್ಣಿಯೊಂದು ಕ್ಷೇತ್ರದ ಶ್ರೀ ವಿಷ್ಣುಮೂರ್ತಿ ದೇವರು ಅಂಚನೆ ಇರುವೇರು ಉಳ್ಳಾಗಲು ರಾಜನ್ ದೈವಲಿನ ಆಶೀರ್ವಾದವನ್ನು ಪಡೆಯೊಂದು ಇನ್ನಿತ ಈ ಒಂಜಿ ಕಾರ್ಯಕ್ರಮವು ನಮ್ಮ ವೇದಿಕೆ ದಿವ್ಯ ಉಪಸ್ಥಿತರುಪಣಂಚಿನ ಒಡಿಯೂರು ಶ್ರೀ ಗುರುದೇವದತ್ತ ಸ್ವಾಮಿಲೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಲ್ತೊಂದು ವೇದಿಕೆ ಉಪಸ್ಥಿತರುಪಣಂಚಿನ ಮಾತ ಗಣ್ಯರೇ, ವೇದಿಕೆದ ಮುಂಭಾಗಡು ಆಸೀನರಾಯಿನಂಚಿನ ಮಾತ ಭಗವದ್ಭಕ್ತ ಬಂಧುಳೆ. ಬಹುಶಃ ಒಂದೊಂಜಿ ನಮ್ಮ ಇನಿತ ಪುಣ್ಯದ ಕಾರ್ಯ ಪಣ್ಣೋದು ಎನ್ನೋಡು ಇನಿ ಸ್ವಾಮಿಲಿನ ನೇತೃತ್ವಡು ಪೊರ್ಲುದ ಪೂಜೆ ನಡತದು. ಇನಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮನು ಕ್ಷೇತ್ರದ ವತಿಯಿಡ್ದು ದೀವಂದೇರು. ಬಹುಶಃ ಪ್ರಥಮ ಬಾರಿಗೆ ನಮ್ಮ ಇರ್ದೇ ದೇವಸ್ಥಾನೋಡು ಈ ಕಾರ್ಯಕ್ರಮ ನಡತೊಂದುಂಡು ಪಣಿಯರಿಗೆ ಸಂತೋಷ ಪಡೋದಿಲ್ಲ. 2017 ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ವಾಮಿಲಿನ ನೇತೃತ್ವಡು ಸುರೇಶ್ ರೈಕಲ್ ಅಧ್ಯಕ್ಷರಾದ ಆಯ್ಕೆಯಾದ ಸುಮಾರು 14 ವರ್ಷೋಡು 275 ಕೋಟಿ ರೂಪಾಯಿದ ಠೇವಣಿನ ಪಡೆದು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ಬೆರಳೆಣಿಕೆದ ವಿವಿಧೋದ್ದೇಶ ಸಹಕಾರಿ ಸಂಘಡು ಲಾಭಾಂಶ ವಿತರಣೆ ಅಂಚನೆ ಮಾತೆರೆಗಳ ಸಹಕಾರ ಕೊರ್ನಂಚಿನ ಸಂಸ್ಥೆ ಇತ್ತಂಡ ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ ಪಣಿಯರಾಗೆ ನಾನು ಸಂತೋಷ ಪಡ್ಪೆ. ಬಹುಶಃ ಐತ ಅಧ್ಯಕ್ಷರೇನು ಮುರಣಿಯಾತೆ ನಮ್ಮ ಗಣ ರಾಜ್ಯ ಸರ್ಕಾರ ಸಹಕಾರಿ ರತ್ನ ಪ್ರಶಸ್ತಿನ ಕೊರೆದು ಸುರೇಶ್ ರೈಕಲ್ ಉದ್ಯಮಿಲು ಒಂಜಿರೊತ್ತಿಡು ಧಾರ್ಮಿಕ ಭಾವನೆಡು ಮಾತ ಊರದ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಮಾತರನೊಟ್ಟಿಗೆ ಒಂಜಿ ಸ್ನೇಹಜೀವಿಯಾದ ಬಾಲೊಂದಿತನಾರು. ಅಂಚನೆ ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ ಮುರಣಿ ಸ್ವಾಮೀಜಿಲಿನ ನೇತೃತ್ವಡು ಸ್ವಂತ ಕಟ್ಟಡನು ಇನಿ ಕುಡ್ಲಡು ಐದನೇ ಐನಂಚಿನ ಭಾರಿ ಮಲ್ಲ ಪಂಪು ಎಲ್ಲಡು ಐತ ಹೆಡ್ ಆಫೀಸಿನ ಪಂಪು ಎಲ್ಲಡು ಸ್ವಂತ ಕಟ್ಟಡಡು ಮಲ್ಪುಣಂಚಿನ ಕೆಲಸ ಕಾರ್ಯನು ಅಂಚನೆ ವಿಟ್ಲಾಡ್ಲ ಸ್ವಂತ ಬಿಲ್ಡಿಂಗ್ ಕೆಲಸ ಕಾರ್ಯ ಮಲ್ಪುಣಂಚಿನ ಕೆಲಸ ಕಾರ್ಯನು ಸ್ವಾಮೀಜಿಲಿನ ನೇತೃತ್ವಡು ಮಲ್ತದೇರು. ಬಹುಶಃ ಸುಮಾರು 57,000 ಕುಟುಂಬನು ಬೆಳಗಿಸವನಂಚಿನ ಕೆಲಸ ಮಲ್ತೊಂದು ಇನಿ ಒವೇ ಒಂಜಿ ರೀತಿಡು ದಾಖಲೆ ಪತ್ರ ಇಜ್ಜಂದೆ 10 ಜನ ಸಾಲಗಾರರೇ ಒಂಜಿ ಜಾಮೀನಿ ಕೋರದು ಸಾಲ ಪಡೆಪುಣಂಚಿನ ವ್ಯವಸ್ಥೆನ ಪೂಜ್ಯ ಸ್ವಾಮಿಗಳು ಇನಿ ನಮ್ಮ ಬಡ ಕುಟುಂಬಕ್ಕೆ ಒದಗಿಸವನಂಚಿನ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಅವತ್ತಂದೆ ಇನಿ ಸ್ವಸಹಾಯ ಸಂಘಗಳು ಲಾಭಾಂಶ ವಿತರಣಾ ಕಾರ್ಯಕ್ರಮ ಇಪ್ಪು ಕರಿನ 4 ವರ್ಷಕ್ಕೂ ದುಂಬು ಕೊರೋನಾ ಪೀಡಿತ ಸಂದರ್ಭಡು ಕಡು ಬಡವರೆಗೆ ಆಹಾರದ ಕಿಟ್ಟಲೇನು ಅಕ್ಕಲ ಇಲ್ಲಗಬಹುದು ವಿವಿಧೋದ್ದೇಶ ಸಹಕಾರಿ ಸಂಘದ ಮೂಲಕ ಕೊರ್ಪುಣಂಚಿನ ಕೆಲಸ ಕಾರ್ಯಗಳ ಪೂಜ್ಯ ಸ್ವಾಮಿಗಳು ಆಶೀರ್ವಾದ ಮಲ್ತದೇರು. ಬಡ ಕುಟುಂಬನು ಇನಿ ದೇರ್ತಪತ್ತನವಳು ಒಡಿಯೂರು ಕ್ಷೇತ್ರ ಇನಿ ಸಹಕಾರಿ ಆತನ ವಿದ್ಯಾಕ್ಷೇತ್ರ ಇಪ್ಪು ಧಾರ್ಮಿಕ ಕ್ಷೇತ್ರ ಇಪ್ಪು ಸ್ವಾಮೀಜಿಲ ನೇತೃತ್ವಡು ನಡತೊಂದುಂಡು ಅಂಚನೆ
ಇನಿ ಊರದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಂದರ್ಭಡು ಸ್ವಾಮೀಜಿಲ ನೇತೃತ್ವಡು ಆಪುಣಂಚಿನ ಕೆಲಸ ಕಾರ್ಯಗೂ ಪೂರ್ಣ ಸಹಕಾರವನ್ನು ಕೋರೊಂದು ಸ್ವಾಮೀಜಿಲು ಇನಿ ಮಾತೆರೆಗಳ ಭಾರಿ ಮುಟ್ಟದ ಸ್ವಾಮಿಲಾತೇರು ನಮ್ಮ ಈ ಕ್ಷೇತ್ರಗೂ ಇಲ್ಲ ಸುಮಾರು ಸರ್ತಿ ಬತ್ತದ ಆಶೀರ್ವಚನ ಮಲ್ಪುಣಂಚಿನ ಕೆಲಸ ಕಾರ್ಯಗಳು ಮಲ್ತದೇರು ಬಹುಶಃ ಸ್ವಾಮಿಲನ ಆಶೀರ್ವಾದಗಳು ನಮ್ಮ ಈ ಊರದ ಮಾತ ಬಡ ಕುಟುಂಬ ಇನಿ ಮೇಲ್ವರ್ಜೆಗೆ ಬರಡು ಆ ಒಡಿಯೂರದ ಸ್ವಾಮಿಲನ ಆಶೀರ್ವಾದ ಉಪ್ಪಡು ಅಂಚನೆ ಮುಲ್ತ ಶ್ರೀ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದ ಉಪ್ಪಡು ಪಂಪಂಚಿನ ಪಾತ್ರವನ್ನು ಪಂಡೊಂದು ನಾನಾತ್ ಸ್ವಸಹಾಯ ಸಂಘ ಬುಳೆಯರಾಗ ನಾವು ಮಾತೆರ ಸಹಕಾರ ಕೊರ್ಕ ಪಂಡದು ಪಂಡೊಂದು ಎಂಗೆ ಈ ಪಾತ್ರ ಅವಕಾಶ ಕೊರ್ನ ಮಾತೆರೆಗಳು ಹೊಂದಿಸೋದನ್ನ 2 ಪಾತ್ರಗಳು ಉಂಟವೆ. ಜೈ ಸಹಕಾರ. ಧನ್ಯವಾದಗಳು ಶಶಿಕುಮಾರ್ ರೈ ಬಾಲ್ಯೋಟಿ ಅವರಿಗೆ. ಹಾಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಬಾಲ್ಯೋಟುಗುತ್ತು ರಾಧಾಕೃಷ್ಣ ರೈ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರ ಇರುವಿಕೆಯನ್ನು ಗುರುತಿಸಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಸಾಧಕರನ್ನು ಗೌರವಿಸಿ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಸನ್ಮಾನ ಪೀಠ ಇಡುವಂತೆ ಕೋರಿಕೆಯನ್ನು ಮಾಡ್ತಾ ಇದ್ದೇನೆ. ಲಯನ್ PMJF ಈ ಸುರೇಶ್ ರೈ ಅಧ್ಯಕ್ಷರು, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ಸಹಕಾರ ರಂಗಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿಯ ಪುರಸ್ಕೃತರು. ಇವರ ಪರಿಚಯ ಪತ್ರವನ್ನು ವಾಚಿಸುವವರು ಶಶಿ ಡಿ. ಶಶಿಕುಮಾರ್ ಬಾಲ್ಯೋಟಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ಸುರೇಶ್ ರೈ ಅವರಿಗೆ ಸನ್ಮಾನವನ್ನು ನಾವೆಲ್ಲ ಮಾಡಲಿಕ್ಕಿದ್ದೇವೆ. ಆಸನ ಪೀಠವನ್ನು ಆಸನವನ್ನು ಸ್ವೀಕರಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಸುರೇಶ್ ನನ್ನ ಹತ್ರ. ಸರಿ, ವಾಚನವನ್ನು. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ಮೂರ್ತಿ ದತ್ತಾಂಜನ ಸ್ವಾಮಿನ ಮನಸ್ಸ ಪ್ರಾರ್ಥಿಸ ಒಂದು ಪೂಜ್ಯ ಸ್ವಾಮೀಜಿ ಬೊಕ್ಕ ಸಾಧ್ವಿ ಮಾತೆನ ಕೃಪಾಶೀರ್ವಾದವನ್ನು ಬೇಡೊಂದು ಲಯನ್ಸ್ ಎ ಸುರೇಶ್ ರೈ PMJF ಈ ಮೇರಿನ ಪರಿಚಯನ ನಿಕ್ಲಮೊಟ್ಟು ದುಂಬು ದಿಯರ ಇಷ್ಟಪಡೆ ಒಂದುಲೆ. ಲಯನ್ ಎ ಸುರೇಶ್ ರೈ ಇವರು ಅಂತರಗುತ್ತು ಮನೆ, ನೆಟ್ಲಮುಂಡೂರು ಗ್ರಾಮ, ಬಂಟ್ವಾಳ ತಾಲೂಕು. ಇಲ್ಲಿಯ ಶ್ರೀ ಅಂತರಗುತ್ತು ನಾರಾಯಣ್ ರೈ ಮತ್ತು ಶ್ರೀಮತಿ ಲಕ್ಷ್ಮೀ ಎನ್ ರೈ ದಂಪತಿಯ ಮಗನಾಗಿ 13/12/1972 ಜನಿಸಿದರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ಸಂಕಲ್ಪದಂತೆ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರ ಮಾರ್ಗದರ್ಶನದೊಂದಿಗೆ 2001ರಲ್ಲಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಕಾರ್ಯಪ್ರವೃತ್ತಗೊಂಡಿತ್ತು. ಆ ಮೂಲಕ ರಚನೆಗೊಂಡ ಸ್ವಸಹಾಯ ಗುಂಪುಗಳ ಆರ್ಥಿಕ ನಿರ್ವಹಣೆಗಾಗಿ 2011ರಲ್ಲಿ ಆರಂಭಗೊಂಡ ಸಹಕಾರ ಸಂಘವು ಅಧ್ಯಕ್ಷರಾದ ಸುರೇಶ್ ರೈ ಇವರ ನೇತೃತ್ವದಲ್ಲಿ 13 ವರ್ಷಗಳಲ್ಲಿ 19 ಶಾಖೆಗಳನ್ನು ತೆರೆದು ವಿಶೇಷ ಸಾಧನೆಯನ್ನು ಮಾಡಿದೆ. ಇವರ ಸಾಧನೆಯನ್ನು ಗುರುತಿಸಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ರೈ ಇವರಿಗೆ ವಿಜಯಪುರದಲ್ಲಿ ನಡೆದ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದಾನ ಮಾಡಿದರು. ಇಷ್ಟೇ ಅಲ್ಲದೆ ಸೌಹಾರ್ದ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುತ್ತಾರೆ. ಇವರ ಧರ್ಮಪತ್ನಿ ಶ್ರೀಮತಿ ಸುರೇಖಾ ರೈ, ಮಕ್ಕಳಾದ ಯತೀಶ್ ಎಸ್ ರೈ ಮತ್ತು ಯಾದ್ವಿ ಎಸ್ ರೈ ಅವರೊಂದಿಗೆ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ. ತಮಗೆ ಕ್ಷೇತ್ರದ ಸ್ವಾಮಿಯ ಹಾಗೂ ಪೂಜ್ಯ ಗುರುಗಳ ಅನುಗ್ರಹ ಸದಾ ಇರಲೆಂದು ಈ ಮೂಲಕ ಆಶಿಸುತ್ತೇನೆ ಸರ್. ಇವರಿಗೆ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಪರಮ ಪೂಜ್ಯ ಸ್ವಾಮಿಗಳಲ್ಲಿ ಮತ್ತು ಶಶಿಕುಮಾರ್ ರೈ ಬಾಲ್ಯೋಟು ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಸುರೇಶ್ ರೈ ಅವರಿಗೆ ಅಭಿನಂದನೆಗಳು. ಹಾಗೆ ಒಂದು ಆಸನವನ್ನು ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಮುಂದಕ್ಕೆ ನಮ್ಮೂರಿನ ಪ್ರತಿಭೆ
ಕುಮಾರಿ ಕೀರ್ತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪದಕ ಗೆಲ್ಲುವ ಮೂಲಕ ಪುತ್ತೂರಿನ ಹೆಸರನ್ನು ಹತ್ತೂರಿಗೆ ಪಸರಿಸಿದ್ದಾರೆ. ಇವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಆಗಲಿಕ್ಕಿದೆ. ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ಸದಾಶಿವರೈ ಇವರು ವಾದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕೀರ್ತಿ GM ಇವರು ಬೆಟ್ಟಂಪಾಡಿ ಗ್ರಾಮದ ಗುಮ್ಮಡಗದ್ದೆ ಬಬ್ಲಿ ಮನೆ ಎಂಬಲ್ಲಿ ತಂದೆ ಮೋನಪ್ಪ ಗೌಡ ಹಾಗೂ ತಾಯಿ ಲಲಿತಾ ಇವರ ಮಗಳಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗುಮ್ಮಟಗದ್ದೆಯಲ್ಲಿ ಮಾಡಿದ್ದು ಪ್ರಸ್ತುತ ತೆಂಕಿಲದ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಡಿಸೆಂಬರ್ 16ರಿಂದ 20ರವರೆಗೆ ನಡೆದ 67ನೇ ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಹಿರಿಮೆಯನ್ನು, ಅದೇ ರೀತಿ ಪುತ್ತೂರಿನ ಹಿರಿಮೆಯನ್ನು, ಅದೇ ರೀತಿ ನಮ್ಮ ಬೆಟ್ಟಂಪಾಡಿ ಗ್ರಾಮದ ಹಿರಿಮೆಯನ್ನು ಮೆರೆಸಿರುತ್ತಾರೆ. ಹೆಸರಿಗೆ ತಕ್ಕಂತೆ ತಮ್ಮ ಊರಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರಿಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ನಮ್ಮದೇ ಗ್ರಾಮಸ್ಥರಾದಂತಹ ಶ್ರೀಯುತ ದಾಮೋದರ ಕಜೆಯವರು ಇವರನ್ನು ತಯಾರಿಗೊಳಿಸಿರುತ್ತಾರೆ. ಇವರಿಗೂ ಸಹ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತೇವೆ. ನೀವು ಇನ್ನಷ್ಟು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲು ದೇವರ ಆಶೀರ್ವಾದವಿರಲಿ ಎನ್ನುವಂಥದ್ದು ನಮ್ಮ ಹಾರೈಕೆ. ಧನ್ಯವಾದಗಳು. ಮುಂದಕ್ಕೆ ಅತಿಥಿ ಅಭ್ಯಾಗತರಿಂದ ಶುಭ ಹಾರೈಕೆ. ಮಾಜಿ ಆಡಳಿತ ಮುಕ್ತಸ್ಥರಾಗಿರತಕ್ಕಂಥ ವಿಠಲ್ ರೈ ಬೈಲಾಡಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿನ ಕೈ ಮುಗಿಯುವಂತು ಇಲ್ಲ ಕ್ಷೇತ್ರಕ್ಕೆ ತ್ಯಾಯನಂಚನ ವಿಷ್ಣುಮೂರ್ತಿ ಕೈ ಮುಗಿಯುವಂತು ಅಂಚನೆ ಈ ಊರಿದ ದೈವಗಾಯನ ಇರುವೆಗಳಾಗಲು ರಾಜನ್ ದೈವ ಅಂಚನೆ ನಮ್ಮ ಇಂಥ ಕಾರ್ಯಕ್ರಮದ ಒಡಿಯೂರು ಶ್ರೀ ದತ್ತಾತ್ರೇಯ ದೇವರಿಗೆ ಅಡ್ಡ ಬರುವಂತು ಅಂಚನೆ ನಮ್ಮನ್ನು ಆಶೀರ್ವಾದ ಮಲ್ಪಿರೋದನ್ನ ಒಡಿಯೂರು ಮಹಾಸ್ವಾಮಿಗಳಿಗೆ ನನ್ನ ಕಾರ್ಯಕ್ಕೆ ಅಡ್ಡ ಬರುವಂತು ಅಂಚನೆ ಈ ವೇದಿಕೆ ಹಿಡಿದ ಗಣ್ಯರೇ, ಎದುರೆ ಕುಳ್ಳಂಚನ ಸಭಾ ಮನೆ ಮಹಿಳೆಯರೇ, ಮಕ್ಕಳೇ, ಇಲ್ಲಿ ಭಾಷಣ ಮಾಡಬೇಕಾದ ಬೋಪುಜಿ ಈ ವಿಷಯದಲ್ಲ ಪಾತ್ರೋಜಿ. ಕಾರಣ ಸಾಧಾರಣ 15 ವರ್ಷದ ತುಂಬು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು ಕಾರ್ಯಕ್ರಮ ನಡೆದು ಅಂತಿದ್ರು. ವೀಡಿಯೋಟ್ಲು ಎತ್ತದ ನಡೆದದುಂಡು. ನಡ ಎಂಕೆಲ್ಲ ಪುಣ್ಯದ ಫಲವನ್ನದಾಯ್ತು ಒಂದು ಗೊತ್ತಿದ್ದಿ. ಇನ್ನು ಒಡಿಯೂರು ಮಹಾಸ್ವಾಮಿಗಳು ಹಿಡಿದುಕೊಂಡು ಉದ್ಘಾಟನೆ ಆದಳು. ರೈತ ಸಂಘ ಸಂಸ್ಥೆಗಳಲ್ಲಿ ಹುಟ್ಟು ಅಂಚನೆ ಇನ್ನು ಲಾಭಾಂಶ ಪಟ್ಟಣ ಕ್ರಮಗಳು ಉಂಡು. ಇದು ಸುರಿದ ಎಂಕಲ್ನ 2015 ವರ್ಷ ಆಡಳಿತ ಮಾಡ್ತಾ ಇತ್ತೆ. ಈಗ ಕಾಲಟು ಒಂದು ಸುರಿದ ಎಂಕ ಕಡೆ ಇನ್ನು ಮಾಜಿ ಅಂಡಲ ಎಂಕ ಅನ್ನ ಯೋಗ ಒದಗದು ಬರ್ತಾನೆ. ಇನ್ನು ದಾಯ್ದಾವಿನ ಮಾಡ್ಬಿಡ ಅಂದರೆ ಎಂಕ್ಲಿಗೆ ತುಂಬ ಈ ಗ್ರಾಮಾಭಿವೃದ್ಧಿ ಯೋಜನೆ ಹಣಗ ಈ ಕ್ಷೇತ್ರ ಸುತ್ತು ದುಂಪ ಮಾಡ್ದು ಅಂಬೆ ಆಡ್ತು ಅಂತೂ ಕಾರ್ಯಕ್ರಮ ಆವಂದಿಸ್ತಾನೆ. ಮಸ್ತ್ ಜನ ಗೊತ್ತಿಪ್ಪು ಅಂಡ ದಾಣ್ಣ ದೈವಾನುಕೂಲ ಇಷ್ಟು ಬರ್ತದೆ ದೇವರನ್ನ ಹೆಚ್ಚಿನ ದತ್ತಾತ್ರೇಯರ ಎಂಕ್ಲ ಒಟ್ಟು ಇನ್ನು ಈ ಪರಿಸ್ಥಿತಿಗೆ ಎತ್ತದು ಇನ್ನು ಈ ಶುಭ ಸಂದರ್ಭ ಬಿಟ್ಟು ಈ ಸ್ವಾಮಿಗಳ ಬಣ್ಣಗ ನಂಜಿ ಸ್ತ್ರೀಯರಗಾರಿಗೆ ಭಾರಿ ಖುಷಿಯಾಗುವುದು ಎನ್ನ ಆತ್ಮವಣ್ಣೊಂದುಂಡು. ಅಂಡ ಕಾರಣಾಂತರಡು ಎಂಗ್ಳಿಗೆ ಈ ದೇವಸ್ಥಾನಡು ಚಿಂತನೆ ಮಾಡ್ತಾನಾಗ ಜೀರ್ಣೋದ್ಧಾರ ಆಡೋದು ಉದ್ದೇಶ ಇನ್ನು ತಯಾರ ಒಂದುಳ್ಳು. ಅಂಡ ಈ ಗ್ರಾಮದ ಬಡವರು ಜಾಸ್ತಿ ತಿಳಿದ ಇನ್ನು ಮಾಡ್ತಾರೆ ಬಾರಿ ಕಷ್ಟ ಉಂಡು ಅಂತ ಹೇಳಿದ್ರೆ ಮಲ್ಲ ಕ್ರೋಢೀಕರಣ ಅಲ್ಲ ಅವಡು ಇನ್ನು ಅದು ಮಾಡ್ಬೇರೆ ಬಾರಿ ಕಷ್ಟ ಉಂಡು ಅನ್ಕೊಂಡು ಸ್ವಾಮಿಗಳನ್ನ ಪಾದಾರದ ಈ ವಿಷಯ ಇರೋದಿಲ್ಲ. ಎಂಕ್ಲೆ ದುಂಬುಗೂ ಈರಿನ ಶುಭಾಶೀರ್ವಾದ ಒದಗದು ಬದತು ಈರಿನ ಸಹಕಾರ ಸಿಕ್ಕದು ಈ ಕ್ಷೇತ್ರ ಒಂಜಿ ಅಭಿವೃದ್ಧಿ ಆಪಣ ಅಂಚಿನ ಆಶೀರ್ವಾದನು ಎಂಕಲ್ ಈ ಗ್ರಾಮಸ್ಥರಿಗಲ ಎಂಕ್ಲೆ ಈ ಕಮಿಟಿದಾಗಲೆಲ್ಲ ಕೊರಡು ಹೆಣ್ಣುಂಟು ಎಂಕ್ ಈ 2 ಪಾತ್ರೆಯ ಅನುಕೂಲ ಮಾಡ್ತಕೊಂಡು ಅಂಚಿನ ಈ ಕಾರ್ಯಕಾರಿ ಸಮಿತಿದಾಗಲಿ ವಂದನೆ ಮಾಡ್ತದಂತೂ ಎನ್ನ 2 ಪಾತ್ರೆಗಳು ಅಂತವೆ. ವಂದನೆಗಳು.
ವಿಠಲ್ ರೈ ಬಾಲ್ಯೋಟು ಗೊತ್ತು. ಇವರಿಗೆ ಮುಂದಕ್ಕೆ ಅತಿಥಿಯಾಗಿರ್ತಕ್ಕಂಥ MRPLನ ಸೀತಾರಾಮ್ ರೈ ಇವರು ಶುಭ ಹಾರೈಸಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ಶ್ರೀ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸ್ವಾಮೀಜಿಯವರಂತಹ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾತೆಯರೇ, ಮಹಿಳೆಯರೇ, ಮಹನೀಯರೇ, ಬಹುಶಃ ಸ್ವಸಹಾಯ ಅಂತಹ ಒಂದು ಯೋಜನೆ ನಮ್ಮ ಮನೆ ಬಾಗಿಲಿಗೆ ಬರುವಂತಹ ಒಂದು ಕಾರ್ಯ ಅನೇಕ ಬಾರಿ ಅನೇಕ ವ್ಯಕ್ತಿಗಳಿಂದ ನಮ್ಮ ಈ ಜಗತ್ತಿನಲ್ಲಿ ವ್ಯಕ್ತವಾಗಿದೆ. ಬಹುಶಃ ಒಡಿಯೂರು ಸ್ವಸಹಾಯ ಯೋಜನೆಯನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ನಾವು ಹಲವಾರು ವರ್ಷಗಳ ಹಿಂದೆ, ಬಹುಶಃ 2011ರಿಂದ ಆರ್ಥಿಕವಾಗಿ ಪ್ರಬಲೀಕರಣಗೊಳಿಸುವಂತಹ ವ್ಯವಸ್ಥೆಯೊಂದಿಗೆ, ಅದಕ್ಕೆ ಮೊದಲೇ ಸ್ವಸಹಾಯ ಗುಂಪುಗಳನ್ನು ಆರಂಭಿಸಿ ನಮ್ಮ ಮನಸ್ಸಿಗೆ ಆರ್ಥಿಕವಾಗಿ ಧೈರ್ಯವನ್ನು ಮತ್ತು ಶ್ರಮಿಕವಾಗಿ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಬಹುಶಃ ಎಲ್ಲ ಪದಾಧಿಕಾರಿಗಳು, ಒಡಿಯೂರಿನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮಾಡುವುದು ಶ್ಲಾಘನೀಯ. ನಾವು ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು. ಶ್ರಮದಲ್ಲಿ ಗೆದ್ದಲು, ಸಂಘ ಜೀವದಲ್ಲಿ ನಾವು ಪಿಜಿನ್ ಅಂತ ಹೇಳ್ತೇವೆ, ಇರುವೆ. ಈ ಇರುವೆಗಳು ಒಟ್ಟಿಗೆ ಸಾಗುವಾಗ ಅದರ ಸಂಘಟನೆ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಅದು ಯಾವುದೇ ಕೆಲಸವನ್ನು, ಒಂದು ಸಣ್ಣ ಒಂದು ಹುಲ್ಲು ಕಡ್ಡಿಯನ್ನು ಎತ್ತುವುದಿದ್ದರೂ ಒಂದು ಇರುವೆಗಳು ಒಟ್ಟಿಗೆ ಸಹಾಯವನ್ನು ಮಾಡುತ್ತವೆ. ಅದರಲ್ಲಿ ಭೇದ ಭಾವ ಇಲ್ಲ, ಅವ್ಯಕ್ತ ಅನುಭವ ಇಲ್ಲ. ಒಂದೇ ಒಂದು ಯೋಜನೆ ಏನಂತಂದರೆ, ಆ ಒಂದು ತಿನ್ನುವಂಥ ವಸ್ತು ಏನಿದೆ ಅದನ್ನು ನಾವು ಎತ್ತಿಕೊಂಡು ಹೋಗಬೇಕಂತ. ಗೆದ್ದಲು ಏನು ಮಾಡ್ತದೆ, ಹುತ್ತವನ್ನು ಕಟ್ತಾ ಇರ್ತದೆ, ಶ್ರಮಜೀವಿ, ಆದರೆ ಹುತ್ತ ಹೋಗ್ತದೆ, ಆದರೆ ಅದರ ಶ್ರಮವನ್ನು ಬಿಡಲ್ಲ ಅದು. ಇಂತಹ ಎರಡು ಉದಾಹರಣೆಗಳೊಂದಿಗೆ ಪ್ರಕೃತಿಯಲ್ಲಿ ನಮ್ಮ ಎದುರೇ ಇರುವಂತಹ ಎರಡು ಉದಾಹರಣೆಗಳು ಸಾಕು ಬಂಧುಗಳೇ ಇಂತಹ ಸ್ವಸಹಾಯ ಗುಂಪುಗಳು ನಡೆಸಲಿಕ್ಕೆ. ಇದರೊಂದಿಗೆ ನಾವು ಇತ್ತೀಚಿನ ವ್ಯವಸ್ಥೆಗಳನ್ನು ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ. ಬಹುಶಃ ಸತ್ಯ ವೃತ ಇವತ್ತು ದತ್ತಾತ್ರೇಯರ ವೃತವನ್ನು ಇವತ್ತು ಮಾಡುವುದು ನನಗೆ ಎರಡು ಅನುಭವ ಆಗಿದ್ದು. ಸ್ವಾಮೀಜಿಯವರ ಆ ಪಾದಾರವಿಂದವನ್ನು ಇಲ್ಲಿ ಸ್ಪರ್ಶಿಸುವಾಗ ನಮಗೆ ಎರಡು ಅನುಭವ ಆಗುತ್ತೆ. ಒಂದು, ನಮಗೆ ಸ್ವಾಗತವನ್ನು ಮಾಡುವಾಗ ಬಹುಶಃ ಎಲ್ಲ ಕಡೆ ಕೊಡ್ತಾರೆ 5 ಎಲೆ ಅಡಿಕೆ, ಪಂಚೋಲಿ ಬಚ್ಚಿರ ಅಂತ ಹೇಳ್ತಾರೆ, ಮತ್ತು ಒಂದು ಅಡಿಕೆ. ಇದು ನಮಗೆ ಕೊಡುವಂತಹ ಅತ್ಯಪೂರ್ವವಾದಂತಹ ಅತ್ಯಮೂಲ್ಯವಾದಂತಹ ಸ್ವಾಗತ. ಇದಕ್ಕಿಂತ ಹೆಚ್ಚಿನ ಸ್ವಾಗತ ಯಾವುದೂ ಇಲ್ಲ. ಎರಡನೇದಾಗಿ ನನಗೆ ಇವತ್ತು ಸಿಕ್ಕಿದಂತಹ ಮೊದಲ ಅನುಭವ, ಗುರೂಜಿಯವರೇ, ಸ್ವಾಮೀಜಿಯ ವೃತ ಪೂಜೆ ನಾನು ಮೊದಲು ಇದನ್ನು ಅನುಭವಿಸ್ತಾ ಇರುವುದು. ಇದು ಕೂಡ ನನಗೆ ಅನುಭವ. ಈ ಅನುಭವ ಎಲ್ಲರಿಗೂ ಆಗಿದ್ರೆ ಅದು ನಮ್ಮ ಜೀವಮಾನ ಇಡೀ ನೆನಪಿರ್ತದೆ. ಅಂತಹ ಒಂದು ಯೋಜನೆಗಳೊಂದಿಗೆ, ಧಾರ್ಮಿಕ ಕಾರ್ಯಗಳೊಂದಿಗೆ, ಸ್ವಸಹಾಯದೊಂದಿಗೆ ಬಹುಶಃ ಒಡಿಯೂರಿನ ಸ್ವಾಮೀಜಿಯವರ ಆಶೀರ್ವಾದ, ನನ್ನ ಬಂಧು ದೇಲಂಪಾಡಿ ಕಲ್ಲಡ್ಕಗುತ್ತು ಸೀತಾರಾಮ್ ರೈ ಅವರು ಇಲ್ಲಿ ಇದ್ದಾರೆ, ಅನೇಕ ನನ್ನ ಬಂಧುಗಳಿದ್ದಾರೆ. ನಮ್ಮ ಲಾಯನ್ ಸುರೇಶ್ ರೈ ಅವರ ಬಗ್ಗೆ ನಾವು ಬಹಳ ಆತ್ಮೀಯರು ನಮ್ಮ ಪ್ರದೇಶದಲ್ಲಿ, ಮಂಗಳೂರಿನಲ್ಲಿ. ಬಹುಶಃ ಸುರೇಶ್ ರೈ ಅವರ ಆ ಒಂದು ಮುಖಂಡತ್ವ, ಆ ಆರ್ಥಿಕವಾಗಿ ಸಬಲೀಕರಣಗೊಳ್ಳುವಂತಹ ಮುಖಂಡತ್ವವನ್ನು ಸುರೇಶ್ ಅವರಿಗೆ ಸ್ವಾಮೀಜಿಯವರು ನೀಡಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿರುವಂತಹ ಆ ಒಂದು ಆರ್ಥಿಕ ಸಬಲೀಕರಣಗೊಳಿಸುವಂತಹ ಅವರ ಮನಸ್ಸು, ಅದೇ ಸಾಕು, ಆ ಮನಸ್ಸೇ ಸಾಕು. ಮತ್ತೆಲ್ಲ ಏನೋ ಸರ್ಕಾರದ ಒಂದು ಯೋಜನೆಗಳಿದೆ, ಅದಕ್ಕೆ ಹೊಂದಿಕೊಂಡು ಅದಕ್ಕೆ ಚ್ಯುತಿ ಬಾರದಂತೆ ಆ ಸಂಘವನ್ನು ನಡೆಸಬೇಕಂತ ಹೇಳಿದರೆ ಸುರೇಶ್ ರೈ ಅವರಲ್ಲಿ ಇರುವಂಥ ದೃಢತೆಯನ್ನು ಮೆಚ್ಚಿ ಬಹುಶಃ ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಅಂತ ನಮ್ಮ ಅನುಭವ. ಅದನ್ನು ಮೆಚ್ಚಿಯೇ ಘನ ಸರ್ಕಾರ ಅವರಿಗೆ ಸಹಕಾರ ರತ್ನವನ್ನು ಕೂಡ ನೀಡಿದೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಹೇಳಲು ನಾವು ತುಂಬ ಇಷ್ಟಪಡ್ತೇವೆ. ನಾವು ಅವರನ್ನು ಎಲ್ಲ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ಉದ್ಯಮ ಕ್ಷೇತ್ರದಲ್ಲಿರ್ಬೋದು, ಅವರನ್ನು ತುಂಬ ಹತ್ತಿರದಿಂದ ಬಲ್ಲವರು. ಅಂತಹ ಸುರೇಶ್ ರೈ ಅವರು ಕೂಡ ಒಡಿಯೂರು ಸಂಸ್ಥಾನದ ಒಂದು ವಿವಿಧೋದ್ದೇಶ ಯೋಜನೆ ಆರ್ಥಿಕ ಸಬಲೀಕರಣ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳುವುದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಬಂಧುಗಳೇ. ಬಹುಶಃ ನಮ್ಮ ಕೆಲವು ಯುವಕರು ಇಲ್ಲಿ, ನಾನು ಬಹುಶಃ ಪ್ರಜ್ವಲ್ ರೈ, ನಮ್ಮ ತೊಟ್ಲ ಪ್ರಜ್ವಲ್ ರೈ ಬಗ್ಗೆ ಹೇಳಬೇಕು. ಅವರು ಕೈಕಾರ ಉಪ್ಪಳಿಗೆ ಘಟಕದ ಈ ಅಧ್ಯಕ್ಷರಾಗಿ ಬಹುಶಃ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ತೊಡಗಿಸಿಕೊಂಡವರು. ಅಂತಹ ಪ್ರಜ್ವಲ್ ರೈ ಅಂತಹ ಒಬ್ಬ ಯುವಕ ನಿಮಗೆ ಸಿಕ್ಕಿದರೆ ಈ ಒಡಿಯೂರು ಸ್ವಸಹಾಯ ಸಂಘದ ಒಂದು ಗ್ರಾಮ ವಿಕಾಸ ಯೋಜನೆ ಹಲವು ಗ್ರಾಮಗಳಿಗೆ ಪ್ರಜ್ವಲಿಸಲು ಸಹಾಯವಾಗುತ್ತದೆ. ಅವರ ಸಹಾಯವನ್ನು ಸಂಪೂರ್ಣ ಪಡೆದುಕೊಳ್ಳುವಂತ ಹೇಳುತ್ತಾ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸ್ತು ನನ್ನ ಮಾತನ್ನು ಮುಗಿಸಿ. ಜೈ ಗುರುದೇವ್. ಧನ್ಯವಾದಗಳು.
ನಮ್ಮೊಂದಿಗೆ ಇದ್ದು ಸನ್ಮಾನವನ್ನು ಸ್ವೀಕರಿಸಿದಂಥ ಒಡಿಯೂರು ಶ್ರೀ ವಿದುದ್ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಸುರೇಶ್ ರೈ ಅವರು ಶುಭ ಹಾರೈಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸಾರೆ ಸ್ಮರಿಸೊಂದು ಪರಮ ಪೂಜ್ಯ ಸ್ವಾಮೀಜಿನ ಪಾದಕಮಲಗೂ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸೋ ಒಂದು ವೇದಿಕೆಡಿತ್ತಿನ ಮಾತ ಹಿರಿಯರನ್ನೆಲ್ಲ ಆಶೀರ್ವಾದದ ತಂದು ಅಂಚನೆ ವೇದಿಕೆಡಿಪ್ಪನ ಮಾತೆರೆಗಳ ಸ್ವಾಗತವನ್ನು ಕೊರೊಂದು ವೇದಿಕೆದ ದುಂಬುಡಿತ್ತಿನ ಮಾತ ಗುರು ಬಂಧುಲ್ನ ಗ್ಲ ಸೊಲ್ಮೆನ ಸಂದ ಒಂದು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ನೆತ್ತ ಘಟ ಸಮಿತಿಲಿನ ಮುಖಾಂತರ ನಡಪುನಂಚಿನ ಸತ್ಯದತ್ತ ವ್ರತ ಅಂಚನೆ ಲಾಭಾಂಶ ವಿತರಣೆ ನೆತ್ತ ಪೂರ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಮಾತ ಗುರುಬಂಧುಲು ಅಂಚನೆ ಗ್ರಾಮ ವಿಕಾಸದ ಮಾತ ಹಿರಿಯರಲ್ಲ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ಪನ್ಪನ ನಾಲ್ ದೇವಾಕ್ಯನು ಸ್ವಾಮೀಜಿಲು ಪರಮ ಪೂಜ್ಯ ಸ್ವಾಮೀಜಿಲು ನಂಗೆ ಪಾಡ್ದು ಕೊಡ್ದು 2001 ದಿಂಚಿ ಗ್ರಾಮ ವಿಕಾಸ ಯೋಜನೆನ ಪರಮ ಪೂಜ್ಯ ಸ್ವಾಮೀಜಿಲು ಸ್ಥಾಪನೆ ಮಂತದ್ದು ಪ್ರತಿಯೊರಿಯಗಳ ಸಂಸ್ಕಾರಯುತವಾದ ಬದುಕು ತಿಕ್ಕೋಡು ಪನ್ಪನ ಒಂಜಿ ಉದ್ದೇಶನದಿ ಒಂದು ಐಕೆ ಮಸ್ತ್ ಕೆಲಸ ಮಲ್ತೊಂದಿತ್ತಾರೆ. ಕ್ರಮೇಣ ಐತ ಆರ್ಥಿಕ ನಿರ್ವಹಣೆಗೋಸ್ಕರ ಆದಾಗ ವಿಜಯ ಬ್ಯಾಂಕಿನ ಅವಲಂಬಿಸೋ ಪರಿಸ್ಥಿತಿ ಬರ್ತದೆ. ಕ್ರಮೇಣ ಗುಂಪು ಜಾಸ್ತಿ ಇಲ್ಲಕ್ಕನೆ ಆ ಆರ್ಥಿಕತೆಗೆ ಪೂರಕವಾದ ಕೆಲಸ ಆವೋಡು ಜನಕ್ಕಳಿಗೆ ಸರಿಯಾದ ವ್ಯವಸ್ಥೆ ತಿಕ್ಕೋಡು ಪನ್ಪನ ಒಂದು ಉದ್ದೇಶದ ಒಂದು 2018 ಒಡಿಯೂರು ಶ್ರೀ ವಿದ್ಯುತ್ ಸೌಹಾರ್ದ ಸಹಕಾರಿನ ಸ್ಥಾಪನೆ ಮಂತದ್ದು ಐತ ಒಂಜಿ ಮುಂದಾಲುತ್ತನು ಪರಮ ಪೂಜ್ಯ ಸ್ವಾಮೀಜಿಲು ನಮಕ್ ಕೊರಿಯರು ಅಬೆರ್ದು ಬೊಕ್ಕ ಸ್ವಾಮೀಜಿನ ಒಂಜಿ ಸಂಕಲ್ಪದಾದ ಬಂಡ ಪ್ರತಿಯೊಂಜಿ ಗ್ರಾಮಡ್ಲ ಸಂಸ್ಕಾರ ದೊಟ್ಟುಗು ಅಕಲ್ನ ಬದುಕುಲ ಕಟ್ಟುನಂಚ ವ್ಯವಸ್ಥೆ ಆವಡು ಪನ್ಪನ ಒಂಜಿ ಉದ್ದೇಶದ ಒಂದು 2019 ಸ್ಥಾಪನೆ ಆಯ್ನ ಒಂಜಿ ಒಡಿಯೂರು ಶ್ರೀ ವಿದ್ಯುತ್ ಸೌಹಾರ್ದ ಸಹಕಾರಿ ಇತ್ತೆ 19 ಶಾಖೆಗಳನ್ನ ಮುಖಾಂತರ ಸಾಧಾರಣ ಕಡೆ ಶಶಿಯನ್ನ ಬಂಡೇರು 2075 ಕೋಟಿ ಡೆಪಾಸಿಟ್ 275 ಕೋಟಿ ಡೆಪಾಸಿಟ್ 220 ಕೋಟಿ ಮಿತ್ತಿನ ವ್ಯವಹಾರ ಮಲ್ತೊಂದು ಒಂಜಿ ಸಾಧಾರಣ ಕರ್ನಾಟಕ ರಾಜ್ಯಡು 5,700 ಸೊಸೈಟಿಲೇಡು ನಮ್ಮ 23ನೇ ಪ್ಲೇಸ್ ಉಣ್ಣುದು ಪಣಿಯರೆ ನೆಕ್ ಖುಷಿ ಪಡಪ್ಪ. ಅಂಚನೆ ಸ್ವಾಮೀಜಿನ ಸಂಕಲ್ಪದಾದ ಬಂಡ ಗ್ರಾಮ ವಿಕಾಸ ಯೋಜನೆ ಪ್ರತಿಯೊಂದು ಗ್ರಾಮಡ್ಲ ನಮ್ಮ ವಿಕಾಸವಾಹಿನಿ ಗುಂಪುಲಾವಡು ಐಕ್ ಬೋಡಾಪಿನ ವ್ಯವಸ್ಥೆಗೆ ಪೂರಕವಾದ ಯೋಜನೆ ಇಪ್ಪನು ನಮ್ಮ ಒಡಿಯೂರು ಸೌಹಾರ್ದ ಸಹಕಾರಿ ಇಪ್ಪನು ಐತ ಒಟ್ಟಿಗೆ ಸಂಸ್ಕಾರ ಸಹಕಾರಲ ಸಂಘಟನೆ ಸಮೃದ್ಧಿ ಪನ್ಪನ ಒಂದು ವ್ಯವಸ್ಥೆ ಎಲ್ಲ ಬರೋಡು ಐತೊಟ್ಟಿಗೆ ಪ್ರತಿವರಿಯಾಗಲ ಅನುಕೂಲ ಆವೋಡು ನಿಜವಾದ ಲೋನು ದೆಪ್ಪೆರಿಗೋಸ್ಕರ ಗುಂಪಾರ ಬಲ್ಲಿ ಎಂಚೆಲ್ಲ ಕಷ್ಟ ಕಾಲೋಗು ನಮ್ಗೆ ವ್ಯವಸ್ಥೆ ಆಪುಂಡು ಆ ಗುಂಪು ಆವೋಡು ಐಕೆ ಯೋಜನೆಗೆ ಆ ಲೋನಿನ ವ್ಯವಸ್ಥೆ ಆವೋಡು ಐತ ಒಟ್ಟಿಗೂ ಪ್ರತಿಯೊಂದು ಗ್ರಾಮಡ್ಲ ಪ್ರತಿವರಿಲ ಸಂಘಟನೆ ಮಂತೊಂದು ಒಂಜಿ ಘಟ ಸಮಿತಿ ಇಪ್ಪು ಆ ಘಟ ಸಮಿತಿದ ಮುಖಾಂತರ ಐತ ಯೋಜನೆ ನಿರ್ದೇಶಕರ ಕಡೆ ಬಂಡೇರು ದಾದಾರ್ಲ ನಮ್ಮ ಕೈಗಾರಿಕೆ ಹೆಂಚಿನ ಒಂದು ವ್ಯವಸ್ಥೆ ಮನ್ಪುಂಡಲ ಐಕೆ ನಮ್ಮ ಸಹಕಾರಿ ನಿಜವಾದ ಏಪಲ ನಮ್ಮೊಟ್ಟಿಗೆ ಉಂಡೊಂದು ಪಣ್ಣೊಂದು ಪ್ರತಿಯೊಂದು ವ್ಯವಸ್ಥೆ ಇಲ್ಲ ಇತ್ತ ಮೂಲ ಯೋಜನೆ ನಮ್ಮ ಸಹಕಾರಿದ ನಿರ್ದೇಶಕರಾಯಿನ ಗೌರವಾನ್ವಿತ ದೇವಪ್ಪ ನಾಯ್ಕರು ಇಲ್ಲರು ಆರ್ಲ ರಾಜ್ಯ ಪ್ರಶಸ್ತಿ ವಿಜೇತರು ಅಂಚಿನ ಒಂಜಿ ನಮ್ಮ ಒಂಜಿ ಯೋಜನಾ ನಿರ್ದೇಶಕರಿಪ್ಪು ಅದನ್ನ ಸಂವಾದ ಸಹಕಾರದ ನಿರ್ದೇಶಕರಿಪ್ಪು ಪ್ರತಿವರಿಲ್ಲ ಸೇವಾ ಗುರು ಬಂಧುಲಾದ ನಮ್ಮ ಕೆಲಸ ಬಂದೊಂದಿಲ್ಲ ಮೂಲಂಚನೆ ಪ್ರತಿ ಗ್ರಾಮಡ್ಲ ಒಂಜೊಂಜಿ ಅಯ್ಯೋ ಗುಂಪಲ್ಲ ಕನಿಷ್ಠ ಆವಡು ಆ ಗುಂಪುಗೊಂಜಿ ಸೇವಾ ದೀಕ್ಷಿತರು ಆ ಸೇವಾ ದೀಕ್ಷಿತರನ್ನು ತುಯ್ಯರೊಂಜಿ ಮೇಲುಚಾರ ಸಂಯೋಜಕರು ಆ ಸಂಯೋಜಕರನ್ನು ತುಯ್ಯರೊಂಜಿ ಮೇಲುಚಾರಕರು ಆ ಮೇಲುಚಾರಕರನ್ನು ತುಯ್ಯರೊಂಜಿ ಯೋಜನಾ ನಿರ್ದೇಶಕರು ಅಂಚನೆ ಒಂಜಿ ಘಟ ಸಮಿತಿ ಈ ಘಟ ಸಮಿತಿ ಪನ್ಪುನೆಲ್ಲ ಭಾರಿ ಮಲ್ಲ ಒಂಜಿ ವಿಶೇಷವಾಯಿನ ವ್ಯವಸ್ಥೆ ದಾದ ಪಂಡ
ಒವೆ ಒಂಜಿ ಫಲಪೇಶ ಇಜ್ಜಂದೆ ಆ ಘಟ ಸಮಿತಿದ ಬಂಧುಲು ಅವಳ ಅಧ್ಯಕ್ಷರಿಪ್ಪು ಅತ್ತಂಡ ಕಾರ್ಯದರ್ಶಿಪ್ಪು ಅತ್ತನ ಖಜಾಂಜಿಪ್ಪು ಅಕಲ ಪೂರ ಸೇರ್ದು ಸ್ವಾಮೀಜಿನ ಒಂಜಿ ಸೇವಾ ಕಾರ್ಯಡು ತೊಡಗಿಸೋಣ ನಮ್ಮಲ್ಲ ಒಂಜಿ ವಿಚಾರ ನನಾತು ದುಂಬುಗು ನನಾತು ಘಟ ಸಮಿತಿಲು ಆವಡ್ ಒಂಜಿ ಘಟ ಸಮಿತಿದ ಅಡಿಟ್ ಕನಿಷ್ಠ ಒಂಜಿ 5 ಗುಂಪುಲು ಬರಡು ಅದಾಗ ಮಾತ್ರ ಅವನೊಂಜಿ ಪೊರ್ಲು ಮಲ್ತದ್ದು ಕೊನೆಯರ ಸಾಧ್ಯ ಒಂದು ಪನ್ನೊಂದು ಇನಿ ಈ ಒಂಜಿ ಘಟ ಸಮಿತಿದ ವತಿರ್ದು ನಂಗೊಂಜಿ ಸನ್ಮಾನ ಮಲ್ದೇರು ಆ ಸನ್ಮಾನ ಇಡೀ ಕ್ಷೇತ್ರಗೂ ಅಂಚೆ ನಮ್ಮ ಪೂರ ಗುರುಬಂದಿಲಿಗೂ ಅರ್ಪಣೆ ಮಲ್ಪಂದು ಪನ್ನೊಂದು ನಿಖಲ ಪೂರ ಪ್ರೀತಿ ಏಪಲ ಇಪ್ಪಡು ಅಂಚನೆ ಲೋನು ದೆತ್ಪುನ್ಗಳು ಅಂಚನೆ ದಾದಾಪಣ್ಣ ಅವಿನ ಪೊರ್ಲುಡು ಕಟ್ಟುನಂಚ ಜವಾಬ್ದಾರಿಲ ನಮ್ಮ ಈ ವ್ಯವಸ್ಥೆಯನ್ನು ಈ ಒಂಜಿ ಸಹಕಾರಿ ಸಂಘನು ಮಿತ್ತುಕೊನಪುನ ಪೂರರ್ನೆಲ್ಲ ಒಂಜಿ ಆಶೀರ್ವಾದ ಇಪ್ಪಡು ಪಣ್ಣೊಂದು ಎನ್ನರಡ್ಡು ಪಾತ್ರೆ ಮುಗಿಪೆ ಜೈ ಗುರುದೇವ್. ವಂದನೆಗಳು. ಮುಂದಕ್ಕೆ ನಮ್ಮ ಗ್ರಾಮಗಳಲ್ಲಿ ನಮ್ಮೂರಿನ ಒಂದಷ್ಟು ವ್ಯಕ್ತಿಗಳು ಸದ್ದಿಲ್ಲದೆ ಸಾಧನೆಯನ್ನು ಮಾಡುವ ಮೂಲಕ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದ ಅರ್ಹರಿಗೆ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಶ್ರೀ ಪುತ್ತೂಸಿ ಹಾಗೂ ಗಂಗಾಧರ ನಾಟ್ಯ ವೈದ್ಯರು, ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ ಯಕ್ಷಗಾನ, ಹಾಗೆ ಶ್ರೀ ಚಂದ್ರಶೇಖರ್ ನೆಲ್ಯಾನೆ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಅವರಿಗೆ ವೇದಿಕೆಗೆ 4 ಆಸನಗಳನ್ನು ಸಂಘಟಕರು ತಕ್ಷಣಕ್ಕೆ ಬೇಡವಾ? ಆಯಿತು, ಸ್ವಾಮೀಜಿಗಳಿಂದ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಇವರ ವಾಚನವನ್ನು ದಾಮೋದರ ಪಾಟೀಲ್ ಅವರು ಪುತ್ತೂಸಿ ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಜೈ ಗುರುದೇವ್. ಜಾಗೃತ ಮಹಾವಿಷ್ಣುಮೂರ್ತಿನ ಅಂಚನೆ ಪರಿವಾರ ದೈವಗಳೆಲ್ಲ ಮನಸಾರೆ ಸ್ಮರಿಸುವಂತು. ಅಂಚನೆ ಕ್ಷೇತ್ರದ ಆರಾಧ್ಯ ಮೂರ್ತಿ ದತ್ತಾಂಜನೇಯ ಸ್ವಾಮಿಲ್ಲ ಮನಸಾರೆ ಸ್ಮರಿಸುವಂತು. ಪರಮ ಪೂಜ್ಯ ಸ್ವಾಮಿಲೇನ ಅಂಚನೆ ಸಾಧ್ವಿ ಮಾತೇನ ಆಶೀರ್ವಾದವನ್ನು ನಟಂತು. ಇನ್ನಿತ ಸನ್ಮಾನಿತರು ಪುತ್ತು ಚೆಲ್ಲಿಯಡ್ಕ ಮೇರ್ನ ರಡ್ಡು ಕಿರು ಪರಿಚಯ. ಶ್ರೀ ಪುತ್ತು ಇವರು ಇಬ್ರಾಹಿಂ ಮತ್ತು ಕೈಜಮ್ಮ ಇವರ 2ನೆಯ ಮಗನಾಗಿ ಚೆಲ್ಲೆಡ್ಕ ಎಂಬಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಪ್ಪಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿರುತ್ತಾರೆ. ಸುಮಾರು 35 ವರ್ಷಗಳಿಂದ ತಮ್ಮ ಊರಿನ ರಿಕ್ಷಾ ಚಾಲಕರಾಗಿ ದುಡಿಯುತ್ತಿದ್ದು, ಅದರ ಜೊತೆಯಲ್ಲೇ ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಧರ್ಮದ ಜನರಿಗೆ ಆಕಸ್ಮಿಕವಾಗಿ ಅಪಘಾತ, ಅನಾರೋಗ್ಯ ಆದಲ್ಲಿ ಇವರು ಸ್ವಂತ ವಾಹನದಲ್ಲಿ ಹಾಗೂ ಸ್ವಂತ ಖರ್ಚಿನಲ್ಲಿ ರೋಗಿಗಳನ್ನು ಯಾವುದೇ ಆಕ್ಷೇಪ ಇಲ್ಲದೆ ಆಸ್ಪತ್ರೆಗೆ ಸಾಗಿಸಿರುತ್ತಾರೆ. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಅದೇ ರೀತಿ ಕಾರಣಾಂತರಗಳಿಂದ ಶಾಲೆಗೆ ಬರದೆ ಮನೆಯಲ್ಲಿ ಉಳಿದ ಮಕ್ಕಳನ್ನು ಕೂಡ ಮರಳಿ ಶಾಲೆಗೆ ಸೇರ್ಪಡೆ ಮಾಡುವಲ್ಲಿ ಇವರ ಪಾತ್ರ ಅವಿಸ್ಮರಣೀಯ. ಇರ್ದೆ ಉಪ್ಪಳಿಗೆ ಸರ್ಕಾರಿ ಪ್ರೌಢಶಾಲೆ ಉಪ್ಪಳಿಗೆ ಇಲ್ಲಿಯ 10ನೇ ತರಗತಿ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ರಾತ್ರಿ ಹೊತ್ತು ತರಗತಿ ನಡೆಸಲು ಸಹಕರಿಸುವಲ್ಲಿ ಇವರ ಪಾತ್ರ ಇರುತ್ತದೆ. ಇವರು ಬಿಒರವರನ್ನು ಮಕ್ಕಳ ಮನೆಗೆ ಭೇಟಿ ನೀಡಿಸಿ 100% ಫಲಿತಾಂಶ ಬರಲು ಶ್ರಮಿಸಿರುತ್ತಾರೆ. ಅದಲ್ಲದೆ ಈ ಶಾಲೆಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ ಮತ್ತು ಶ್ರೀ ವಿಷ್ಣು ಯೋಗ ಮಂಡಳದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಇವರು ಉಪ್ಪಳಿಗೆ ಶಾಲೆಯ SMCಯ ನಾಮನಿರ್ದೇಶಕರಾಗಿಯೂ ಮತ್ತು ವಲಯ ಕಾರ್ಮಿಕರ ಆಗಿರುತ್ತಾರೆ. ಹಾಗೆ ಇನ್ನು ಮುಂದೆಯೂ ಇವರು ಸೇವೆಯನ್ನು ಸಮಾಜಕ್ಕೆ ನೀಡುವಂತಾಗಲಿ
ಆ ಮಹಾವಿಷ್ಣುಮೂರ್ತಿ ಹಾಗೂ ದತ್ತಾಂಜನೇಯ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಇರಲಿ ಎಂದು ಬೇಡುತ್ತಾ ನನ್ನ ಈ ಕಿರುಪರಿಚಯವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಮುಂದಕ್ಕೆ ನಾಟಿ ವೈದ್ಯರಾದಂಥ ಗಂಗಾಧರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ವಾಚನ ಪತ್ರವನ್ನು ಅಶ್ವಿನಿ ಅವರು ವಾದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜೈ ಗುರುದೇವ್. ಶ್ರೀ ವಿಷ್ಣುಮೂರ್ತಿ ಪ್ರಸನ್ನ. ಕ್ಷೇತ್ರದ ದತ್ತಾಂಜನೇಯ ಸ್ವಾಮಿ ಹಾಗೂ ಸ್ಥಳ ಸಾನ್ನಿಧ್ಯ ದೇವರ ಅನುಗ್ರಹವನ್ನು ಬೇಡುತ್ತಾ ಗುರುದೇವರ ಪಾದಾರವಿಂದಗಳಿಗೆ ನಮಿಸುತ್ತಾ ಸನ್ಮಾನ ಪಡೆಯಲಿರುವ ಗಂಗಾಧರ ನಾಯ್ಕರವರ ಪರಿಚಯವನ್ನು ವಾಚಿಸುತ್ತೇನೆ. ಗಂಗಾಧರ ನಾಯ್ಕ ಇವರ ತಂದೆ ನಾರಾಯಣ ನಾಯ್ಕ, ತಾಯಿ ದೇವಕಿಯವರ ಸುಪುತ್ರನಾಗಿ ನಿಡ್ಪಳ್ಳಿ ಗ್ರಾಮದ ಕೋನಡಕ ಎಂಬಲ್ಲಿ ಜನಿಸಿರುತ್ತಾರೆ. BA ಪದವಿ ಶಿಕ್ಷಣವನ್ನು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಬಡಿಯಲ್ಲಿ ಮಾಡಿರುತ್ತಾರೆ. ನಾಟಿ ವೈದ್ಯ ವಿದ್ಯೆಯನ್ನು ತನ್ನ ಅಜ್ಜ ಅಣ್ಣಪ್ಪ ನಾಯ್ಕರಿಂದ ಪ್ರೇರಣೆ ಪಡೆದು 1999ರಿಂದ ನಾಟಿ ಮದ್ದನ್ನು ನೀಡಲು ಪ್ರಾರಂಭಿಸಿದರು. ಪ್ರಸ್ತುತ ಇವರು ಪಕ್ಷವಾತ, ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಸಂಧಿವಾತ, ನರ ಸಮಸ್ಯೆ, ತಲೆನೋವು ಮುಂತಾದ ರೋಗಗಳಿಗೆ ನಾಟಿ ಮದ್ದು ನೀಡಿರುತ್ತಾರೆ. ಈ ಮೊದಲು ಹುಕ್ಕಿನಡಕ ಎಂಬಲ್ಲಿ ನೀಡುತ್ತಿದ್ದರು. ಪ್ರಸ್ತುತ ಮನೆಯಲ್ಲೇ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೋನಡಕ ಎಂಬಲ್ಲಿ ಪತ್ನಿ ಸವಿತಾ ಮತ್ತು 2 ಹೆಣ್ಣು ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಮುಂದೆಯೂ ನಿಮ್ಮಿಂದ ಇನ್ನೆಷ್ಟು ರೋಗಿಗಳಿಗೆ ಚಿಕಿತ್ಸೆ ದೊರೆಯಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀದೇವರ ಆಶೀರ್ವಾದ ಹಾಗೂ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಸದಾ ತಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಮುಂದಕ್ಕೆ ಯಕ್ಷಗಾನ ನಾಟ್ಯ ಗುರುಗಳಾದಂಥ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ವಾಚನವನ್ನು ಗೀತಾ ಇವರು ವಾದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೈ ಗುರುದೇವ್. ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಯಕ್ಷಗಾನ ನಾಟ್ಯ ಗುರುಗಳು. ಇವರ ಕಿರುಪರಿಚಯ. ಬಾಲಕೃಷ್ಣ ಪೂಜಾರಿ ಇವರು ಪಾಣಾಜಿ ಗ್ರಾಮದ ಪುತ್ತೂರು ತಾಲೂಕಿನ ಉಡ್ಡಂಗಳ ಎಂಬಲ್ಲಿಯ ತಂದೆ ಕುಂಜಣ್ಣ ಪೂಜಾರಿ, ತಾಯಿ ಕುಸುಮ ಸುವರ್ಣ ಇವರ ಮಗನಾಗಿ ಜನಿಸಿದರು. ಇವರು ಯಕ್ಷಗಾನ ಕಲಾ ನಾಟ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 18 ವರ್ಷಗಳಿಂದ ಆರ್ಲಪದವು ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಸಂಘದ ಆಶ್ರಯದಲ್ಲಿ ಆಸಕ್ತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾಟ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಇವರು ಪ್ರಸ್ತುತ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷರಾಗಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಮಿತಿಯ ಗೌರವಾಧ್ಯಕ್ಷರಾಗಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪತ್ನಿ ಪುಷ್ಪಾವತಿ, ಮಗಳು ಧೃತಿ, ಮಗ ಪ್ರಖ್ಯಾತ್ ಇವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ನಿಮಗೆ ಶ್ರೀ ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಹಾಗೂ ಶ್ರೀ ಗುರುಗಳ ಆಶೀರ್ವಾದ ಸದಾ ಇರಲೆಂದು ಆಶಿಸುತ್ತೇನೆ. ಧನ್ಯವಾದಗಳು. ಮುಂದಕ್ಕೆ ಸನ್ಮಾನವನ್ನು ಸ್ವೀಕರಿಸುವವರು ಧೂಮಡಕದ ಚಂದ್ರಶೇಖರ ನೆಲ್ಲೇರ್ನೆ. ಇವರು ಸ್ವಾಮೀಜಿಗಳಿಂದ ಜೈ ಗುರುದೇವ್. ವಿಷ್ಣುಮೂರ್ತಿ ಪ್ರಸನ್ನ. ಚಂದ್ರಶೇಖರ ನೆಲ್ಯಾರ್ನೆ. ಚಂದ್ರಶೇಖರ ಇವರು ಇರ್ದೆ ಗ್ರಾಮದ ನೆಲ್ಯಾರ್ನೆ ಎಂಬಲ್ಲಿ ತಂದೆ ರಾಮನಾಯ್ಕ, ತಾಯಿ ಜಯಂತಿ ಇವರ ಮಗನಾಗಿ 6/2/1984ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಧೂಮಡ್ಕ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇಲ್ಲಿ ಮಾಡಿರುತ್ತಾರೆ. ಇವರು ಕೂಲಿ ಕೆಲಸ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಮರದಿಂದ ಬಿದ್ದು ಗಾಯಗೊಂಡು 5 ವರ್ಷ ಮಲಗಿದ ಸ್ಥಿತಿಯಲ್ಲಿದ್ದರು. ಹಾಗೆ ತನ್ನ ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡು ಪ್ರಸ್ತುತ ತಮ್ಮ ಭೂಮಿಯಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಾ ರೆಂಜಾ ಎಂಬಲ್ಲಿ ಹೂವಿನ ವ್ಯಾಪಾರ ಮಾಡುತ್ತಿದ್ದಾರೆ. ಇವರು ಪತ್ನಿ ಸವಿತಾ ಮತ್ತು 2 ಗಂಡು ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿಗೆ ಇವರ ಪರಿಚಯ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ನವೀನ್ ರೈ ಚಿಲ್ಲಡ್ಕ ಇವರು ಮಾತಾಡಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ, ಶುಭ ಹಾರೈಸಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಪರಮಪೂಜ್ಯ ಒಡಿಯೂರು ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಇಂದಿನ ಈ ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಶಾಸಕರು ಬರಬೇಕಿತ್ತು. ಅಶೋಕ್ ರೈ ಅವರು ಬರದ ಕಾರಣ ಇವತ್ತು ಬಂದಿರುವ ಇತರ ನಮ್ಮ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಈ ಚಾರಿಟೇಬಲ್ ಟ್ರಸ್ಟ್ನ ಸೇವಾ ನಿರತರೇ ಹಾಗೂ ಎಲ್ಲ ಭಕ್ತಾಭಿಮಾನಿಗಳೇ, ನಾವು ಇಲ್ಲಿ ಹೇಳಲಿಕ್ಕೆ ಏನೂ ಇಲ್ಲ. ಯಾಕೆಂದರೆ ಇದರಲ್ಲಿ ಬಹಳಷ್ಟು ನುರಿತ ವ್ಯಕ್ತಿಗಳು ಇವತ್ತು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅನುಭವಕ್ಕಿಂತ ದೊಡ್ಡ ಶಾಸ್ತ್ರ ಮತ್ತೊಂದಿಲ್ಲಂತೆ. ಈ ಯಡಿಯೂರಿನ ಈ ಚಾರಿಟೇಬಲ್ ಟ್ರಸ್ಟಲ್ಲಿ ಬಹಳಷ್ಟು ದುಡಿದು ಬಹಳಷ್ಟು ಅನುಭವವನ್ನು ಪಡೆದು ಜನರ ಕಷ್ಟಗಳಿಗೆ ನೆರವಾಗ್ತಾ ಇದ್ದಾರೆ. ನಾವೆಲ್ಲ ಕರ್ಮದಲ್ಲಿ ಕರ್ಮಗಳಲ್ಲಿ ಜೀವನವನ್ನು ಹುಡುಕಿಕೊಂಡವರು. ನಾನಾ ರೀತಿಯ ಉದ್ಯೋಗಗಳನ್ನು ಮಾಡಿ, ನಾನಾ ರೀತಿಯ ನೌಕರಿಗಳನ್ನು ಮಾಡಿ, ಕಾರ್ಮಿಕರು ಇರ್ಬೋದು, ವೈದ್ಯರು ಇರ್ಬೋದು, ಇಂತಹ ಕೆಲಸಗಳನ್ನು ಮಾಡಿ ನಮ್ಮ ಕರ್ಮಗಳಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯಬಹುದು. ಆದರೆ ತನ್ನ ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಪಡೆದು ವೈರಾಗ್ಯದ ಜೀವನದಲ್ಲಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವ ಈ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಯಡಿಯೂರು ಟ್ರಸ್ಟಿನ ಈ ಸಮಾಜ ಸೇವೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಅಂದರೆ ಸರ್ಕಾರ ಎಲ್ಲವನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಯಾವಾಗ ಪಬ್ಲಿಕ್ ಅಂದರೆ ಪಬ್ಲಿಕ್ನವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ್ರೆ ಸರ್ಕಾರಕ್ಕಿಂತ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಕೊಡಬಹುದೆಂಬುದಕ್ಕೆ ಒಂದು ಉದಾಹರಣೆ ಇಂತಹ ಸ್ವಸಹಾಯ ಗುಂಪುಗಳು. ಇವತ್ತು ಅನೇಕ ಇವರು ಬೇರೆ ಬೇರೆ ಇದರಲ್ಲಿ ಸಾಲಗಳನ್ನು ಪಡೆಯಲು ನಾನಾ ಇದನ್ನು ಮಾಡಬೇಕಾಗ್ತದೆ. ಅವರಿಗೆ ಅವರಲ್ಲಿ ಬೇಕಾದಷ್ಟು ಪಾಸ್ತಿಗಳು ಅಥವಾ ಅವರಿಗೆ ಆದ ಒಂದು ಬಂಡವಾಳಗಳು ಬೇಕು. ಆದರೆ ಯಾವುದೇ ಬಂಡವಾಳವಿಲ್ಲದೆ ಬರೀ ಜನರ ಸಹಕಾರದಿಂದಲೇ ಸಾಲವನ್ನು ಪಡೆದು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಇರ್ಬೋದು, ಅವರ ಮದುವೆ ಇರ್ಬೋದು, ಅಥವಾ ಮನೆ ಕಟ್ಟೋದು ಇರ್ಬೋದು, ಅಥವಾ ತೋಟದ್ದು ಇರ್ಬೋದು, ಅಥವಾ ಸ್ವೋದ್ಯೋಗ ಇರ್ಬೋದು, ಇದರಲ್ಲಿ ಒಂದು ಸ್ವಾವಲಂಬನೆಯನ್ನು ಬದುಕನ್ನು ಕಟ್ಟಿಕೊಳ್ಳಲು ಈ ಸ್ವಸಹಾಯ ಎಂಬ ಯೋಚನೆ ಬಂದದ್ದು ಬಹಳಷ್ಟು ಒಳ್ಳೆಯ ಒಂದು ವಿಷಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈಗ ಬೇರೆ ಬೇರೆ ಸ್ವಸಹಾಯ ಗುಂಪುಗಳು ಇದ್ದರೂ ಸರ್ಕಾರವೇ ಒಂದು ಸ್ತ್ರೀಶಕ್ತಿ ಎಂಬ ಒಂದು ಸ್ವಸಹಾಯ ಗುಂಪನ್ನು ಶುರು ಮಾಡಿತು. ಆದರೆ ಅದು ಅಷ್ಟು ಮಟ್ಟಿನ ಯಶಸ್ಸು ಎಷ್ಟಿದೆ ಅಂತ ಇಲ್ಲ. ಆದರೆ ಈ ಒಡಿಯೂರು ಸಂಸ್ಥಾನದ ಸ್ವಸಹಾಯ ಗುಂಪುಗಳನ್ನು ನಾನು ನೋಡ್ತಾ ಇದ್ದೇನೆ. ನಾನು ಒಂದು ಭಾಗದ ಪಂಚಾಯತ್ ಸದಸ್ಯನಾಗಿದ್ದೇನೆ. ಆ ಭಾಗದಲ್ಲಿ ಮಹಿಳೆಯರ ಒಂದು ಸ್ವಾವಲಂಬನೆ ಬದುಕಿನಲ್ಲಿ ಬಹಳಷ್ಟು ಒಂದು ಬದಲಾವಣೆಯನ್ನು ತಂದದ್ದು ಒಡಿಯೂರಿನದ್ದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದು ಅಷ್ಟೇ ಅಲ್ಲ, ಈಗ ಸರ್ಕಾರ ಮಹಿಳೆಯರಿಗೆ ಬೇಕಾದಷ್ಟು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಉಚಿತವಾಗಿ ಬಸ್ಸಲ್ಲಿ ಹೋಗ್ಬೋದು, ಬೇರೆ ಬೇರೆ ಇದರಲ್ಲಿ ನಾವು ಪಡ್ಕೊಳ್ಬೋದು ಸರ್ಕಾರದ ಯೋಜನೆಗಳು. ಆದರೆ ಅದರೊಟ್ಟಿಗೆ ಇಂತಹ ಬದುಕು ಕಟ್ಟುವ ಯೋಜನೆಗಳು ಇದ್ದರೆ, ಮಹಿಳೆಯರು ಒಂದು ಸ್ವಾವಲಂಬನೆಯನ್ನು ಬದುಕು ಕಟ್ಟಿದರೆ ಅದು ಒಂದು ಕುಟುಂಬದ ಬದಲಾವಣೆ ಆಗ್ತದೆ, ಒಂದು ಸಮಾಜದ ಬದಲಾವಣೆ ಆಗ್ತದೆ, ಒಂದು ಗ್ರಾಮದ ಬದಲಾವಣೆ ಆಗ್ತದೆ, ಒಂದು ದೇಶದ ಬದಲಾವಣೆಗೂ ಪೂರ್ವಕವಾಗ್ತದೆ. ಇಂತಹ ಉನ್ನತ ಕಾರ್ಯಕ್ರಮಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಇನ್ನೂ ಮುಂದುವರಿಯಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾಧಕರನ್ನು ಗುರುತಿಸಿದ್ದಾರೆ. ಮೊನ್ನೆ ನಮ್ಮ ಲಕ್ನೋದಲ್ಲಿ ನಡೆದ ಆ ಹೈ ಜಂಪಿನಲ್ಲಿ ಪ್ರಥಮ ಸ್ಥಾನ ಪಡೆದ ಒಂದು ನಮ್ಮ ಊರಿನ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರೋದು. ನಾವು ಆ ವಿಷಯವನ್ನು ನಮ್ಮ ಶಾಸಕರಲ್ಲಿ ಹೇಳಿದೆವು, ನಾವೊಮ್ಮೆ ಅವಳನ್ನು ಕರೆಸಿ ಇಲ್ಲಿ ಒಂದು ಸನ್ಮಾನ ಮಾಡುವ ಅಂತ. ಆಗ ಶಾಸಕರು ಹೇಳಿದ್ದು, ಇದೊಂದು ರಾಷ್ಟ್ರಮಟ್ಟದ ಪ್ರತಿಭೆ, ನಾನು ಇಲ್ಲಿ ಕರೆಸುವುದಲ್ಲ, ನಾನೇ ಅವಳ ಮನೆಗೆ ಹೋಗಿ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಸನ್ಮಾನ ಮಾಡಿ ಇವತ್ತು ನಿನ್ನೆ ಅವಳಿಗೆ ಒಂದು ಶಿಫಾರಸನ್ನು ಕೊಟ್ಟು ಮಾನ್ಯ ಕ್ರೀಡಾ ಸಚಿವರಿಂದ ಒಂದು ಪ್ರೋತ್ಸಾಹಧನವನ್ನು, ಉತ್ತಮವಾದ ಧನವನ್ನು ಕೊಡುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಇಂತಹ ಪ್ರತಿಭೆಗಳನ್ನು ಇಲ್ಲಿ ಗುರುತಿಸಿದ್ದು ಬಹಳಷ್ಟು ಸಂತೋಷವಾಯಿತು. ಯಾಕೆಂದರೆ ಇದು ಇವತ್ತು ನಾವು ನೋಡೋದು, ನಮ್ಮಲ್ಲಿ 140 ಕೋಟಿ ಜನರಿದ್ದರೂ ಒಲಿಂಪಿಕ್ನಲ್ಲಿ 5-10 ಪದಕಗಳು ಪಡೆಯುವುದು. ಆದರೆ ಮುಂದೊಂದು ದಿನ ಇದೇ ಕೀರ್ತಿ ಒಲಿಂಪಿಕ್ನಲ್ಲಿ ಪದಕ ಪಡೆದರೆ ಇಲ್ಲಿ ನಾವು ಗುರುತಿಸಿದ್ದೇವೆ ಎಂಬುದು ನಮಗೂ ಒಂದು ಹೆಮ್ಮೆ ಆಗ್ತದೆ. ಹಾಗೆ ನಮ್ಮ ಈ ಇದರದ್ದು ನಿರ್ದೇಶಕರಾದ ಲಯನ್ ಜೆ
MJF, ಯಾಕೆಂದರೆ ನಾನು ಸಹ ಈ ಭಾಗದಲ್ಲಿ ಒಂದು ಲಯನ್ಸ್ ಕ್ಲಬ್ಬನ್ನು ಹುಟ್ಟಿ ಹಾಕಿದ್ದೆ. ಲಯನ್ಸ್ ಕ್ಲಬ್ ಎಂಬುದು ಈಗ ಪ್ರಕಾಶ್ ರೈ ಅವರು ಸಹ ನಮ್ಮ ಜೊತೆ ಗೂಡಿದ್ದಾರೆ, ಸ್ವಲ್ಪ ಬಲ ಬಂದಿದೆ. ಯಾಕೆಂದರೆ ಲಯನ್ಸ್ ಎಂಬುದು ಬಹಳಷ್ಟು ಕಷ್ಟದ ಕೆಲಸ. ಅಲ್ಲಿ ಬೇಕಾದಷ್ಟು ಕೆಲಸಗಳು ಇರ್ತವೆ, ಆದರೆ ಎಲ್ಲವನ್ನು ಕೈಯಿಂದ ಹಾಕಿ ಮಾಡಬೇಕು. ಯಾವುದೇ ವಿದೇಶದಿಂದ ಅಲ್ಲಿ ಅದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆದರೂ ಇಲ್ಲಿಂದ ಹೊರಟ ₹1 ಪುನಃ ಸೇವೆಯ ರೂಪದಲ್ಲಿ ವಾಪಸ್ಸು ಬರುವಂಥ ಒಂದು ಸಂಸ್ಥೆ ಲಯನ್ಸ್ ಸಂಸ್ಥೆ. ಅದರಲ್ಲಿ ಅವರು MJF ಪಡೆದಿದ್ದಾರೆ ಅಂದರೆ ಅದೊಂದು ಒಳ್ಳೆಯ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಅವರೊಂದು ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಸಹ ಈ ಸಂದರ್ಭದಲ್ಲಿ ಪಡೆದಿದ್ದಾರೆ ಅಂದರೆ ಅದೊಂದು ದೊಡ್ಡ ಈ ಸಂಸ್ಥೆಯಲ್ಲಿ ಇದ್ದಾರೆ ಎಂಬುದು ಅದೊಂದು ದೊಡ್ಡ ವಿಷಯ. ಯಾಕೆಂದರೆ ರಾಜ್ಯೋತ್ಸವ ಪ್ರಶಸ್ತಿ ಎಲ್ರಿಗೂ ಸಿಗುವುದಿಲ್ಲ. ಅಂಥ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಮಾತ್ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯಬಹುದು. ಹೀಗೆ ಈ ಸಂಸ್ಥೆಗಳು ಈಗ ನಡೀತಾ ಇದೆ. ಹಾಗೆಯೇ ನಮ್ಮಲ್ಲೀಗ ಒಂದು ಸ್ವಾಮೀಜಿಯವರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಈಗ ಒಂದು ಸಾಮಾಜಿಕ ಕಳಕಳಿಯ ಕೆಲವೊಂದು ಈಗ ಪೂಜೆ ಆಗ್ತದೆ. ಆ ನಂತರ ಸಭಾ ಕಾರ್ಯಕ್ರಮಕ್ಕೆ ಮತ್ತೆ ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ವಿಷ್ಣುಮೂರ್ತಿ ದೇವರನ್ನು ನಮಿಸುತ್ತಾ ಮುಂದಕ್ಕೆ ವಿಕಾಸ ವಾಹಿನಿಯ ನೂತನ ಸ್ವಸಹಾಯ ತಂಡಕ್ಕೆ ನವೀನ್ ರೈ ಅವರು ಶುಭ ಹಾರೈಸಬೇಕು ಅಂತ ಹಾಗೆ ಮುಂದುವರಿಸುತ್ತಾ ಒಂದು ವಿಚಾರ ಅಂದರೆ ಒಂದು ಸಾಮಾಜಿಕ ಕಳಕಳಿಯ ವಿಚಾರ. ನಾವು ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೇವೆ, ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ. ಆದರೆ ಇನ್ನೊಂದು ಕಡೆ ನಾವು ನೋಡ್ತಾ ಇರುವುದಂದರೆ
ನಾವು ಸಾಕ್ಷಾತ್ ದೇವರನ್ನು ಎಲ್ಲಿ ನೋಡ್ಬೋದಂತ ಹೇಳಿದರೆ ಮೂರರಲ್ಲಿ ನೋಡ್ಬೋದಂತೆ. ಒಂದು ತನ್ನ ಸರ್ವಸ್ವವನ್ನು ದಾರ ಇರುವ ತಂದೆ ತಾಯಿಗಳಲ್ಲಿ, ಇನ್ನೊಂದು ತನ್ನ ಜ್ಞಾನವನ್ನು ದಾರೆ ಇರುವ ಗುರುಗಳಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲಸದ ಒತ್ತಡಗಳು ಅಥವಾ ನಮ್ಮ ಜೀವನದ ಶೈಲಿಯಿಂದಾಗಿ ಇವತ್ತು ತಂದೆ ತಾಯಿಗಳು ಬಹಳಷ್ಟು ಸುಶಿಕ್ಷಿತರ ಮತ್ತು ಒಳ್ಳೆಯ ಕುಟುಂಬದ ತಂದೆ ತಾಯಿಗಳು ಇವತ್ತು ಎಲ್ಲಿದ್ದಾರೆ ಅಂದರೆ ಕೆಲವೊಂದು ವೃದ್ಧಾಶ್ರಮದಲ್ಲಿದ್ದಾರೆ. ಇದರ ವಿರುದ್ಧ ಇಂಥ ಕೆಲಸಗಳು ಇವತ್ತು ಕ್ರಿಮಿನಲ್ ಅಂತ ಇವತ್ತು ಬೆಂಗಳೂರಿನ ಪೊಲೀಸ್ನವರು ಇತ್ತೀಚೆಗೆ ಒಂದು ಆದೇಶ ಸಹ ಹೊರಡಿಸಿದ್ದಾರೆ. ಆದರೆ ಆ ಇತ್ತೀಚಿನ ಈ ಬದುಕಿನ ಒತ್ತಡದ ಜಂಜಾಟದಲ್ಲಿ ಅಲ್ಲಿ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆದರೆ ನಾವು ಆ ಮಕ್ಕಳಿಗೆ ಈ ಸ್ವಸಹಾಯ ಸಂಘ ಇದರಿಂದ ಈಗಲೇ ಒಂದು ಸಂಸ್ಕಾರಯುತ ಬದುಕನ್ನು ಕಟ್ಟಿಕೊಟ್ರೆ ಅವರಿಗೆ ಆ ತಂದೆ ತಾಯಿಯನ್ನು ತನ್ನಲ್ಲೇ ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಬರ್ಬೋದಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಒಂದು ಕಾಲದಲ್ಲಿ ಒಬ್ಬ ಗುರು ಏನು ನೆನೆಸ್ತಾ ಇದ್ದ ಅಂದರೆ ನನ್ನ ಶಿಷ್ಯ ನನ್ನಿಂದ ಉತ್ತಮ ಗುರು ಆಗಬೇಕು ಅಥವಾ ಉತ್ತಮ ಪಾಂಡಿತ್ಯವನ್ನು ಹೊಂದಿರಬೇಕಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ಮಾರಾಟವಾಗ್ತಾ ಇದೆ. ಇದರಿಂದ ಗುರುವಿನ ಮೌಲ್ಯಗಳು ಕೆಲವೊಮ್ಮೆ ಕಳೆದು ಹೋಗ್ತಾ ಇದೆ. ನಾವು ಈ ಸಂಸ್ಕಾರಯುತದ ಶಿಕ್ಷಣವೂ ನಮಗೆ ಅಗತ್ಯ ಇದೆ. ಇನ್ನೊಂದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಲ್ಲಿ ನಾವು ಬಹಳಷ್ಟು ಪೂಜಿಸುವ ಪ್ರಕೃತಿಯ ವಿಷಯಗಳನ್ನು ನಾವು ಪೂಜಿಸ್ತಾ ಇದ್ದೆವು. ನಾವು ನದಿಗಳನ್ನು ದೇವರಂತ ನಂಬಿದವರು, ಗುಡ್ಡಗಳನ್ನು ದೇವರಂತ ನಂಬಿದವರು, ಪರ್ವತಗಳಲ್ಲಿ ದೇವರನ್ನು ಕಂಡವರು, ಮರಗಳಲ್ಲಿ ಕಂಡವರು, ಪ್ರಾಣಿ ಪಕ್ಷಿಗಳಲ್ಲಿ ಕಂಡವರು. ಆದರೆ ಅಭಿವೃದ್ಧಿ ಎಂಬ ನೆಪದಲ್ಲಿ ಇವತ್ತು ನೆಲಸಮ ಮಾಡುವಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸಾಧಾರಣ 10ರಿಂದ 20 ವರ್ಷದ ಮೊದಲು ಗ್ರೌಂಡ್ ವಾಟರ್ ಲೆವೆಲ್ ಅಂದರೆ ಭೂಮಿಯ ಅಡಿಯ ನೀರಿನ ಮಟ್ಟ 50ರಿಂದ 150 ಫೀಟ್ ಇತ್ತು. ಆದರೆ ಈ ಅಭಿವೃದ್ಧಿಯಲ್ಲಿ ನಾವು ಇದನ್ನೆಲ್ಲ ನಾಶಗೊಳಿಸುತ್ತಾ ಹೋಗಿ ಇವತ್ತು ನಮ್ಮ ಮಲೆನಾಡು ಕರಾವಳಿಯಲ್ಲಿ ಇಷ್ಟೊಂದು 2000-4000 mm ಮಳೆ ಬಂದರೂ 500ಕ್ಕಿಂತ ಜಾಸ್ತಿ ಹೋಗಿದೆ. ನಮ್ಮ ಅಭಿವೃದ್ಧಿಯಲ್ಲಿ ನಾವು ನಮ್ಮ ವಾಹನಗಳನ್ನು ಓಡಿಸುವ, ರಸ್ತೆಗಳನ್ನು ನೋಡುವ ಭರದಲ್ಲಿ ನಮ್ಮ ಜೀವನದಲ್ಲಿ ನಡೆಸುವ ಬದುಕನ್ನು ನಾವು ನಾಶಗೊಳಿಸಬಾರ್ದು. ಪ್ರಕೃತಿಯ ಮೇಲೆ ನಮಗೆ ಒಂದು ಗೌರವಯುತವಾದ ಪ್ರಕೃತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವು ನಮ್ಮಿಂದ ಆಗಬೇಕು ಅಂತ ನಾನು ಅದರಲ್ಲಿ ಸಹ ಗುರುಗಳ ಒಂದು ಆಶೀರ್ವಾದ ಇರಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂಘ ನನಗೆ ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಪ್ರಜ್ವಲ್ ರೈ ಇರ್ಬೋದು, ಸದಾಶಿವ ರೈ ಇರ್ಬೋದು, ಅಶ್ವಿನಿ ಅಕ್ಕ ಇರ್ಬೋದು, ಇವರೆಲ್ಲ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಇಂಥ ಒಂದು ಪುಣ್ಯದ, ಇಂಥ ಒಂದು ಧಾರ್ಮಿಕ, ಇಂಥ ಒಂದು ಸಮಾಜಮುಖಿಯಾದ ಆಧ್ಯಾತ್ಮಿಕ ಚಿಂತನೆಯುಳ್ಳ ಈ ಸ್ವಾಮೀಜಿಗಳ ಪಾದಾರವಿಂದದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಆ ಸಂಘಟನೆಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ, ನನ್ನ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ನವೀನ್ ರೈ ಚಿಲ್ಲೆಡ್ಕ ಇವರಿಗೆ. ಮುಂದಕ್ಕೆ ವಿಕಾಸ ವಾಹಿನಿಯ ನೂತನ ಸ್ವಸಹಾಯ ತಂಡಕ್ಕೆ ಪುಸ್ತಕ ವಿತರಣೆ ಮಾಡುವ ಕಾರ್ಯ. ಶ್ರೀ ವಿಷ್ಣು ತಂಡಕ್ಕೆ ಪುಸ್ತಕವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ ಪರಮ ಪೂಜ್ಯ ಸ್ವಾಮಿಗಳು. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಸದಸ್ಯರು ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ಸಂಘಗಳಿಗೆ ಲಾಭಾಂಶವನ್ನು ವಿತರಣೆಯನ್ನು ಮಾಡಲಿಕ್ಕಿದ್ದಾರೆ ಸೇವಾ ದೀಕ್ಷಿತೆಯಾಗಿರ್ತಕ್ಕಂಥ ಕ್ಷಮೆಯಲ್ಲಿ ಸ್ವಲ್ಪ ಬದಲಾವಣೆ. ಮುಂದಕ್ಕೆ ಪರಮ ಪೂಜ್ಯ ಸ್ವಾಮಿಗಳು ನಮಗೆಲ್ಲ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಆದ್ದರಿಂದ
काषाय वस्त्रं करदण्डधारिणं कमण्डलं पद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं जय हनुमान् जय हनुमान् जय हनुमान् ಪ್ರೀತಿದ ಭಗವದ್ಭಕ್ತರೇ, ಸ್ಥಳ ಸಾನ್ನಿಧ್ಯ ದೇವರೇ ಪಾದ ಪುಡ್ಯಾಡೊಂದು ರಡ್ಡು ಪಾತ್ರೆಗಳು ಒಂತೆ ಬಂಜಿಡು ಅಜನಾಪಣಿಡು ದುಂಬು ನಮ್ಮಂತೆ ಮುಗಿಪೋಡು ಒಂದು ಪೂಜೆ ಮಾತೈತೇನೆ ಮುಗಿತನು ಮಂಗಳಾರತಿ ಮಾತ ಆತಂಡು ಈ ಒಂಜಿ ಸಂದರ್ಭಡು ಇರ್ದದ ಈ ಬಾಗುಡು ದಲ ಪೊಸ ಮೋನೆ ಹತ್ತು ಇಡೀ ದುಂಬುಲೆಯನ್ನು ಬೈದೆ ಅಂಚಾಂದು ಈ ಭಾಗಡು ಮಾತ ಒಟ್ಟು ಸೇರೊಂದು ಘಟ ಸಮಿತಿದಕ್ಕೆ ಮಾತ ಸೇರೊಂದು ಬೇತೆ ಬೇತೆ ಭಾಗದ ಬೇತೆ ಬೇತೆ ಗ್ರಾಮದ ದಕ್ಕಲು ಮಾತ ಸೇರೊಂದು ಮಲ್ಪಿಂಚಿ ಕಾರ್ಯ ಒಂದು ವಿಶೇಷವಾದ ಬೇತೆ ಬೇತೆ ರೀತಿದ ಮುಲ್ಪ ಗೌರವಾರ್ಪಣೆಲ್ಲ ಆಂಡು ಒಟ್ಟೊಟ್ಟಿಗೆ ಸಹಕಾರಿ ರತ್ನ ಪಡೆನಂಚಿನ ಎಂಗ್ಲ ಆತ್ಮೀಯರಿಗ್ಲ ಸಮ್ಮಾನದ ಮನೆ ಕೇರಾದಾರ ನಿಕ್ಲು ಈ ಒಂಜಿ ಸಂದರ್ಭಡು ರಡ್ಡು ಪಾತ್ರ ಖಂಡಿತವಾದಲ್ಲ ಪನ್ನುಡು ಸಂಘಟನೆ ದಾಯಿಗೆ ಉಪ್ಪೊಡು ಸ್ವಸಹಾಯ ಗುಂಪುಗಳು ದಾಯಿಗೆ ತಯಾರಾಪುಂಡು ನೆತ್ತ ಪರಿಣಾಮಗಳು ದಾದ ಇತ್ತ ಕೆಲವರು ಮಾತ ಐತ ಬಗೆಟ್ ಬಿಡ್ತದ ಬುಡ್ಪಾದ ಪಂಡೇರು ಮಾತ ಇಂಚೊಂಡು 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 ಅಂತ ಎಡ್ಡೆ ವಿಷಯಕ್ಕೆ ಒಡ್ಡುನ ಮನಸ್ಸುಗಳುಂಡು ಅಂದಾಂಡ ಬೆಳವಣಿಗೆಯಾರಿಗೆ ದಾಲ ಸಂಶಯಗಳಿಜ್ಜಿ ಖಂಡಿತವಾದಲ್ಲ ಬುಳಿಚಿಲಾಪುಂಡು ಒಂದು ನಮ್ಮಂತೆ ಆತ್ಮ ಅವಲೋಕನ ಮನ್ಪುಣಂಚಿನ ಸಂದರ್ಭಲ್ಲ ಉಂಡು ಕೆಲವೊಂಜಿ ನಮ್ಮ ಎಂಚ ಬದುಕೊಂದುಲ್ಲ ಇಲ್ಲಡು ಎಂದು ಅವರ ಯೋಚನೆ ಮಾಡ್ಕೊಡು ಕುಟುಂಬ ಪದ್ಧತಿ ಎಂಚೊಂಡು ಒಂದು ಇತ್ತೆ ಮಾತ ಇಲ್ಲದ ಉಳಾಯಿಡಿತನ ನಮ್ಮ ಸದಸ್ಯರ್ಲ ಮೋಣೆ ಕೊರದು ಪಾತ್ರನವಂತೆ ಕಡಿಮೆ ಆತನ ಇತ್ತೆ ಪಾತ್ರ ನಿಂಚಂದಕ್ಕೆ ಆಪಿದ ಕೊಂಡಿತ್ತನ ಈ ಪಿದ ಕೊಂಡಿ ಉರುಳಿ ಅಂದಾಂಡ ನೆಟ್ಟೆ ಪಾತ್ರನ ಮುಗಿನ ಹಾಡಿಗೆ ಮೋಣೆ ಕೊರದು ಪಾತ್ರನ ಸಂಗತಿಗಳು ಇಜ್ಜಿ ಅಂಡ ಸಮಾಜ ಹೊಡಿತೆ ದಿಂಜ ಕೊರತೆ ಒಂದು ಕೆಂಡ ಮಾನವೀಯತೆದ ಕೊರತೆ ಒರೆಯಕೊರೆ ಒಗ್ಗಟ್ಟಿಡು ಬದುಕೊಂದು ಇಜ್ಜೀರು ಅನ್ಯೋನ್ಯವಾಯನ ಸಹಾಯಗಳು ತೋಜೊಂದಿಜ್ಜಿ ನಂಗೆ ಈ ಸ್ವಸಹಾಯ ಗುಂಪದ ಉದ್ದೇಶನೇ ಸ್ವಸಹಾಯ ಅಂದು ನೀ ನನಗಿದ್ದರೆ ನಾನು ನಿನಗೆ ಅಂತ ನಮ್ಮ ಒಗ್ಗಟ್ಟು ಒಪ್ಪುಂಡ ಮಾತ್ರ ನಂಗೆ ಅನುಕೂಲ ಆಪುಂಡು ಒಂದು ಒಂಜು ಮೇಡ್ದು ಆರ್ಥಿಕವಾದ ಬುಳಿಚಿಲ್ ನೆನೊಂಜು ಮೇಟ್ ಆಧ್ಯಾತ್ಮಿಕವಾದ ನಾವು ಬುಳಿಚಿಲ ಆವಡು ಒಂಜು ಆತ ಧರ್ಮ ಪ್ರಜ್ಞೆಡು ನಮ್ಮ ಬದುಕು ಮಲ್ಪೋಡು ಒಂದು ಒಟ್ಟು ಉದ್ದೇಶ ಎಡ್ಡೆ ಉಂಡು ಅಂದಾಂಡ ನಮ್ಮ ಬದುಕು ಎಡ್ಡೆ ಆಪಣಿಗೆ ದಾಲ ಸಂಶಯಗಳಿಜ್ಜಿ ಇನ್ನು ಒಂತೆ ಆತ್ಮ ಅವಲೋಕನ ಮಲ್ಪೋಡು ಒಂದು ದಾಯಿಗೆ ಆತ್ಮ ಅವಲೋಕನ ಮಾಡ್ಪೋಡು ನಮ್ಮ ಬದುಕು ಎಡ್ಡೆ ಆವಡು ಅಂದಾಂಡ ನಮ್ಮ ಒಂತೆ ಉಳಾಯ್ತು ಉಪ್ಪುನೊಂಜಿ ಕೆಲಸ ಆವಡು ಯಾನು ಎಂಚ ಉಳ್ಳೆ ಅಂತ ಐಕೆ ಸಂಸ್ಕಾರ ಅಂದ್ರೆ ಒಂಜಿ ಸಂಗತಿ ದುಂಬುದಿಯ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ನಿಪಿನ ಉದ್ದೇಶವನ್ನು ದುಂಬುದಿ ಒಂದು ಈ ಒಂಜಿ ಯೋಜನೆಗಳು ಆರಂಭ ಆಗ್ತದೆ ಮಾತ್ರ ಗೊತ್ತುಂಡು ಎಂಚಿನ ಉದ್ದೇಶ ಅಂತ ಒಂತೆ ಆರಂಭದ ದಿನಕ್ಲೆಡು ಒಂತೆ ನೇನು ಕೊಂಡೋಡು ನಾನಂತೆ ಬಂಗಾಂಡು ದಾಲ ಪ್ರಯೋಜನ ಜನನ ವಿಷಯ ಅತ್ತ ಅಂದು ನೀಕೆ ದಾಲ ಬೆಲೆ ಇಚ್ಚಿ ಅಂತ ಬೊಕ್ಕ ಗೊತ್ತಾಯನೆ ಬೆಲೆ ಉಂಡು ಒಂದು ಬೊಕ್ಕ ಗೊತ್ತಾಯನೆ ಈ ಅಂಶಗಳು ಉಂಡು ಒಂದು ಅಂಡ ಇಲ್ಲು ಪೊರ್ಲಾವಿನಿಪಿನ ವಿಚಾರ ಈ ತಣ್ಣೆ ಮಂಡೆ ಇರುತ್ತೆ ಹಿರಿಯಕ್ಳು ಮತ್ತು ಓಳುಳ್ಳೆ ಇರ್ಕೊಂಡು ಇಲ್ಲಡು ನಾಂಡ ಹಿರಿಯಕ್ಳು ತಿಕ್ಕು ಜರಿಯುತ್ತೆ ಹಿರಿಯಕ್ಲೆ ನಡೊಂದು ಬೋಡ್ದಾಂಡ ವೃದ್ಧಾಶ್ರಮದ ಉಳಾಯಿ ಪೊಗ್ಗೋಡಾತೆ ಇಂಚು ಪೊಂಜಿ ಬಾಗೋಡೊಂಜಿ ಅನಾಥಾಶ್ರಮದ ಉದ್ಘಾಟನೆಗೆ ನಾನು ಲೆತ್ತಿತ್ತೀರಿ ಇಂಕ ಬರ್ರ ಆಪುಜಿ ಎಂತ ಪಂಡೆ ನಂಡು ಸಾಧ್ಯ ಒಂದು ದೀಪ ಒತ್ತ ಹೊಡೋದು ಕೈಕಾರ ನಡ್ಗಂಡಲ್ಪ ಅವು ನಮ್ಮ ಸಂಸ್ಕೃತಿ ಹತ್ತತ್ತ ಅನಾಥಾಶ್ರಮ ಉದ್ಘಾಟನೆ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಹತ್ತಿ ಇತ್ತೆ ನಮ್ಮಲ್ಲಂತೆ ಆಪೆದ ಊರ್ದಕ್ಲಿನ ತೂದು ಆಪೆದ ದೇಶದಕ್ಲಿನ ತೂದು ನಮ್ಮಲ್ಲ ಕಲ್ತೊಂದಿಲ್ಲ ನಮಕ್ಲ ಒಂಜಿ ಅವಕಾಶ ಅಂಡ ಪ್ರಾಯದಕ್ಲಿ ಒಂಜಿ ಆಗೆ ಬೋಡತ್ತೆ ಒಳ ಉಂಡ ಅಂದು ನಾಡೊಂದಿಲ್ಲ ಅಂದು ಮತ್ತೆ ವೇಸ್ಟ್ ಆತ ಇಲ್ಲಾಡ ಕಿರಿಕಿರಿ ಆತ ಮತ್ತು ಪೋಡೋರ ಇಲ್ಲಾಡ್ತಂದು ಅಂಡ ಬೆಲ ಪರಬೇಪಿನ ಒಂಜಿ ನೆನಪೆಂಬೆ ಉಪ್ಪೋಡತ್ತ ಇಂಬೆಲೆಲ್ಲ ಅಡಿಗೆ ಪೋಡ್ಚ ಆ ನೆನೆಪು ಉಂಡು ಅಂದಾಂಡ ಅವು ಮತ್ತು ತತ್ತು ಪೋವು ಇನಿ ಐನ್ಲ ಪಂಡೇರು ಸೂಚ್ಯವಾದ ಪಂಡೇರು ಒಂಜಿ ಎಡ್ಡೆ ವಿಷಯ ಇಲ್ಲಿಡು ಒರಿಯೋಡು ಅಂದಾಂಡ ಅಂಚಿನೊಂಜಿ ಕಾರ್ಯಡು ನಮ್ಮನ್ನು ತೊಡಗಾವಡು ಇಂಚು ಪೊಂಜಿ ಗಡಿಟ್ಟು ಒಂಜಿ ಘಟನೆ ಅಂಡತ್ತನು ಈಗಲಿ ಕೇಂದ್ರನ ಕೂಡ ನೆಂಪುಗೆ ಮಂಡ ಒಂದುಲ್ಲೆ ಒಂಜಿ ಕಂಡನಿ ಬಿಡದಿನ ಲಡೈಡು ಅವು ವಿಚ್ಛೇದನಗೂ ಪಂಡು ಡೇವರ್ಸ್ ಬೋರ್ಡ್ ಎಂಕ್ಲೆಗೆ ಎಂಕ್ ಬೊಡಿದೆ ಆಯ್ಜಿ ಎಂದು ಪಂಡಲ್ ಎಂಕ ಆಯ್ಜಿ ಎಂದು ಪಂಡೆ ಅಂಡ ಉದ್ದೇಶ ಇಂಚಿನ ಅಂದಿಕೆ ಎಂಡಾಯ್ತವು ತಕರಾರದ ವಿಷಯದಾದ ಅಂದಿಕೆ ಎಂಡ ಕಾಲ್ಗೇಟ್ದ ವಿಷಯ ನಿಕ್ಲೆ ಆಶ್ಚರ್ಯ ಕಾಲ್ಗೇಟೆಲ್ಲ ಗಲಾಟೆ ಮಂತು ವಿಚ್ಛೇದನಕ್ಕೆ ಮುಟ್ಟ ಎತ್ತುದುಂಡು ಅರ್ಜಿ ಬಾಡಿ ಎಂಕೊಂದು ಬಡಿದೆ ಆಯ್ತು
ಜಡ್ಜರಿ ಕೇಳಿದ್ರು ದಾದ ಮಾರೆ ಎಲ್ಲ ಈ ಎಲ್ಲ ವಿಷಯ ಕಾಲ್ಗೆಡ್ದ ವಿಷಯ ಪತ್ತೊಂದು ಕೋರ್ಟಿಗೆ ಬೈದಾತ ಒಂದು ಹೆಂಚಿನ ಅಂದು ಇಜ್ಜಿ ಯಾಳು ಯಾನ್ ಪಂಡನಿ ಕೇಂಡನೇ ಇಜ್ಜಾಲು ದಾದ ವಿಷಯ ಅಂತ ಕೇಂಡೀರು ಯಾನು ಕಾಲ್ಗೆಟ್ಟದ ತಿರ್ತಿಡ್ದು ಒತ್ತೋಡು ಒಂದು ಯಾನ್ ಪಂಪಣೆ ಅಂಡ್ ಆಲ್ ಪಂಪಣೆ ಮಿತ್ತಿಡ್ದು ಒತ್ತೋಡು ಅಂಚ ಈ ಸಮಸ್ಯೆ ಆತನ ಇಂಕ್ಲೆಗ ಅಂಡೊಂಜಿ ಮಗೆಯಲ್ಲೇ ಆಯೆಲ್ಲ ಆಯ ಪಂಪೆದಾದ ಅನ್ಕೆ ನಿಕ್ಲ ತಿರ್ತು ಮಿತ್ತದಾಲ ಓಡ್ಚಿ ನಡುಡ್ದು ಒತ್ತುಗ ಅಂದ ಆಯ ಪಂಡೊಂದುಲೆ ಅಂಚ ಅದು ಹೆಂಗೆ ಸಂಸಾರ ಮಲ್ಪೆರೆ ಆ ಒಂದು ಇಜ್ಜಿ ದಾಲಾಂಡೊಂಜಿ ಪರಿಹಾರ ಕೊರಲೆ ಅಂತ ಜಡ್ಜರ್ ಬಂಡೇರು ನೋಡಯ್ಯ ಒಂದು ಉಪಾಯ ಹೇಳ್ತೇನೆ ಕೇಳು ಏನು ಸರ್ ಅಂತ ಬಂಡೆ ನೋಡು ಒಂದು ಕಾಲ್ಗೇಟ್ ಪ್ಯಾಕೆಟ್ ನೀನು ತಗೊಳ್ಬೇಕು ನಿನ್ನ ಕೈಯಲ್ಲೇ ಇಟ್ಟುಕೊಂಡು ಕೆಳಗಿಂದಲೇ ಒತ್ತಿಕೊಂಡೇ ಇರಬೇಕು ನಿನಗೆ ಎಲ್ಲಿ ಬೇಕು ಒತ್ತು ತೊಂದರೆ ಇಲ್ಲ ಕೆಳಗಿಂದಲೇ ಹೇಳಿದೆಯಲ್ಲ ಕೆಳಗಿಂದಲೇ ಒತ್ತು ಎಂಡತೆ ಕೈಗೊಂದು ಕಾಲ್ಗೇಟ್ ತೆಗೆದುಕೊಡು ಅವಳು ಸ್ವಲ್ಪ ಮೇಲಿಂದಲೇ ಒತ್ತುಕೊಳ್ಳಿ ಮಿತ್ತಿಡ್ದೆ ಒತ್ತೊಂದು ಉಪ್ಪಾಡು ಬಗ ಮಗೆ ಇಲ್ಲತ್ತ ಮಗನ ಕೈಕ್ಲೊಂಜಿ ಕೊಂಡು ತಗೋರು ಆಯ್ನ ಅಟುಟೆ ಒತ್ತೊಂದು ಉಪ್ಪಾಡು ಸಂಸಾರದ ಗಡಿಬಿಡಿ ಮುಗಿನತ್ತ ದಲ ಸಮಸ್ಯೆನೇ ಇಜ್ಜತ್ತ ನೆಕ್ಕಲ ಕೋರ್ಟಿಗೆ ಬೈದಾರತ್ತ ಅಂತ ಕೇಳಿರಿ ನೃತ್ಯ ಸಮಸ್ಯೆ ನಮ್ಮ ಇಲ್ಲಡು ಅನ್ಯೋನ್ಯ ಪ್ರೀತಿ ವಿಶ್ವಾಸ ಬಚ್ಚಿದುಂಡು ನೀನು ದಿಂಜಾಂಡ ಸಮಾಜಡು ಗೊಂದಲ ಇಜ್ಜಿ ಒರಿನೊರಿ ತೆರೆದು ಬದುಕುನಂಚಿನ ಕೆಲಸ ಸಮಾಜಡು ಆ ಒಂದು ಇಜ್ಜಿ ಇದು ದುರದೃಷ್ಟ ಅಂತ ಪನ್ನಡು ಈ ಒಂಜಿ ಸಂದರ್ಭಡು ಈ ಗ್ರಾಮಕ್ಕೆ ಬಂದಾಗ ಹೆಂಗೊಂತೆ ಸಂತೋಷಲಾತನು ಇಂಚಿನ ಜನಕ್ಕಳು ಮಾತ ಎಡ್ಡೆಡ್ಡೆ ಅನುಭವಡಿತ್ತಿನ ಜನಕ್ಕಳು ಮಾತ ಇನ್ನು ಚಾವಡಿಲ್ಲ ಮಿತ್ತಾರ ಮೇಡಮ್ ಉಳ್ಳೇರು ಮಾತ ಎಡ್ಡೆ ತೀರಿನಕ್ಲ ನಮ್ಮ ಒಟ್ಟಿಗೆ ಉಳ್ಳೇರು ಅನುಭವದಕ್ಲು ಉಳ್ಳೇರು ಒಂಜೊಂಜಿ ಕಾರ್ಯೋಡು ತೊಡಗವಣಂಚಿನ ರೀತಿ ಒಂಜಾತು ಮೂಳು ಪ್ರಾಮಾಣಿಕವಾಯಿನ ಒಂಜಿ ಭಕ್ತಿ ಶ್ರದ್ಧೆ ಅಂತುವರೆಗೆ ನಂಗೆ ಸಾಧ್ಯತೆ ಆಗ್ತದೆ ಅಣ್ಣೆ ಕಡೆ ಪಣ್ಣಾಗ ಬಂಡೆ ಅಪರೂಪದೊಂಜಿ ಈ ಕಾರ್ಯಲ ಸೇವಾ ಗುರು ಪೂಜೆ ಇಂಚೊಂಜಿ ಉಂಡ ಅಂತ ನಂಗೆ ಮಾತ್ರ ಸುರುಳು ತೋಜನೆ ಅದು ಪೆರ್ಲೆ ಇನ್ನು ಇತ್ತೆದತ್ತೆ ಭಗವಾನ್ ದತ್ತಾತ್ರೇಯರನ ವಿಚಾರ ಭಾರಿ ಶ್ರೇಷ್ಠವಾಯಿ ನಾವು ಅವಳು ತ್ಯಾಗ ಉಂಡು ಅವಳು ಸೇವೆ ಉಂಡು ಅವು ಪ್ರಕೃತಿದ ವಿಚಾರಗಳು ದೇವರಿನ ತೂಪುನಂಚಿನ ವಿಚಾರಗಳುಂಡು ಒಂಜಿ ದಿನ ಒಂಜಿ ಸ್ವಾಮಿಲನ ಪೀಠಡು ಒಂಜಿ ಮಲ್ಲ ಸಮಸ್ಯೆಗಳು ಬರ್ತಂದು ಸಮಸ್ಯೆ ಇಂಚಿನ ಅಂದಿಕೆ ಎಂಡ ಅವಳೊಂಜಿ ಉಪನ್ಯಾಸ ಮಲ್ತೊಂದು ಪುನಃ ಆರು ಆಶೀರ್ವಚನದ ಪಾತ್ರ ಪಂಡೊಂದು ಪುನಗ ಒರಿ ಸಭೆ ಹಿಡ್ದು ಜವಣೆ ಲಕ್ಕುಂತೆಗೆ ಲಕ್ಕುಂತದ ಕೇಂಡೆಗೆ ಸ್ವಾಮಿಯವರು ನೀವು ನಿಲ್ಲಿಸಿ ಭಾಷಣ ನೀವು ಯಾವ ಲೆಕ್ಕದ ಜಗದ್ಗುರು ಅಂತ ಕೇಳಿರಿ ನೀವು ಯಾವ ಲೆಕ್ಕದ ಜಗದ್ಗುರು ಮಲ್ಲಗ ಅಲರ್ಟ್ ಆಂಡವು ಜನಕ್ಲೆ ಮತ್ತೆ ಪೋಡಿ ಆತನು ಗುರುಕುಳಲ ಒಂಜಿ ಆತ ಶಾಪ ಮಿನಿ ಕೋರಿಯರ್ನ ಊರುಗಳ ದೋಷ ಬರುವತ್ತ ಅಂತ ಆಂಡ ಆರು ಬಂಡರಿಗೆ ಆ ಯುವಕನ ಆ ಜವಣೆಯಲ್ಲಿ ಇಪ್ಪಡ್ಯಾರೆ ಇಲ್ಲಿ ಬರಯ್ಯ ನೀನು ಕೇಳಿದ್ದು 100ಕ್ಕೆ 100 ಸರಿಯಾಗಿದೆ ನೀನು ತಿಳ್ಕೊಂಡದ್ದು ಮಾತ್ರ ವ್ಯತ್ಯಾಸ ಆಗಿದೆ ಅಂತ ಬಂಡೇರಿಗೆ ನೀನೇನು ಹೇಳಿದ್ದು ಆಯ್ಗಲ ಕಚರಣ ಆಗ್ಲ ನಡಿಗೆರೆ ಶುರು ಆಗ್ತದೆ ನನ್ನ ಮೇರೆ ಎಂಕದಲ್ಲ ಜೋರು ಉಣ್ಪೆರದಾನೆ ಎಂದು ಕುಡೊಂಜಿ ಪೋಡಿಗೆ ಆಂಡ್ ಅವಳು ದಾನೆ ಹಣ್ಣು ಆರು ಲೆತ್ತದ ಬಂಡೇರು ತುಲ ಪೈಕೆಣ್ಣ ನೂದಕ್ಕೆ ಸರಿ ತಿಳ್ಕೊಂಡದ್ದು ತಪ್ಪಾಗಿದೆ ಅಂತ ಏನು ಅಂತಂದರೆ ನಾವು ಜಗತ್ತಿಗೆ ಗುರುವಲ್ಲ ಜಗತ್ತಿಗೆ ನಮಗೆ ಗುರು ಒಂದು ಏನು ಪಣ್ತಾನೆ ಅವ್ರು ಈ ಅರ್ಥವಂತವನ್ನು ವ್ಯತ್ಯಾಸ ಆಗ್ತದೆ ಅಂಚಾದ ಜಗದ್ಗುರು ಪಣ್ಪಣೆದ ಅಂದ್ಕೊಂಡೆ ಜಗತ್ತನ್ನೇ ಗುರುವಾಗಿಸಿಕೊಂಡವರು ಒಂದು ಅರ್ಥ ತಪ್ಪು ಅರ್ಥವಂತೊಂದ ಈ ಇಂತ ಪಂಡರಿಗೆ ನಿಜವಾದಲ್ಲ ಈ ಪ್ರಕೃತಿ ನಂಗೆ ಗುರುವಾದುಂಡು ಈ ವಿಶ್ವವಿದ್ಯಾಲಯನೇ ಈ ಜಗತ್ತು ಆದುಂಡು ನಮ್ಮ ಮಾತ್ರ ನಿತ್ಯ ವಿದ್ಯಾರ್ಥಿ ಆವಡ ಆತೆ ಅಪಗ ಮಾತ್ರ ನಂಗೆ ಕಲ್ಪರಿಗೆ ಏತುಲಾ ಉಂಡು ಐನು ಭಗವಾನ್ ದತ್ತಾತ್ರೇಯರನ ಅವತಾರ ವಿಶೇಷಡು ಪಣ್ಪೇರು ಒಂಜಿ ವಿಚಾರ ಪಂಡದು ಯಾನು ಪಾತೆರ ಉಂತಾವೆ ಯಾರು ನಿಕ್ಲ ಈತ ಜನ ಮಾತ ಉಳ್ಳಾರು ನಿಕ್ಲ ಒಂಜಿ ಪ್ರಶ್ನೆ ಕೇನ್ಬೆ ನಿಕ್ಲಡೆ ಏರಾಂಡ ಗುರು ಸೇವೆಗೆ ಬರ್ಪಣಗ್ಲಿತ್ತನ ಕೈದೇರ್ಪಲೆ ತುಕ ಯಾನ್ ಬರ್ಪೆ ಸ್ವಾಮಿಲೆ ಅಂತ ಪಂಪಣಗ್ಲಿ ತುಕೋರು ಕೈದೇರ್ಪಲೆ ಮಿತ್ತಿಡ್ಲಾವು ತಿರ್ತಿಡ್ಲಾವು ಈಜ್ ಬಾರಿ ಬಂಗ ಆತೆ ಏರೆಗಳದೆ ಅವ್ರು ಸ್ವಾಮಿಲೆ ತೋ ಪೇರ ಅಂದಿತ್ತೆ ಗಡಿ ಬಿಡಿ ಆತರು ಮಾತೇರ ಈಗಲ ಈಜಿ ಖಂಡಿತ ಲೆತ್ತೊಂದು ಪೋಪುಜಿ ದಾಲ ಆತ ಗಾಬರಿ ಆಪಣ ದಾಲಜ್ಜಿ ಅಂಡ ಸೇವೆಡು ತೊಡಗಾವಣಂಚಿನ ಅನಿವಾರ್ಯತೆ ಉಂಡು ಅಂತ ಒಂಜಿ ದಿನ ಗುರುಗಳು ಕೇಂಡರಿಗೆ ನಿಮ್ಮಲ್ಲಿ ಯಾರಾದರೂ ಗುರು ಸೇವೆಗೆ ಬರುವವರಿದ್ದರೆ ಕೈ ಎತ್ತಿ ಅವಳ ಎಲ್ಲದಿರ್ತಿಜೀರಿ ಇಂಚನೆ ಆತನು ಈ ಪರಿಸ್ಥಿತಿ ಆತಂಡು ಅವಳ ಅಂಡ ಒಂಜಿ ಜವಣೆ ಮಾತ್ರ ಮೆಲ್ಲ ಅರ್ಧ ಕೈ ಮಿತ್ತು ತಗೊಂಡತ್ತದೆ ಮಿತ್ತು ಎಂಚಾಲ ಸತ್ತದೇ ಇರ್ತೆ ಯಾನ್ ಬರ್ಪೆ ಗುರುಕ್ಲೆ ಅರ್ಪಂಡರಿ ದಾನೆ ಎರಡ ದುಡ್ಡುಂಡು ಆಸ್ತಿ ಉಂಡು ಬದುಕುಂಡು ಸಂಪತ್ತುಂಡು ಜನ ಅವು ಮತ ಉಂಡು ನಿಕ್ಕ ತೂದೂದಲ ಮರಲ್ಗಟ್ಟದ ಈ ಬರ್ಪಣೆನ ಎಂಚ ಅಂತ ಕೇಳಿರಿಗೆ ಇಜ್ಜಿಂದ ಬಂಡೆ ಏನು ಆತ್ಮಾರ್ಥವಾದ ಅರ್ಪಣೆ ಮಂತದ ಇರ್ನಾಡೆಗೆ ಏನು ಬರ್ಪೆ ಹೆಂಗೊಂದು ಅವಕಾಶ ಕೊರಲಿ ಅರ್ಪಂಡರಿಗಿಂದ ಇತ್ತೆ ನಿಪಿದರುಡು ಕಾಶಿ ಕ್ಷೇತ್ರಡು ಗಂಗಾ ನದಿನ ಸೇರುನಂಚಿನ ಒಂಜಿ ಉಪನದಿ ಉಂಡಲ್ಪ ಮಣಿಕರ್ಣಿಕಾ ಅಂದ ಈಗ ಪುದರ್ ಅಲ್ಪ ಕೈತಾಳು ನಮ್ಮಂಜಿ
ಒಂಜಿ ಆಶ್ರಮ ಮಲ್ಪೆರುಂಡು ಇತ್ತೇನೆ ಗಂಟು ಮುಟ್ಟೆ ಮತ್ತು ಕಟ್ಟಲ ಪಿದಾಡ್ಗ ಒಂದು ಅಪಗದ ಕಾಲ ನಡತದ ಪೋಪುನ ವಿಷಯ ಏತು ವರ್ಷ ಆಪಂಡ ಎತ್ತನ ಗೊತ್ತಿಜ್ಜಿ ಅಂತೂ ಪಿದಾಡ್ದೇರಿ ಪಿದಾಡ್ದ ಆಡೆಗೆ ಎತ್ತದು ಅಲ್ಪ ಒಂಜಿ ಆಶ್ರಮ ಮಲ್ತೀರಿ ಮಲ್ತಾನೆ ಗುರುಕುಲು ಅಂಡೇರು ನಿನ್ನ ಕೆಲಸ ಎಂಚಿ ನೋವು ಗುರುಕುಲೆ ಬಂಜಿಲ್ಲದ ಇಂಜಾವಡು ನಿನ್ನ ಬಂಜಿಲ್ಲದ ಇಂಜಾವಡು ತುಕ ಭಿಕ್ಷಾಟನೆ ಮಂತದ್ದು ಅಳಕೊಂಡು ಅಲ್ಲ ಬಡಾಪು ಏತು ತಿರುಗಿದು ಪೊಂಡಲ್ಲ ಅಂಚಿನ ಮತ ಸಂಪಾದನೆ ಮನ್ಪೇರೆ ಸಾಧ್ಯಜ್ಜಿ ಅಂತ ತಿಕ್ಕಿನೇನು ಕೊಂಡತ್ತು ಕೊರೋನಾ ಗುರುಕುಲು ಕೇಂಡಿರು ದಾಯಿಗೆ ಚೌಳಿ ಕೊಂಡತ್ತ ಎಡ್ಡೆದಿನ ದಾಯಿ ಕೊಂಡತ್ತುಜ ಬೆಚ್ಚ ದಾಯಿ ಕೊಂಡತ್ತುಜ ತೊಂಜನ ದಾಯಿ ಕೊಂಡ ಕಾರ್ಡ್ ಕುಟ್ಟಿರ ಹೆಸರು ಅಂತೀರಿಗೆ ಮ್ಯಾಗ ಪೆಟ್ರೋಲ್ ಬರುಂಡು ಒಟ್ಟೊಟ್ಟಿಗೆ ಆಂಡ ಮೀದಾನ ಪೇರ ಕೊರ್ತು ಕೂಡ ಆಯಿ ಕೂಡ ಬೋಡ ತಾಯಿಗೆ ಬಂಜಿ ಇಂಜ ಹೊಡೆದಂಡ ಅಂತೂ ಸಮಯ ಕರಿಂಡು ಗುರುಕುಲೆ ಕಣ್ಣು ತೋಜಂದ ಕಾಲಕ್ರಮೇಣ ಚರ್ಮ ರೋಗ ಬತ್ತನು ಮೇಲ್ಡು ದಾದ ಮಲ್ಪಣೆ ಗೊತ್ತಾಜಿ ಎಂಬಿ ಮೇನಾತೆ ತಿರುಗೊಂದುಲ್ಲೇ ಎಮ್ಮೆನ ಕೆಲಸ ಮಲ್ತೊಂದು ಬರೋಂದುಲ್ಲೇ ಬಂಜಿ ದಾಲ ಕೊರೊಂದುಲ್ಲ ಅಂಚಿಂಚು ದಾಲಾಂಡ ಮಲ್ತದೆ ಒಂಜಿ ದಿನ ದೇವೇರು ಪ್ರಸನ್ನ ಅರಿಗೆ ಶಿವದೇವೇರು ಪ್ರಸನ್ನ ಆದಿ ಕೇಂದ್ರಿಗೆ ನಿಕ್ಕು ದಾದ ಬೋಡು ಬಾಲೆ ಅಂತ ಕೇಂದ್ರಿಗೆ ಬೇಬಂಡಿ ಎಂಕು ದಾಲ ಬಡ್ಚಿ ಎಂಕು ಮತ್ತು ಗುರು ಪಾದೊಡ್ದು ತಿಕ್ಕೊಂಡು ಯಾನು ಎರಡೆ ಕೇಳಿದ್ರೆ ದಾಲೆಜ್ಜಿ ನಾಲ್ಪಡ್ದು ಬಲ್ತಿರಿಗೆ ಶಿವದೇವರಿಗೆ ಭಾರಿ ಬೇಜಾರಂಡು ಸಾವಿರ ವರ್ಷ ತಪಸ್ ಮಂತದ್ದು ಮುಳಿತು ನಕ್ಲಾಗಿ ಅಂತಿಕ್ಕುದಿಜ್ಜಿ ಬಾಲ್ಯದ ಗುರುಸೇಗು ಮೆಚ್ಚಿದೆ ಅನ್ನು ಬೈದೆ ಒಂಜಿ ದಾಲಣ್ಣ ಕೊರ್ಕ ಅಂತ ಬಂಡ ಮೆದೆತ್ತೊಂಡ್ರಿಗೆ ಏನು ಜಿಮ್ಮೇನೆ ಬಲ್ತಿರು ಬೋಯೆ ಶಿವದೇವಿಯರು ವಿಷ್ಣು ಲೋಕ ಹೋಗ್ಬೋದು ವಿಷ್ಣುದೇವರೆಡು ಒಂಜಿ ಕಂಪ್ಲೇಂಟ್ ಮಲ್ತೀರು ಒಂಜಿ ಗುರು ಸೇವೆ ಮಲ್ತೊಂದಿನ ಶಿಷ್ಯನು ತುಯ್ಯಾನು ಭಾರಿ ಅರ್ಪಣಾ ಭಾವದ ಸೇವೆ ಆಯ್ನ ಆಯ್ಗೊಂದಲ್ಲ ಹೊರ ಕೊರ್ಕಂದ್ರೆ ಆಯ್ದೆ ತುಣಿ ಶಿವದೇವರೆಡ ವಿಷ್ಣುದೇವರ ಪಂಡರಿಗೆ ಇರೆಡ್ದ ಒಂದು ಯಾನ್ ಪೋಪೇನು ಅಂಚ ವಿಷ್ಣುದೇವೇರು ಪೋಯಿನಾರು ಪಂಡರಿಗೆ ಇಂದಬಾಲೆ ನೀಕ್ ಆಶೀರ್ವಾದ ಮಲ್ಪಡು ಒಂಜಿ ಹೊರ ಕೊರ್ದು ಪೋಯಿರನೇ ಬೈದೆ ದಾದ ಬಡವಕ್ಕೇನು ಇಬ್ಬಂಡೆ ಇಂಕು ಮಾತ್ರ ಗುರುಕುಲೆ ಪಾದಡು ತಿಕ್ಕೊಂದುಂಡು ಇರಡದಲ್ಲ ಕೇಣಿ ರೆಜ್ಜಿಂದು ಈಜಿ ನಾನು ಕೊರಿಯರ್ನೇ ಬತ್ತನ ಇವರೇ ದೆತ್ತೊಂಡು ಎಂದು ಬತ್ತೇವಂತೇರಿಗೆ ಬೇಗ ಆಶ್ಚರ್ಯ ಅಣಿಗೆ ದಾದ ಎಂಚಿನ ಅನ್ಪಡೆ ಮನಸ್ಸಿಗೆ ಭಯಲ್ಲ ಅಂಟ ಆತು ಬರ್ತಾನಾಗ ಆ ಪಂಡೆಗೆ ನಿರಂತರವಾದ ಗುರು ಸೇವೆ ಮನ್ಪೇರೆ ಎಂಕ್ ಶಕ್ತಿನ ಕೊರಲೆ ಅವು ಯಾರು ಅಂತ ಪಂಡಿಗೆ ಆಶೀರ್ವಾದ ತಿಕ್ಕೊಂಡು ಮೆಸಿ ಇದೆ ಇಲ್ಲಡೆ ಬತ್ತೆ ಇದು ಆಶ್ರಮಕ್ಕೆ ಬತ್ತೆ ಆಶ್ರಮ ಬತ್ತದ ಅನಾಗ ಗುರುಕುಲಿಗೆ ದಾನೆ ಕೋಡೆ ಶಿವದೇವರು ತಿಕ್ಕಿನ ದಾದಗಿಂದ ಯಾನು ಮತ್ತು ಹಿರೇ ಬಾದಡು ಉಪ್ಪುಣ ಎಂಕು ದಾದಕ್ಕೆ ಎಂಕು ದಾಲ ಇಜ್ಜತ್ತ ಈರಿನ ನೀರಿಗೆ ನೋಡತ್ತೆ ವಿಷ್ಣುದೇವರು ಇನಿಯರು ತಿಕ್ಕಿನ ವಿಷ್ಣುದೇವರು ತಿಕ್ಕಿರಿ ದಾದ ಕೇಂಡ ದಾಲ ಕೇಂಡಿಜಿ ಅಣ್ಣ ವಿಷ್ಣುದೇವರಿಗೆ ಕೇಂದೇರಿ ಗುರುಕುಲಿಗೆ ದಾಲ ಉಸರಿಜ್ಜತ್ತ ದಾಲ ಆವಡ್ತೀನಿ ಮನ್ಪುಗ ದಾಲಣ್ಣ ಪಣ ಆಶೀರ್ವಾದ ಮನ್ಪುಳಿ ಇಜ್ಜಿ ಅವು ಆರನ ವಿಷಯಕ್ಕೆ ಆನ್ ಕಾಯಿ ಬಾಡ್ರಜ್ಜಿ ಗುರುಕುಲು ತೂಬೇರಿ ಎನ್ನ ವಿಷಯ ಎಂಕೇನ್ರಿ ಪಣ ಎಂಕ ಪಾದ ಸೇವೆಗೆ ಶಕ್ತಿ ಕೊರಲೆ ಅಂತ ಆತೇ ಕೇಂದೇನೆ ಬೈತದ ಅಲ ಕೇಂದಿಜ್ಜಿ ಅಂತ ಆಂಡ ಗುರುಕುಲ್ ಬಂಡರಿಗೆ ಏರ್ತಿಕ್ಕನೆ ವಿಷ್ಣುದೇವರ ಕೋಡೆ ಶಿವದೇವರ ಒಂಜಿ ಪಾತ್ರದೆತ್ತೊಂದು ಪೋದು ತುದೆತ್ತ ನೀರು ಪತ್ತೊಂದು ಬಲ ಅಂತ ಪಂಡೇರಿಗೆ ನೀರು ಪತ್ತೊಂದು ಬಲ ಅಂತ ಬತ್ತಾನಾಗ ಆ ನೀರುಡೆ ನನ್ನ ಮೀಪಲ ಅಂತ ಪಂಡೇರಿಗೆ ಮೀಪದಾನಾಗ ಚರ್ಮ ರೋಗಗಳು ಮತ್ತು ಮಾಜಿದಿತ್ತಂಡ್ರಿ ಆಂಡ ಕಣ್ಣುಗಳ ನೀರು ಪಾಡ್ದಿಕ್ಕಲ್ಲ ಅಂತ ಪಂಡೇರು ಕಣ್ಣುಲ ತೋಜರೆಸರು ಆಂಡು ಗುರುಕುಲು ಬಂಡೇರು ಇನಿ ಮುಟ್ಟ ನೀಕು ಪುದರಿತ್ತನೆ ಸಂದೀಪಕ ಅಂದು ನೀಕು ಪುದರಿತ್ತನೆ ನಾನು ನೀಕು ಒಂಜಿ ಪೊಸತ್ತು ಒಂಜಿ ನಾಮಕರಣ ಮಲ್ಪೋಡು ಒಂದುಲ್ಲೆ ಎನ್ನ ಪುದರು ವೇದ ಧರ್ಮ ಅಂದು ಅಂಚ ಅಂದು ಈ ಶಿಷ್ಯನ್ನ ನಿಕ್ಕೊಂಜಿ ಪುದರ ಇಂಚ ಅಂದ್ಕೆಂಡ ಇನಿಡಿದು ಬುಕ್ಕ ಈ ಕುಲದೀಪಕ ಅಂದು ಆಗ ನಾಮಕರಣ ಮಲ್ತೇರಿಗೆ ನಮ್ಮ ಮಕ್ಕಳಡೆ ಏರೆ ಕಂಡ ಕುಲದೀಪಕರಾಯರ ಸಾಧ್ಯತೆ ಉಂಡ ನಮ್ಮದಲ್ಲ ಗುರು ಸೇವೆ ನಮ್ಮನ್ನು ತೊಡಗಾವಲ್ಯ ಅಪ್ಪಾಗ ಮಾತ್ರ ಅವಳು ಸಾರ್ಥಕತೆ ಉಪ್ಪನೆ ಗುರು ಅಂತ ಪಂಡ ಗಾಬರಿ ಆವಡ್ಚಿ ಏನು ಪಂಡಿಜನ ಈ ಕಡೆ ಜಗತ್ತೇ ಗುರು ಅಂತ ಪಂಡಿಜನ ನಮಗೆ ಕಲ್ಪೆರು ಏತರೋಣಿ ಜಲ್ಲೆ ಬಾಲೆಡ್ದೆಲ್ಲ ಕಲ್ಪೊಳಿ ಒಂಜಿ ಪೊಣ್ಣು ಮಗಲ ಹಿಡ್ದೆಲ್ಲ ಕಲ್ಪೊಳಿ ಒಂಜಿ ವೇಷ್ಯ ಹಿಡ್ದೆಲ್ಲ ಕಲ್ಪೊಳಿ ಎಂದು ಗುರುಕುಲು ತೋಜ್ಪಾದೇರು ಒಂಜಿ ಕಡಲ್ನ ಗುರುವಾದ ಉಪಗುರುವಾದ ಆಯ್ಕೆ ಮಂತೇರು ಭಗವಾನ್ ದತ್ತಾತ್ರೇಯರು ನಾವು ಮಾತ್ರ ತುಳುನಾಡುಲ್ಲ ಪೊರ್ಲ ಕಂಟದ ಮಣ್ಣದ ಪೇಜಕ್ಕೇಲೆಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕುಂಡು ಕಡಲದ ಬರೋಡುಂಡು ಬೆಲ್ನ ಪನ್ಪುನ ಪಾಟ ಕುರ್ತೇಲನು ಬುಡುದೆಡ್ಡೆಂತು ನೇನು ಬರ್ಂಬೋ ನೋಡು ದಾಯೆ ಜನ್ಮಗು ಬತ್ತೆ ಎಂಚಿನಿಡು ಸಾರ್ಥಕತೆ ಚಿಂತನಿಡು ಖ್ಯಾತಿದ ಬಾಕಿಲುಂಡು ಪೊರ್ಲ ಕಂಟದ ಮಣ್ಣದ ಪೇಜಕ್ಕೇಲಿಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕುಂಡು
ಖಾಲಿ ಕಡಲು ಉಣ್ತುಂಡ ಯಾರಿಗೆ ನಂಗೆ ಗುರುವಾದ ಎಂಚವು ಅನುಕೂಲ ಅನ್ಪುಂಡು ಕೆಂಡ ಆ ಕಡಲು ವಿಸ್ತಾರವಾದುಂಡು ಆಳವಾದುಂಡು ಆಂಡ ತೆರೆ ಬರೋ ಒಂದು ಉಂಡೆ ಇಟ್ಟು ದಾಯ ಬರ್ಪುಂಡು ತೆರೆ ನಮ್ಮ ಉಡಲ್ದ ಕಡಲೆಲ್ಲ ತೆರೆ ಬರ್ಪುಂಡು ಸುಖ ದುಃಖಗಳಿನ ತೆರೆ ಬರೋಂದಿತ್ತನ ಮಾತ್ರ ಬದುಕು ಎಡ್ಡಾರಿಗೆ ಸಾಧ್ಯತೆ ಉಂಡು ಎಂಚ ಆ ತೆರೆ ಬತ್ತದ ಅಲ್ಪ ಕಜವನ್ ಮಾತ ಪಿದಯ ಪಾಂಡ ಎಂಚ ಸ್ವಚ್ಛವಾದ ಕಡಲುಂಡ ಅಂಚನೆ ಉಡಲ್ಲ ಸ್ವಚ್ಛವಾದ ಉಪ್ಪುಡುಂದಾಂಡ ನಮ್ಮ ಉಡಲ್ದಲ್ಲ ಆ ತೆರೆಗಳು ಬರೋಂದಿತ್ತನ ಆಶ್ಚರ್ಯದ ಅಲ ಇಜ್ಜೆ ಉಬ್ಬು ಇದ್ದಲ್ಲಿ ತಗ್ಗು ಇರುವುದು ತಗ್ಗು ಇದ್ದಲ್ಲಿ ಉಬ್ಬು ಇರುವುದು ಉಬ್ಬಿನ ಒಂಜಿ ಕಷ್ಟ ಉಂಡು ಅಂದಣ್ಣ ತಗ್ಗಿನ ನೀರು ಲೋಪುಂಡಲ್ಪ ಅಂಚ ಅದು ಆಶ್ಚರ್ಯದ ಆಲ ಇಜ್ಜಿ ಬದುಕಿಡು ಸುಖ ದುಃಖನು ಸಮಾನತೆಡು ತೋಡು ಅಂದಾಂಡ ಇತ್ತೆ ಪಾತ್ರೊಂದಿತ್ತೇರು ಆಧ್ಯಾತ್ಮದ ಬದುಕು ಒಂದು ಪಂಡೊಂದಿತ್ತೇರಿ ಅವೇ ನಿಜವಾಯಿನ ತನನು ತಾನು ತೆರೆಯೊಣ್ಣ ವಿಷಯವೋ ಉಂಡ ಅವು ಆಧ್ಯಾತ್ಮಿಕತೆ ಎಂದು ಪಂಡೊಂದು ಈ ಸಂದರ್ಭಡು ಸಾಧ್ಯ ಅಂಡೊಂದಾಂಡ ನಮಲ ಸೇವಾಹಿ ಪರಮೋ ಧರ್ಮ ಸೇವೆ ಎನ್ಪಿನ ಭಾಳ ಶ್ರೇಷ್ಠವಾಯಿನ ಧರ್ಮ ಅಂದು ಪಂಡೇರು ಐನ್ ತೆರೆದು ನಮ್ಮನ್ನು ತೊಡಗಾವಣಂದಾಂಡ ಸ್ವಾವಲಂಬಿ ಬದುಕು ನಮ್ಮ ವಾವಡು ಐಕ್ಬೋಡದು ಇಂಚಿನ ಸ್ವಸಹಾಯ ಗುಂಪುಗಳೇ ಕೂಟ ಮಾತು ಆತನೊಂದು ಪಂಡೊಂದು ಸೇರ್ನಂಚಿನ ಮಾತೆರೆಗಳ ನಂಗೊಂಜಿ ವಿಶೇಷವಾಯಿನ ದಿನ ಉಂಡು 22/1/2024 ಬಾತೆರಲ ಉಡಲ್ಡು ಬರೆದೀಪುನಂಚಿನ ನೆನಪು ದೀಪುನಂಚಿನ ಇತಿಹಾಸದ ಪುಟೊಟ್ಟು ಮಂಗಾರದ ಗೆರೆ ಮೂಡ್ನಂಚಿನ ಒಂಜಿ ದಿನವು ರಾಮದೇವರನ ಪ್ರಾಣ ಪ್ರತಿಷ್ಠದ ಪುಣ್ಯ ದಿನೊಟ್ಟು ನಮ್ಮ ಮಾತುಲ್ಲ ನಮ್ಮ ಕಾಲೊಡ ಆಪುಣ್ಣೊಂದಾಂಡ ನೆತ್ತ ಬಗೆಟ್ ನಮ್ಮನ್ನು ಏತು ತೊಡಗಾವಳಿಂದು ತೂಳೇನಿಕ್ಲಿ ಸಾಧ್ಯ ಆಂಡು ಅಂದಾಂಡ ಓಳೋಳು ಅಲ್ಪ ಅಲ್ಪ ದೇವಸ್ಥಾನಗಳು ಮಾತ್ರ ರಾಮನಾಮ ಮಂತೋನೊಳಿ ದಾಲ ಜನ ಇಲ್ಲಡುಗಳೊಂದು ನಮ್ಮಾತೆಗೆಲ್ಲ ರಾಮನಾಮ ಮಂತೋನೊಳಿ ಆ ಮೂಲಕ ರಾಮ ಎಂದರೆ ಭವಸಾಗರವನ್ನು ದಾಟಿಸುವುದು ರಾಮ ಎನ್ಪಿನ ರಡ್ ಅಚ್ಚರಗು ಭವ ಬಂಧನನು ಕಳಿಪುನಂಚಿನ ಶಕ್ತಿ ಐಕೊಂಡು ಐಕ್ ರಾಮ ತಾರಕ ಅಂದು ಪುದರ್ ನಾವು ಮಾತ ಪುಣ್ಯ ಕಾಲಡು ನಮ್ಮವಲ್ಲ ನಮ್ಮ ಕಾಲಡು ಅಯೋಧ್ಯೆಡು ರಾಮ ಮಂದಿರ ನಿರ್ಮಾಣ ಆಪುಂಡು ಒಂದಾಂಡ ಪುಣ್ಯ ವಿಶೇಷ ಅಂತ ತೆರೆಯೊಂದು ಸಾಧ್ಯ ಅಂದಾಂಡ ಆ ದಿನನು ಎಡ್ಡ ರೀತಿ ನಡಪಾವಡು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಓಡೋಳು ತುಂಡಲ್ಲ ರಾಮೇ ರಾಮೇ ಆಯ್ಗೆ ಇಂಬೆ ರಾಮೆ ಇಂಬೆಗೆ ಆಯ ರಾಮೆ ಒಂಜಿ ರೀತಿ ರೀತಿ ಇಡೀ ಮಾತಿರಡೆಲ್ಲ ರಾಮನಾಮದ ಒಂಜಿ ಜೇಂಕಾರ ಒಂಜಿ ಓಂಕಾರ ಎತ್ತುನಂಚಿನ ಪುಣ್ಯ ಕಾಲಲ್ಲ ಅಂದು ಎಲ್ಲಂಜಿದ ದಿನನು ಉಡಲ್ನೆಡ್ಡೆ ಭಕ್ತಿ ಬಾವಡು ದಿಂಜಾವಣಿಗೆ ಒಂದು ಪಂಡೊಂದು ಸಂದರ್ಭ ಇನಿ ಈ ಬಾಗೋಡು ಈ ಕಾರ್ಯಕ್ರಮ ಸಂಪನ್ನತೆ ಆತನು ಎಂಕ್ಲೆಗ್ಲ ಸಂತೋಷ ಆತನೇನು ಪಟ್ಟೊಂದು ಲ್ಯಾನ್ ವಿಶ್ವದ ಚಿತ್ತ ಭಾರತ ದತ್ತ ಅಂತ ದಯನ್ಕಿಂತ ರಾಮ ಎನ್ಪಿನ ಸಂಸ್ಕೃತಿ ಅರಳುವಣೆ ಅಲ್ಪ ಅವು ತುಡರ ಅರಳುವಣೆ ಎಂಚಾಯನೆ ಕಾರಣ ಎಡ್ಡೆ ಕಾರ್ಯ ಒಡ್ಡುನ ಮನಸ್ಸಲ್ಲಿ ಕೂಡ ಎಡ್ಡೆ ಪುಣ್ಣು ಬೈಕೊಂದು ಈ ಬಾಗೋಡು ಈತ್ ಈತನೇ ಒಂತೆ ಲೆಕ್ಕಾಚಾರ ಕೋರಿಯರು ಈತ ಸಂಘ ಸಂಸ್ಥೆಗಳು ಉಂಡು ನಮ್ಮಡ ಒಂಜಾತು ಸ್ವಸಹಾಯ ಗುಂಪುಗಳು ಉಂಡು ಒಂದು ಗುಂಪುಗಳು ಮಂತನೇ ಯಾರಂದು ಅವು ಆದರ್ಶమైన ಗುಂಪುಗಳು ಅದು ಬುಳೆವಡು ಪೊಕ್ಕಡೆ ಗುಂಪು ಅಂತದೆಲ್ಲ ಬುಡ್ದು ಎಲ್ಲ ಪತ್ತೊಂದು ಅವು ಬೊಡ್ಚಿ ಅಂಚನೆಕ್ ಅಗತ್ಯತೆ ಇಜ್ಜಿ ಗಟ್ಟಿಯಾದ ಉಂತು ನಂಚಿನ ಒಂಜಿ ಸ್ವಸಹಾಯ ಗುಂಪುಗಳು ಉಂಡು ಅಂದಾಂಡ ಅಕ್ಲೆಲ್ಲ ಅವು ಬಲ ಹಾಪುಂಡು ಬಾಕಿ ತಗ್ಲೆಗ್ಲ ಅನುಕೂಲ ಹಾಪುಂಡು ಒಂದು ಪಂಡೊಂದು ಈ ಸಂದರ್ಭಡು ಸೇರ್ನಂಚಿನ ಪ್ರಜ್ವಲನ ಪುದರ್ ಪಂಡಿರಿತ್ತೇನೆ ಕೆಲವು ಬೋರ್ಡು ಇಂಚಿ ಜವಣೆರೆ ಎನ್ಬಣ್ಣು ಜವಣೆರೆ ಕೂಡ ಒಂಜಿ ತಾಟಿ ಪಾಡೋಡು ಮುಳ್ಪಲ್ಲ ಎಡ್ಡೆ ಜವಣೆರೆ ಕೊಟ್ಟುಂಡು ಒಂದು ಅಂತ ತೆರೆಯೋನು ಆತೆ ಜವಣೆರೆ ಕೊಟ್ಟು ಬಣ್ಣದ ಅಪ್ಪೆನಗಳು ಮತ್ತು ಇಂಕ್ಲು ಮತ್ತು ಮಸ್ತ್ ಸಂಖ್ಯೆ ಇಂಕ್ಲೇ ಉಪ್ಪುಣಿ ಇಂಕ್ಲೇದಲ್ಲ ಅಪ್ಪೆಲೆಗಿಲ್ಲ ಒಂಜಿ ಕೊಟ್ಟು ಒಂಜಿ ತಾಟಿ ಪಾಡೋಡು ನಮ್ಮ ಭಾರತ ದೇಶನ ಅಮ್ಮೆರೆಯಿಂದಲೇ ಈ ಜನ ಅಪ್ಪೇನತ್ತಲ್ಲ ಇದೀನಿ ಅಂಚಾನಿ ಕಾರಣ ಈ ಚಾವಡಿಲ್ಲ ಒಂಜಿ ಅಪ್ಪೆಗೆ ಸ್ಥಾನಮಾನ ಕೊಡ್ತಿರತ್ತ ಒಂಜಾತ ಅಪ್ಪೆ ಪುಣ್ಯ ಮುಳ್ಪಾತ ಭಾರತ್ ಮಾತೆಯಿಂದ ತಗೊಂಡೆ ನಮ್ಮ ಅಂಚಾನೆ ಕಾರಣ ಒಂಜಿ ಅಪ್ಪೆಗೆಲ್ಲ ಸಾನ್ನಿಧ್ಯ ಮುಲ್ಪ ಕೊಡ್ತಾರಂದಾಂಡ ಅವು ಭಾರತ ಮಾತೆ ಕೊರ್ಪುನ ಗೌರವ ಅಂತ ಪಂಡೊಂದು ಬೊಕ್ಕ ಎಲ್ಲ ಜೋಕ್ಲಿಕ್ಕೇನು ದಾಲ ಏನು ಬಂಗಾರದ ಮೆಡಲ್ ಬತ್ತೊಂದು ಬೈದೆ ಸ್ವಾಮಿಲು ಕಡೆ ಎಂಕ್ಲ ಪಂತು ನಿಜ ಆ ಕಿನ್ನೆ ಪಿಲ್ಲೆ ಜೋಕ್ಲಿಗೆ ಮಾತಾಡಿಗಳೊಂದು ತಾಟಿ ಪಾಡೋಡು ಈ ಸಂದರ್ಭಡು ಪಂಡೊಂದು ಬಿಲ್ಲ ಎಡ್ಡೆ ಒಂಜಿ ಸಂದರ್ಭಡು ನಮ್ಮಲ್ಲ ಸ್ವಸಹಾಯ ಗುಂಪುದ ಸೇವಾ ದೀಕ್ಷಿತರಾದಪು ಮೇಲ್ವಿಚಾರಕರಾದಪು ಬೇತೆ ಬೇತೆ ಸಂಯೋಜಕರಾದಪು ಮಾತ ನಿಕ್ಲಾಡೆ ಬರ್ತದೆ ಎಡ್ಡೆ ರೀತಿ ಕಾರ್ಯ ಮಲ್ಪೇರಂದು ಯಾನ್ ತೆರೆಯೊಂದೆ ಅಕ್ಲೆಗ್ಲ ಆ ಸರ್ವಿಸ್ ಮಲ್ಪಡ್ದ ಆ ಸೇವೆ ಮಲ್ಪಡ್ದ ಒಂಜಿ ಅದು ಶಕ್ತಿ ಬೋಡು ಐಕೆ ದೇವೇರು ಅನುಕೂಲ ಮಂತ್ ಕೊರಡೊಂದು ಈ ಸಂದರ್ಭಡು ಆರೈಕೆ ಮಲ್ತೊಂದು ಯೋಜನಾ ನಿರ್ದೇಶಕರು ಕೆಲವು ಒಂಜಿ ವಿಚಾರಗಳನ್ನು ಪಟ್ಟದು ಪಂಡೊಂಡೇರು ಸಮಾಜ ಸೇವೆಗೆ ಆರ್ಥಿಕತೆಲ್ಲ ಬೋಡು ಒಂಜಿ ಆತು ಜನಸೇವೆಲ್ಲ ಬೋಡು ಜನಸೇವೆ ಬೋಡು ಜನಸೇವೆ ಮಲ್ಪೊಂದು ನಿರ್ಮಲ ಮನಸ್ಸುಗಲ್ಲ ಬೋಡು ಅವಾಗ ಮಾತ್ರ ಪೊರ್ಲುದ ಸಮಾಜ ಕಟ್ಟೆರೆ ಸಾಧ್ಯತೆ ಉಂಡು ಒಂದು ಪಂಡೊಂದು ಈ ಸಂದರ್ಭಡು ಮಾತ ನಮ್ಮಕ್ಲೇನ ಪರಿಚಯದಾಕ್ಲೆ ಅಂದಲ್ಲ ಪೊಸಮಾನೆ ಅತ್ತು ರಾಜ್ಯ ಪ್ರಶಸ್ತಿ ವಿಜೇತರಿ ಮಾಸ್ಟರ್ ಉಳ್ಳೇರು ನಮ್ಮ ಒಟ್ಟು
ಮಾಸ್ಟರ್ ನಮಗೆ ಎಟ್ಟು ಗೊತ್ತುಂಡತೆ ದುಮ್ಡು ಓಡೋನಿಗೆ ಎಟ್ಟು ಕತೆ ನಡತನಿಗೆ ಇದೆಲ್ಲ ಸಾಲಡಿ ತೆತ್ತಿ ಮತ್ತು ಕೊರ್ಪೇರು ಜನ ದೇವಸ್ಥಾನ ಬಿಡ್ಚೆ ಏನು ಮಾತ್ರ ಪಣ್ಪುನು ಅಂಡ ಪರಂದು ಪೇರ್ಲ ಕೊರ್ಪೇರತ್ತ ಒರಿ ತೆತ್ತಿನ ಪತ್ತೊಂದು ಕೊರ್ದಾನಾಗ ಆಡ ಒಂದು ಲೆಗೆ ಐ ಕೇಂದ್ರಿಗೆ ಮಾಸ್ಟ್ರಿ ಎಂತದ ಅಲ್ಲ ಇದು ಮೊಟ್ಟೆ ಸರ್ ಮೊಟ್ಟೆ ಕೊಟ್ಟದು ಅಲ್ಲ ಮೊಟ್ಟೆ ಅಲ್ಲ ನಂದೊಂದು ಪ್ರಶ್ನೆ ಉಂಟು ಇನ್ನಲ್ಲಿ ಕೇಂದ್ರಿಗೆ ಮಾಸ್ಟ್ರೇ ಕೊಡೋದು ಬಂತೀನಿ ಪ್ರಶ್ನೆಗೆ ನನಗ ಸರ್ ಎಂತ ಸರ್ ಪ್ರಶ್ನೆ ಎಂದ್ಬಂಡೆ ನಾನು ಮೊಟ್ಟೆ ತಿನ್ನಲಿಕ್ಕೆ ಇಟ್ಕೊಂಡದ್ದು ತಿನ್ನಲಿಕ್ಕೆಲ್ಲ ನಿನ್ನಲ್ಲಿಂದು ಪ್ರಶ್ನೆ ನನ್ನದು ಅದರಿಂದ ಮೊಟ್ಟೆಯಿಂದ ಮರಿ ಹೇಗೆ ಹೊರಗೆ ಬರ್ತದೆ ಅಂತ ಪ್ರಶ್ನೆ ಮಾಸ್ಟರ್ ಐದು ಪಿದೆ ಇಂಚೆ ಬರ್ಪುಣ್ಣು ಅಂತ ಕೆಲವು ಜೋಕುಲು ಪಣ್ಣು ಆಯ್ತಾ ಅವು ಆಯ್ತಾ ತೆತ್ತಿ ಬಿಡೋದು ಪಿದೆ ಬರ್ಪುಣ್ಣು ಅಂತ ಅದು ಹೇಗೆ ಹೊರಗೆ ಬರುತ್ತದೆ ಅಂತ ಐಕಾಯಿ ಹುಡುಗೆ ಉಂಡೆ ಸರ್ ನನಗೆ ಒಂದು ಸಂಶಯ ಉಂಟು ನನ್ನ ಪ್ರಶ್ನೆಗೆ ಮೊದಲು ಉತ್ತರ ನೀವು ಕೊಡಬೇಕು ನೀವು ಮಾಸ್ಟರ್ ಅಲ್ವಾ ಮತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಏನು ಒಂದು ಕೇಳ್ಯರಿಗೆ ಮೊಟ್ಟೆ ಒಳಗೆ ಮರಿ ಹೇಗೆ ಹೋಗಿದೆ ಅಂತ ನೀವು ಹೇಳಿ ಸರ್ ಮತ್ತೆ ನಾನು ಹೊರಗೆ ಬರ್ದನ್ನು ಹೇಳ್ತೇನೆ ಒಂದು ಮಾಸ್ಟರ್ಗೆ ಪಾತೆರರುಂಡು ಬೊಕ್ಕ ಕೊಂಚ ಪಾತೆರುಂಡು ಅಂಡ ಕುಕ್ಕುಟ ನ್ಯಾಯ ಅಂತ ಬೀಜ ವೃಕ್ಷ ನ್ಯಾಯ ಅಂತ ಓವು ದುಂಬೊಂದು ಪಲ್ಲೆಗೆ ಎರೆಗಂಡ ಗೊತ್ತುಂಡ ಕೋರಿ ದುಂಬ ತೆತ್ತಿ ದುಂಬ ಬೀಜ ದುಂಬ ಮರ ದೈ ದುಂಬ ನಮ್ಮಲ್ಲ ತಿಕ್ಕೊಂಡು ಬತ್ತೆ ಅಂಚಾದ ಧರ್ಮ ಸೂಕ್ಷ್ಮ ಬಾರಿ ಕಷ್ಟದ ವಿಷಯ ಐನೇ ಸಭೆಟ್ ನಂಗೆ ಪಂಡದು ಮುಡಿಪೇರೆ ಪುಣ ವಿಷಯ ಅತ್ತೆ ಧರ್ಮನು ಅನುಷ್ಠಾನ ಮನ್ಪೇರೆ ಇತ್ತು ನಾವು ಅಪಗ ಧರ್ಮದ ಸಂರಕ್ಷಣೆ ಆಪಣೊಂದು ಪಂಡೊಂದು ಧರ್ಮೋ ರಕ್ಷತಿ ರಕ್ಷಿತ ಅಂದು ಲಡೈದ ಗಲಟು ಗೀತೋಪದೇಶಡು ಕೃಷ್ಣದೇವಿಯರ್ನ ಒಂಜಿ ಪಾತ್ರೆಗಳುಂಡು ಸಾಧ್ಯ ಆನಂದ ರಾಮಾಯಣ ನೆನಪಿನ ನಡರ್ತನ ರಾಮದೇವಿಯರು ನಡತೇರು ಕೃಷ್ಣದೇವಿಯರು ನುಡಿತೇರು ಸಾಧ್ಯ ನಮ್ಮ ನಡಪುಗ ನುಡಿಪುಗ ಪಂಡೊಂದು ಪಾತ್ರೆ ಅಂತವೆ ಅವಧೂತ ಚಿಂತನ್ ಗುರುದೇವದತ್ತ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಅಡ್ಡ ಬೀಳ್ತಾ ಮುಂದಕ್ಕೆ ವಿಕಾಸ ವಾಹಿನಿಯ ನೂತನ ಸ್ವಸಹಾಯ ತಂಡಕ್ಕೆ ಲಾಭಾಂಶವನ್ನು ವಿತರಣೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಜೈ ಗುರುದೇವ್. ಒಟ್ಟು ಐನು ಸ್ವಸಹಾಯ ವಿಕಾಸ ವಾಹಿನಿ ಸಂಘಗಳಿಗೆ 62,861 ರೂಪಾಯಿ ಲಾಭಾಂಶ ವಿತರಣೆ ಆಯರುಂಡು ಒರಿಯೊರಿಯನ ಪುದರ್ ಪನ್ಪೆ ಸಾಲ ಅದು ಬತ್ತದಿದೆ ತೊನ್ನೋಡು. ಒಡಿಯೂರು ಶ್ರೀ ಸೌರಭ ಖಾತೆ ಸಂಖ್ಯೆ 1039 17,863 ರೂಪಾಯಿ ನಿಡ್ಪಲ್ಲಿ ಗ್ರಾಮ. ತಕ್ಷಣಕ್ಕೆ ವೇದಿಕೆಗೆ ಬಂದು ಲಾಭಾಂಶವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಡಿಯೂರು ಶ್ರೀ ಆಂಜನೇಯ ಖಾತೆ ಸಂಖ್ಯೆ 1012 ಒಟ್ಟು ಮೊತ್ತ 14,808 ಬೆಟ್ಟಂಪಾಡಿ ಗ್ರಾಮ. ಒಡಿಯೂರು ಶ್ರೀ ಕಾಮಧೇನು ಖಾತೆ ಸಂಖ್ಯೆ 1056 ಒಟ್ಟು ಮೊತ್ತ 13,352 ಬೆಟ್ಟಂಪಾಡಿ ಗ್ರಾಮ. ಒಡಿಯೂರು ಶ್ರೀಕೃಷ್ಣ ಖಾತೆ ಸಂಖ್ಯೆ 764 ಒಟ್ಟು ಮೊತ್ತ 9,723 ರೂಪಾಯಿ ಬೆಟ್ಟಂಪಾಡಿ ಗ್ರಾಮ. ಒಡಿಯೂರು ಶ್ರೀ ಪ್ರಗತಿ ಖಾತೆ ಸಂಖ್ಯೆ 985 ಒಟ್ಟು ಮೊತ್ತ 7,115 ಬೆಟ್ಟಂಪಾಡಿ ಗ್ರಾಮ. ಪ್ರಗತಿ ಲಾಸ್ಟ್ ಧನ್ಯವಾದಗಳು. ಮುಂದಕ್ಕೆ ಪುತ್ತೂರು ತಾಲೂಕು ವಲಯ ಸಿಬ್ಬಂದಿಗಳ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಫಲಪುಷ್ಪವನ್ನು ನೀಡಿ ಗೌರವವನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಪುತ್ತೂರು ತಾಲೂಕು ವಲಯ ಸಿಬ್ಬಂದಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಕಾರಿಯ ನಿರ್ದೇಶಕರಾಗಿರ್ತಕ್ಕಂಥ ಜಯಪ್ರಕಾಶ್ ರೈ ನೂಜಿಬೈಲ್ ಇವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಹಾಗೆ ಘಟ ಸಮಿತಿಯ ಪದಾಧಿಕಾರಿಗಳ ಫಲಪುಷ್ಪ ತಾಂಬೂಲವನ್ನು ಸ್ವಾಮೀಜಿಯವರಿಗೆ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಘಟ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಹಾಗೆ ಈ ಹಿಂದೆ ಘಟ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಘಟ ಸಮಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂಥ ಅಧ್ಯಕ್ಷರುಗಳನ್ನು ಕೂಡ ಗೌರವಿಸಲಿಕ್ಕಿದ್ದಾರೆ ಸ್ವಾಮಿಗಳು. ಮುಂದಕ್ಕೆ ಈ ಹಿಂದೆ ಘಟ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಪ್ರಕಾಶ್ ರೈ ಬೈಲಾಡಿ ಅವರಿಗೆ ಶಾಲನ್ನು ನೀಡಿ ಸ್ವಾಮಿಗಳು ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವಿಜಯಲಕ್ಷ್ಮಿ ಎಸ್ ರೈ, ಮಂಜುನಾಥ್ ರೈ ಕುತ್ಕಾಲ್, ಮಂಜುನಾಥ್ ಶೆಟ್ಟಿ ಕುತ್ಕಾಲ್, ಹಾಗೆ ವಿಕಾಸ ವಾಹಿನಿಯ ಸ್ವಸಹಾಯ ಸಂಘದ ಉತ್ತಮ ತಂಡಗಳಿಗೆ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಘಟ ಸಮಿತಿಯ ಎಲ್ಲ ಸಭೆಗಳಿಗೆ ಹಾಜರಾತಿ, ಸರಿಯಾದ ಪುಸ್ತಕವನ್ನು ನಿರ್ವಹಣೆ ಮತ್ತು ಸಾಲ ವಸೂಲಾತಿಯಲ್ಲಿ ಉತ್ತಮವಾದ ನಿರ್ವಹಣೆಯನ್ನು ತೋರುವಂಥ ತಂಡಗಳನ್ನು ವೇದಿಕೆ ಕರೀತಾ ಇದ್ದೇನೆ. ಜೈ ಶ್ರೀ ಗುರುದೇವ ತಂಡದ ಸದಸ್ಯರು ತಕ್ಷಣಕ್ಕೆ ವೇದಿಕೆಗೆ ಬರಬೇಕು. ಗುರುದೇವ ತಂಡ ಹಾಗೆ ಜೈ ಶ್ರೀರಾಮ್ ತಂಡ ತಕ್ಷಣಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರು ಹೇಳಿರುವಂತೆ ಒಂದು ಸ್ವಸಹಾಯ ಸಂಘದಲ್ಲಿ ಪುಸ್ತಕದ ನಿರ್ವಹಣೆ, ಘಟ ಸಮಿತಿಯ ಎಲ್ಲ ಸಭೆಗಳಿಗೆ ಹಾಜರಾತಿ, ಅದರಂತೆ ತಾವು ಪಡ್ಕೊಂಡಂಥ ಸಾಲಕ್ಕೆ ಮರುಪಾವತಿಯನ್ನು ಉತ್ತಮ ರೀತಿಯಲ್ಲಿ ಮಾಡುವಂಥ ತಂಡಗಳನ್ನು ಗುರುತಿಸಬೇಕು. ಪ್ರಗತಿ ತಂಡ ತಕ್ಷಣಕ್ಕೆ ಬರಬೇಕು. ಮುಂದಕ್ಕೆ ಓಂಕಾರ ತಂಡದವರು ಕೂಡ ರೆಡಿ ಇರಬೇಕು.
ಅದಕ್ಕೆ ಅಧ್ಯಕ್ಷತೆ ನೆಲೆಯಲ್ಲಿ ನಮ್ಮ ಜೊತೆ ಶುಭ ಹಾರೈಸಬೇಕು ಅಂತೇಳಿ ಪ್ರಕಾಶ್ ರೈ ಬೈಲಾಡಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಮಣ್ಣದ ಆರಾಧ್ಯ ದೇವರಂಚಿನ ಶ್ರೀ ವಿಷ್ಣುಮೂರ್ತಿಲ ಅಂಚನ ಮೂಜುಲ್ಲಾಗಲಿನ ದೇವರನ ಪಾದ ಅಡ್ಡ ಬರುವಂತು ಅಂಚನೆ ವೇದಿಕೆ ಅಂಚಿನ ಪರಮ ಪೂಜ್ಯ ಕಾವಂತೇರ ಒಡಿಯ ಸ್ವಾಮೀಜಿನ ಪಾದ ಅಡ್ಡ ಬರುವಂತು ಅಂಚನೆ ಮುಳು ಸೇರಂಚಿನ ವೇದಿಕೆ ಗಣ್ಯರಿ ಅಂಚೆ ಮುಳು ಸೇರ ಮಾಂತ ಭಕ್ತಾದಿಗಳಿ 2017 ಸುರೇಂದ್ರ ಘಟಕ ಆ ನೀವು ಪ್ರಥಮವಾದ ಎನ್ನ ಹಿರಿಯರು ಅನ್ನ ಎಂಕಪುರ ಎನ್ನ ಮಾರ್ಗದರ್ಶನ ದಾಸ್ ಪ್ರಕಾಶ್ ನೇತೃತ್ವಡು ಆ ಉಪ್ಪಳಿ ಶಾಲೆಡು ಒಂದು ಮೀಟಿಂಗ್ ಆನು ಈ ಮೀಟಿಂಗ್ ಏನೊಂದು ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ವಹಿಸಾಗ ಕೊರಿಯರು ಈ ಅಧ್ಯಕ್ಷನ ಅಪಗ ಆ ಪೊರ್ತರು ಖಾಲಿ ಆಜಿ ಇತ್ತಿನ ಗುಂಪು ಇನ್ನು ವಿಸ್ತಾರವಾದ ಆ ಪೊರ್ತರು 14 ಗುಂಪು ಎಂಕ್ಲ ಇಡೀ ಇರ್ದೆ ಬೆಟ್ಟಂಪಾಡಿ ಪಾನಜಿ ಬೋತು 14 ಗುಂಪು ಅಂತ ಆ ಗುಂಪು ಇದು ವಿಸ್ತಾರವಾದ ಇನ್ನು ಇರ್ದೆ ಬೆಟ್ಟಂಪಾಡಿ ಇಟ್ಕೊಳ್ಳಿ ಅಜ್ಪ ಗ್ರೂಪ್ ಆತ ವಿಸ್ತಾರ ಆತನು ನಿನ್ನ ಇನ್ನಿಗೆ ವೇದಿಕೆ ಪನಿ ಬಾರಿ ಇಚ್ಛೆ ಪಡೋದಿಲ್ಲ ಆ ಪೊರ್ತರು ನಿನ್ನ ದಾಯ್ತ ಮಾತು ಅಂದು ಎಂಕ ಅಪ್ಪ ಗೊತ್ತಿಜ್ಜಾಂಡು ಅಂಚೆ ನೆನಪು ಅಂತಾರೆ ಕೇಳಿನಾಗ ಈ ಒಡಿಯೂರು ಸ್ವಾಮೀಜಿ ಮಾರ್ಗದರ್ಶನ ಆಪಣಂಚಿನ ಈ ಎಡ್ಡೆ ಬೇಲೆ ನೆಕ್ಕೆ ನಮ್ಮ ತೀರ್ಥ ನಮ್ಮ ಸಾಮೂಹಿಕ ನಮ್ಮ ಸಾಮಕರೋಡು ಕೊರದು ನಿಮಗೆ ಐನಾಥ್ ಗುಂಪು ಮಾನ್ಪುಕಾಂದು ಒಂದು ದಾಸ ಪ್ರಕಾಶ ಬುಕ್ಕ ಸದಾಶ್ರೀ ಬುಕ್ಕ ಮಂಜುನಾಥ್ ಬುಕ್ಕ ವಿಜಯಲಕ್ಷ್ಮಿ ಮೇರ್ಪಂಡಿ ಅಂಚೆ ಸೇರ್ತೆ ಇಂಕ ಒಂಜಿ 14 ಗುಂಪು ಅಂಚನೆ ವಿಸ್ತಾರಾವತಿ ಅಜ್ಪ ಗುಂಪಿಗೆ ಇರ್ತೇನೆ ಇನ್ನು ಸಾಧಾರಣ 300 ಕೋಟಿ ವ್ಯವಹಾರ ಮಾತ್ರ ಇರ್ತಾನೆ ಈ ಒಡಿಯೂರು ಗುಂಪು ಇನ್ನು ಇಡೀ ನಮ್ಮ ದೇಶ ಕೊಂಚ ಮಾದರಿ ಆಯ್ತು ಇನ್ನು ನಮ್ಮ ಇಡೀ ನಮ್ಮ ಈ ಮುಲ್ ಬೆಟ್ಟ ಇರ್ದೆ ಬೆಟ್ಟಂಪಾಡಿ ಇನ್ನು ನಮ್ಮ ವಿಷ್ಣು ದೇವರಾಡು ಇಂಚಿನ ಕಾರ್ಯಕ್ರಮ ಮನೆ ಪೇರ ಸ್ವಾಮೀಜಿನ ಆಶೀರ್ವಾದ ಎಲ್ಲ ಇತ್ತದು ಇನ್ನು ಭಾರಿ ಪೊಲ್ಲುಡ ಒಂದುಂಟು ಅಂಚನೆ ಮುಳು ಸೇರಿ ನಂಗೆ ಮಾಂತೇರ್ನ ಏನೊಂದು ಅನಿಸಿಕೆ ನಾನು ದುಂಬುಗು ಐನಾಥ 2 ವರ್ಷೋಡು ನಿನ್ನ 100 ಗುಂಪು ಮನ್ಮನ ಅಂಚನ ನಂಗೆ ಶಕ್ತಿ ಆ ಒಡಿಯೂರು ಸ್ವಾಮೀಜಿ ದಿಪ್ಪಾಡು ಅಂಚೆ ವಿಷ್ಣು ದೇವ ಬೇಡಂತು ಅಂಚನೆ ಏನೊಂಜಿ ಸ್ವಾಮೀಜಿಲ್ಲ ಒಂಜಿ ವಿನಂತಿ ಮಾಡೋಲ್ಲ ಇತ್ತೇನೆ ಎಂಕ್ಲ ಈ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಬಿದ್ದಾರ್ಥ ಸ್ವಾಮೀಜಿ ಈರ್ನ ಆಶೀರ್ವಾದ ಎಂಕ್ಲ ಏಪಲ ಇಪ್ಪಾಡು ಈರ್ನಾಡಿಗೆ ಎಂಕ್ಲ ಬರ್ಪಂದು ಇದು ಎಂಗ್ಲ ಮಾಸ್ಟರ್ ಮುರಾಟ ಪಣ್ಣದಲ್ಲಿ ನಮ್ಮ ಸ್ವಾಮಿ ನಡೆ ಪೋಡು ನಿನ್ನ ಬಗ್ಗೆ ಪಾತ್ರೆ ಹೊಡೋದು ಸ್ವಾಮೀಜಿ ಈರ್ನಾಡಿ ಬರ್ಪ ಎಂಕ್ಲ ಆಶೀರ್ವಾದ ಕೊರಡು ಅಂಚೆ ಮುಲ್ಪ ಸೇರಿದ ಮಾಂತರೆಲ್ಲ ನಮ್ಮ ಈ ಭಕ್ತಾದಿಗಳ ವಿನಂತಿ ಮಾಡೋಲ್ಲ ಈ ಜೀರ್ಣೋದ್ಧಾರದ ಸಮಿತಿ ಜೀರ್ಣೋದ್ಧಾರ ಕಾರ್ಯ ನಿಗ್ಲು ಪೂರ ನಿಗಲ ಒಂಜಿ ಎಲ್ಲಿಯ ಪಾಲಿಪ್ಪಾಡು ಪಂಡಿತು ಪಾಲಿಪ್ಪಾಡು ಅಂಚನೆ ನಿಗಿಲ್ಲ ನಿಗ ಶಕ್ತಿ ಮೀರಿನಾಥ ಒಂಜಿ ನಿಗಲ ಅಂಚನ ಒಂಜಿ ಸೇವೆಲ್ಲ ಮಾನ್ಪುಲೆ ಪಂಡಿತು ಎನ್ನರಾಡ ಪಾತೆ ಉಂಟಾಗಲ್ಲ. ಧನ್ಯವಾದಗಳು. ಇದೀಗ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಶ್ರೀಮತಿ ಲೀಲಾವತಿಯವರು. ಜೈ ಗುರುದೇವ್. ಕ್ಷೇತ್ರದ ಆರಾಧ್ಯ ಮೂರ್ತಿ ದತ್ತಾಂಜನ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ ಸಲಸಾನಿ ದೈವ ದೇವರುಗಳನ್ನು ಪ್ರಾರ್ಥಿಸಿದ ಪೂಜ್ಯ ಸ್ವಾಮೀಜಿ ಮತ್ತು ಸ್ವಾತಿ ಮಾತೆಯವರ ಪಾದಪದ್ಮಗಳಿಗೆ ವಂದಿಸುತ್ತಾ ಈ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲ ಆಶೀರ್ವಚನ ನೀಡಿದ್ದು ಶ್ರೀ ಗುರುದೇವದತ್ತ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡಿಯೂರು, ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳಿಗೆ ಪ್ರಣಾಮಗಳು. ಗೌರವಿತ ಶ್ರೀಮತಿ ವಿದ್ಯಾಶ್ರೀ ಸುರೇಶ್ ಸರಳಿಕೋಣ ಇವರಿಗೆ ಒಡಿಯೂರು ಶ್ರೀ ಕ್ಷೇತ್ರ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರಕಾಶ್ ರೈ ಬೈಲಾಡಿ ಸದಸ್ಯರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನವೀನ್ ರೈ ಚೆಲ್ಯಡ್ಕ ಸದಸ್ಯರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸೀತಾರಾಮ ರೈ ಕೈಕಾರ MRPL ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸುರೇಶ್ ರೈ ಅಧ್ಯಕ್ಷರು ಒಡಿಯೂರು ಶ್ರೀ ಕ್ಷೇತ್ರ ವಿವಿಧ ದೇಶ ಸಹಕಾರಿ ಸಂಘ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವಿಠಲ್ ರೈ ಬೈಲಾಡಿ ಮಾಜಿ ಮುಖ್ಯಸ್ಥರು ಶ್ರೀ ವಿಷ್ಣುಮೂರ್ತಿ ದೇವಾಲಯ ಇರ್ದೆ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸದಾಶಿವರೈ ಸೂರಂಬೈಲು ಸಾಮಾಜಿಕ ಕಾರ್ಯಕರ್ತರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಯುತ ದೇವಪ್ಪ ನಾಯ್ಕ ನಿರ್ದೇಶಕರು ಒಡಿಯೂರು ಶ್ರೀ ವಿವಿಧ ದೇಶ ಸಹಕಾರಿ ಸಂಘ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಕಿರಣ್ ಊರ್ವ ಯೋಜನಾ ನಿರ್ದೇಶಕರು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.
ಶ್ರೀ ಯತೀಶ್ ದೇವ ಸಂಟ್ಯಾರು ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಜಗನ್ನಾಥ ರೈ ಅರಂತಡ್ಕ ನಿವೃತ್ತ ಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಪ್ರಕಾಶ್ ರೈ ತೋಟ್ಲ ಚಿಪ್ಪಾರಗುತ್ತು ಅಧ್ಯಕ್ಷರು, ಹುಬ್ಬಳ್ಳಿ ಘಟ ಸಮಿತಿ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಉದಯ್ ಕುಮಾರ್ ರೈ ಸೂರಂಬೈಲು ಅಧ್ಯಕ್ಷರು, ಪಾನಾಜೆ ಘಟ ಸಮಿತಿ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಇರ್ದೆ, ಹುಬ್ಬಳ್ಳಿಗೆ, ಬೆಟ್ಟಂಪಾಡಿ, ನಿಡ್ಪಳ್ಳಿ, ಪಾನಾಜೆ ಘಟ ಸಮಿತಿ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹತ್ತೂರಿಗೆ ತಲುಪಿಸಿದ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಮಾಡಲು ನಮಗೆ ಸ್ಥಳಾವಕಾಶವನ್ನು ನೀಡಿದ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಗುರುದೇವ ಸೇವಾ ಬಲಗ ಪುತ್ತೂರು ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇಲ್ಲಿಗೆ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧ್ವನಿವರ್ಧಕದವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಪರಮ ಪೂಜ್ಯ ಸ್ವಾಮಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧ್ವನಿವರ್ಧಕ ಮತ್ತು ಲೈಟಿಂಗ್ನ ವ್ಯವಸ್ಥೆ ಮಾಡಿದಂಥ ಧ್ವನಿವರ್ಧಕದವರಿಗೂ ಕೂಡ ಶಾಮಿಯಾನದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಗಳು ಹೇಳಿದಂತೆ 22ನೇ ತಾರೀಕಿಗೆ ನಮ್ಮ ಈ ಪುಣ್ಯ ಕಾಲಘಟ್ಟದಲ್ಲಿ ಶ್ರೀರಾಮ ಚಂದ್ರನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಶ್ರೀರಾಮನ ತಾರಕ ಮಂತ್ರವನ್ನು ನಾವೆಲ್ಲ ಪಠಿಸಲಿಕ್ಕಿದ್ದೇವೆ. ಶ್ರೀರಾಮನ ಕಾರ್ಯವನ್ನು ಟಿ ವಿ ಮೂಲಕ ನಾವೆಲ್ಲ ನೋಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು. ಹಾಗೆಯೇ ಸಾಮೂಹಿಕ ಶ್ರೀ ಸತ್ಯದತ್ತ ರಥ ಪೂಜೆಯ ಪ್ರಸಾದವನ್ನು ಈಗಾಗಲೇ ನೀಡಲಿಕ್ಕಿದ್ದಾರೆ ಪುರೋಹಿತರು. ಪ್ರಸಾದವನ್ನು ಸ್ವೀಕರಿಸಬೇಕು. ಶಾಂತಿ ಮಂತ್ರದ ನಂತರ ಧರ್ಮಸಭೆಯನ್ನು ಮುಕ್ತಾಯ ಮಾಡಲಿಕ್ಕಿದ್ದೇವೆ. ತದನಂತರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಯಾವುದೇ ಕಾರ್ಯಕ್ರಮಗಳು ನಮ್ಮ ನಿರೂಪಕರು ಅದನ್ನು ಯಶಸ್ವಿಯಾಗಿದ್ರೆ ನಮ್ಮ ನಿರೂಪಕರು ಅದರಿಂದ ಸಾಧ್ಯ. ಹಾಗಾಗಿ ನಮ್ಮ ನಿರೂಪಕರು ಆದಂಥ ಜೀವನ್ ಸರ್ ಇವರು ಕೂಡ ಸ್ವಾಮೀಜಿಯವರ ಕೈಯಿಂದ ಫಲಪುಷ್ಪವನ್ನು ಮಂತ್ರಾಕ್ಷತೆಯನ್ನು ಪಡೆಯಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ಸಿಂಗಾರಿ ಮೇಳದವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಕಾವುಘಟ್ಟ ಸಮಿತಿ ಅಧ್ಯಕ್ಷರಾದ ಶಿವರಾಮ ಪೂಜಾರಿ ಇವರ ಇರುವಿಕೆಯನ್ನು ಗಮನಿಸುತ್ತಿದ್ದೇವೆ.
ಒಡಿಯೂರು ಶ್ರೀ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಸಂಚಲಿತ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಈಶ್ವರ ಮಂಗಲ ವಲಯ ನೆಟ್ಟಣಿಗೆ ಗ್ರಾಮ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯದತ್ತರಥ ಪೂಜೆ, ಧಾರ್ಮಿಕ ಸಭೆ ಹಾಗೂ ವಿಕಾಸ ವಾಹಿನಿ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣಾ ಸಮಾರಂಭವು ಇದೇ ಬರುವ ತಾರೀಕು 26/1/2024 ಶುಕ್ರವಾರ ನಡೀಲಿಕ್ಕಿದೆ. ವೈದೇಹಿ ಸಭಾಭವನ ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಪರಮಪೂಜ್ಯ ಸ್ವಾಮೀಜಿಗಳಲ್ಲಿ ವಿನಮ್ರತೆಯ ವಿನಂತಿಯನ್ನು ಮಾಡಿಕೊಂಡು ಈ ಗ್ರಾಮದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇನ್ನೇನು ಅದರ ಕಾರ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ತಮ್ಮ ಸಂಪೂರ್ಣ ಸಹಕಾರವನ್ನು ನಮಗೆ ನೀಡಬೇಕು. ಈ ದೇವಸ್ಥಾನದ ಅಭಿವೃದ್ಧಿಯ ಪಾತ್ರದಲ್ಲಿ ಊರಿನ ಎಲ್ಲ ಮಹನೀಯರು ಭಾಗವಹಿಸಬೇಕು. ಈ ದೇವಸ್ಥಾನದ ಈಗಾಗಲೇ 2 ಕೋಟಿ ರು ವೆಚ್ಚದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಯೋಜನೆ ಆಗಿದೆ. ತಾವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ತೊಡಗಿ ನಮ್ಮೂರಿನ ದೇವಸ್ಥಾನ ಶ್ರೀ ವಿಷ್ಣುಮೂರ್ತಿ ದೇವರ ಪಾದಚರಣಗಳಿಗೆ ಹಾಗೆಯೇ ಸತ್ಯರಥ ಪೂಜೆಯ ಪ್ರಸಾದವನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಮಹಾ ಅನ್ನ ಸಂತರ್ಪಣೆಯನ್ನು ಕೂಡ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸ್ವಾಮೀಜಿ ಅವರ ಜೊತೆ ಮಂತ್ರಾಕ್ಷತೆ ತಗೊಳ್ಳುವಾಗ ನೂಕು ನುಗ್ಗಲು ಬೇಡ, ನಿಧಾನವಾಗಿ ಅವರಿಂದ ಆಶೀರ್ವಚನವನ್ನು ಪಡೆಯೋಣ. ಇದೇ ಬರುವ 22ನೇ ತಾರೀಕಿನಂದು ನಮ್ಮ ಶ್ರೀ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಕೂಡ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ವಿವಿಧ ಭಜನಾ ಸಂಘಗಳಿಂದ ಭಜನೆ ಕೂಡ ನಡೀಲಿಕ್ಕಿದೆ. ಅದರಿಂದ ಊರಿನ ಸಮಸ್ತ ಹಿಂದೂ ಬಾಂಧವರು ದೇವಾಲಯಗಳಲ್ಲಿ ಸೇರಿಕೊಂಡು ಶ್ರೀರಾಮನ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸಂಜೆಯ ಸಮಯದಲ್ಲಿ ದೀಪವನ್ನು ಉರಿಸಿ ಶ್ರೀರಾಮನನ್ನು ಮತ್ತೆ ಅಯೋಧ್ಯೆಗೆ ಹಾಗೆ ಭಾರತಕ್ಕೆ ಬರಮಾಡಿಕೊಳ್ಳುವಂಥ ಸಂತಸದ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು.
ಪ್ರಸಾದವನ್ನು ಸ್ವೀಕರಿಸಿದಂಥ ಭಕ್ತಾದಿಗಳು ಅಥವಾ ಸ್ವಸಹಾಯ ಸಂಘದ ಸದಸ್ಯರು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ.